ನಮಸ್ಕಾರ. ಕಣ್ಣಪಾಪನೆ ಕರಿಯೋಡು ಬದುಕು ಧನ್ಯತೆ ಪಡೆಯೋಡು. ತುಳುವನಾಡಿಡು ಆನೆದ ನುರ್ಕು ಕುದುರೆದ ಸುರ್ಕು ನವಿಲದ ನಲಿಕೆ ಇಟ್ಟಿರಿ ಪಕ್ಕಿದ ಸೊರತ ಹೊರಟು ತುಳುವನಾಡದ ದೈವ ದೇವರಿಗೆ ಆರಾಧನೆ ಮಲ್ತೊಂದು ಬತ್ತ. ರಾಮೇಶ್ವರ ಗಡಿಡ್ದ ನೀಲೇಶ್ವರ ಗಡಿ, ನೀಲೇಶ್ವರ ಗಡಿಡ್ದ ಅಂಕೋಲ ಗಡಿ, ಮುಡಾಯಿ ಗಟ್ಟ ಪಡ್ಡಾಯಿ ಕಡಲು ಒಂದು ತುಳುವಪ್ಪೆನ ಉಡಲು. ಇಂಚಿತ್ತಿನ ನಾಗನಡೆ ಬಲಿಪಬಾಯಿ ಸರ್ಪಮಂಡೆ ಪಂಚವರ್ಣದ ಪುಂಚದ ಮಣ್ಣಡೆ ನಮ್ಮ ದೈವಳಿಗೆ ಸಂದೈತ ಮಲ್ಪನಂಚಿತ್ತನ ನೇಮ ಕೋಲ ಉತ್ಸವ ತಂಬಿಲ ಈ ಮಾತ ಕಜ್ಜೊಳಗೆ ನಮ್ಮ ಪತ್ತಪ್ಪೆ ಜೋಕುಳು ಒಂಜಪ್ಪೆ ಜೋಕುಲ್ಲಕ ಇತ್ತೊಂದು ಆ ದೈವದ ಕಲಟ್ಟು ನಮ್ಮ ನಂಬಿನಡೆ ಇಂಬು ಪಡೆ ಹೊಂದಿತ್ತ. ಅಂಚಿತ್ತಿನ ದೈವದ ಕಲಟ್ಟು ವಿಶೇಷ ಬಾಯಿನಂಚಿತ್ತನ ವ್ಯಕ್ತಿನ ಕನದ ಕುಲ್ಲಾದು ಆಯ್ತ ಬಗೆಟ್ ತುಳುಪು ಕೊರೊಂದು ನಮ್ಮ ಜ್ಞಾನದ ಬಡವನು ಅರಪಾವನಂಚಿತ್ತನ ಕೆಲಸ ಪ್ರಸ್ತುತ ಕೊರೋನಾ ಮಹಾಮಾರಿದ ಈ ಸಂಕಷ್ಟದ ಸಂದರ್ಭಡು ನಮ್ಮ ಮಲ್ತೊಂದುಳ್ಳ ನಮಕ್ ಆತ್ಮಸ್ಥೈರ್ಯ ಜಿಂಜಾವನಂಚಿತ್ತನ ಕೆಲಸ ನಮ್ಮ ಟಿವಿ ಮಲ್ತೊಂದುಂಡು. ಇನಿತ ಈ ದೈವದ ಕಲ ಕಾರ್ಯಕ್ರಮಕ್ಕೂ ನಿಕ್ಲಿನ ಮಾತೇನಿಲ್ಲ ಮೋಕೆಡು ಎದುಕೊನೊಂದಿಲ್ಲ. ವೀಕ್ಷಕ ಬಂಧುಳೆ ನಿಕ್ಕಲು ಮಾತಿರಲು ಲೆಪ್ಪು ಕೊರಡು ಆಜಿ ಮೂಜಿ ಆಜಿ ರಡ್ಡು ಮೂಜಿ ಒರ್ಂಬ 4010 ಟಿವಿದ ಎದುರದ ಸ್ಕ್ರೀನ್ ಸಂಖ್ಯೆ ಉಂಟು. ನಿಕ್ಕಲು ಮಾತಿರಲ್ಲ ಲೆಪ್ಪು ಕೊರ್ಲೆ ಇನ್ನು ನಿಕ್ಲಿಗೆ ಮಾತಿರಗಳು ಒಂಜಿ ಬಾರಿ ವಿಶೇಷವಾದ ವಿಶೇಷ ಅತಿಥಿ ನಮ್ಮಡೆ ಬೈದೇರು ದಾಯಂದ ಕೆಂಡ ಕೋಡದ ದಿನ ನಮ್ಮ ಬಪ್ಪನಾಡಾದಿಪ್ಪು ಪೊಳಲಿ ಆದಿಪ್ಪು ಕಟೀಲಾದಿಪ್ಪು ಇಂಚಿತ್ತನ ಮಹತ್ತರವಾಯಿನಂಚಿತ್ತನ ಕ್ಷೇತ್ರ ಅಷ್ಟಮಂಗಳ ಪ್ರಶ್ನೆನದೀನಂಚಿತ್ತನ ಜ್ಯೋತಿಷಾಸ್ತ್ರನ ಪಂಡದ ಪುಗರ್ತೆ ಪಡೆಯನಂಚಿತ್ತನ ಒಂಜಾತ ನಿಷ್ಠೂರವಾದಿ ಪ್ರಶ್ನೆದಾರ ಆರು ನೇರ ಪಾತಿರ್ನಾರ ಅಂಚಿತ್ತನ ಗೌರವಾನ್ವಿತ ಗಿರೀಶ್ ಪೊದುವಾಳ್ರು ನಮ್ಮಡಿನೇ ಬೈದೇರು ನಂಕ ಬಾರಿ ಸಂತೋಷು. ಅಂಚಿತ್ತಿನ ಗೌರವಾನ್ವಿತ ಗಿರೀಶ್ ಪೊದುವಾಳ್ರನ್ನ ಇನ್ನಿತ ಈ ಲೇಸಿಗೆ ನಮ್ಮ ಗೌರವಪೂರ್ವಕವಾದ ಮೊಕ್ಕೆಡೆ ಎತ್ಕೊಳೋದಿಲ್ಲ. ಅಂಚನೆ ಬಾರಿ ವಿಶೇಷವಾದ ನಮ್ಮ ಕೋಡೆ ನಿಘಂಟು ಮಲ್ತದಿತ್ತಿನೇ ಲಕ್ಕೇಸಿರಿ ದೈವದ ಬಗೆಟ್ ಪಾತೆರಡು ಆ ಭೂಮಿ ಉಂಡಾನ ಗುಂಡಾಯಿನಂಚಿತ್ತನ ಮಾಯ ಈ ಬಗೆಟ್ ಒಂಜಾತೆ ಕಟ್ಟುಪಾಡು ತೆರೆಯೊಂಡು ಬನ್ನಗ ನಂಗೆ ಹಿರಿಯರಾಯನಂಚಿತ್ತನ ಗೌರವಾನ್ವಿತ ಮಾಲಾಡಿದ ಶೀನ ಪರವೇರು ನಮ್ಮೊಟ್ಟಿಗೆ ವಾಲಗಾತಿರು ಅರೆಲ್ಲ ಗೌರವಪೂರ್ವಕವಾದ ಈ ಲೇಸಿಗೆ ಮೊಕ್ಕೆಡೆ ಎತ್ಕೊಳೋದಿಲ್ಲ. ಅಂಚನೆ ದೆಪ್ಪನಿಗುತ್ತು ಕಿಶೋರ್ ಶೆಟ್ರು ನಂಗೆ ರಡ್ಡೆಕ್ಲ ಸಾರಥ್ಯಡಂತಂದು ನಮ್ಮೊಟ್ಟಿಗೆ ಉಳ್ಳೇರು ದೈವದ ಕಲಟು ಮದಿಮದಿಪ ಪಾರಿಡು ಬರೀ ಪುಗರ್ತೆ ಪಡೆಯನಾರ ಅರೆಲ್ಲ ಈ ಲೇಸಿಗೆ ಮೊಕ್ಕೆಡೆ ಎತ್ಕೊಳೋದಿಲ್ಲ. ವೀಕ್ಷಕ ಬಂಧುಳೆ ನಮ್ಮೊಟ್ಟಿಗೆ ಬಾರಿ ಅಮೂಲ್ಯ ವ್ಯಕ್ತಿ ಉಳ್ಳೇರು ಅರೆಗೆ ನಮ್ಮ ತಿಕ್ಕುನವೇ ಬಾರಿ ಅಪರೂಪ ಅರೆ ಅಂಚಿದ ಮರ್ಗಿಲ್ಗೆ ಪೋಯಿರಂದಂಡ ಪಂಡ ಕೇರಳದ ಮರ್ಗಿಲ್ ಪೋಯಿರಂದ ಕರೆಯನ್ನು ನಮ್ಮ ನಾಡುಡಾವು ಅಜ್ಜಿತ್ತನ ಗೌರವಾನ್ವಿತರು ಬೈದೇರು ನಮ್ಮ ಸುರುಟು ಆರ್ಡ ಪಾತ್ಯರಿಗೆ ವೀಕ್ಷಕ ಬಂಧುಳೆ ನಮ್ಮ ದೈವದ ಅಡಿಯಂಬೆಲಡು ನಂಗೆ ಪ್ರಶ್ನೆ ಬೋಡ ಬಲಿಮೆ ಬೋಡ ಅತ್ತಂಡ ದೈವಾರಾಧನದ ಆರಾಧನದ ಉಳೈದ ವಿಶೇಷತೆ ದಾದ ಒಂದೇನು ಪೂರ ಏನಿತ ದಿನ ನಮ್ಮ ಪಾತ್ಯರ್ಗ ಗಿರೀಶ್ ಪದ್ವಾಳ್ರೆ ನಿಮ್ಮ ಹತ್ರ ಹೃದಯಪೂರ್ವಕವಾದಂಥ ನಮಸ್ಕಾರ ನಿಮಗೆ. ಯಾಕಂತ ಹೇಳಿದ್ರೆ ತುಳು ನಿಮಗೆ ಪೂರ್ತಿ ಬರುವುದಿಲ್ಲ ಅಂತ ಗೊತ್ತುಂಟು, ಸ್ವಲ್ಪ ಸ್ವಲ್ಪ ನಿಮಗೆ ಗೊತ್ತುಂಟು, ಚೂರು ಗೊತ್ತುಂಟು. ಈಗ ದೇವರ ದೈವಾರಾಧನೆ ಕೊಡಿಯಲ್ಲಿ ದೇವಸ್ಥಾನದಲ್ಲಿ ನಾವೆಲ್ಲ ಅಷ್ಟಮಂಗಳ ಎಲ್ಲ ಪ್ರಶ್ನೆ ಇಡ್ತೇವೆ. ಈ ಪ್ರಶ್ನೆಯಲ್ಲಿದೆ ಗುರುಗಳೇ ಎಷ್ಟು ವಿಧ ಇದೆ? ಅಷ್ಟಮಂಗಲ ಪ್ರಶ್ನ, ತಾಂಬೂಲ ಪ್ರಶ್ನ ಅಂತ ಇದೆ. ತಾಂಬೂಲ ಪ್ರಶ್ನ ಅಂದರೆ ಒಂದು ದಿವಸ ಬೆಳಿಗ್ಗೆ ತಾಂಬೂಲ ಕೊಟ್ಟರೆ ಆ ತಾಂಬೂಲ ಲೆಕ್ಕ ಮಾಡಬೇಕು. ಅಷ್ಟಮಂಗಲ ಅಂದರೆ ಎಷ್ಟು ದಿವಸ ಬೇಕಾದರೂ ಹೇಳ್ಬೋದು, ಆದರೂ ಒಂದು 3 ದಿವಸದಲ್ಲಿ ಮುಗಿಸಬೇಕು. ಯಾಕೆಂದರೆ ಸಮಾಜದ ಹತ್ರ ದುಡ್ಡಿಲ್ಲ. ಈಗ ಕೊರೋನಾ, 1 ದಿವಸ ಆದರೂ 2 ದಿವಸ ಆದರೂ ಅಷ್ಟಮಂಗಲ ಮುಗಿಬೇಕು. ಯಾಕೆ 1 ತಿಂಗಳು ಹೇಳೋದು? ಹೇಳಿದೇ ವಿಷಯ ಹೇಳೋದು ಅದು ಅದೆಲ್ಲ ಬೋರ್. ಅದು ಮನುಷ್ಯರಿಗೆ ಹಿತ ಅಲ್ಲಾದ ವಿಷಯ. ಓಕೆ ಡನ್. ಆಮೇಲೆ ಇನ್ನೊಂದು ಪ್ರಾರ್ಥನೆ ಮಾಡುವ. ಫಸ್ಟು ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ ಲೋಕಾ ಸಮಸ್ತ ಸುಖಿನೋ ಭವಂತು. ಈಗ ಪ್ರಸ್ತುತ ತುಳುನಾಡಿನ ದೈವಾರಾಧನೆಯಲ್ಲೇ ನಾವು ನೋಡ್ತಾ ಇದ್ದೇವೆ ದೇವತಾ ಕ್ಷೇತ್ರಗಳಲ್ಲೆಲ್ಲ ಪ್ರಶ್ನೆ ಇಡುವಂಥ ಪದ್ಧತಿ ಇತ್ತು. ಹೌದು. ಆದರೆ ಮೂಲತವಾಗಿ ದೈವ ಕ್ಷೇತ್ರಗಳಲ್ಲಿ ತುಳುನಾಡಿನಲ್ಲಿ ಹಿಂದೆ ಅಷ್ಟು ಪ್ರಶ್ನೆ ಇಡುವಂತ ಕ್ರಮ ಇರಲಿಲ್ಲ. ದೈವದ ಕೊಡಿಯಡಿಯಲ್ಲಿ ದೈವ ಆವೇಶ ಬಂದ ನಂತರ ಅಲ್ಲಿ ಅವುಗಳು ಕೊಡುವಂತ ಸಂದೇಶದಲ್ಲಿ ಅದು ಪೂರ್ತಿ ಆಗ್ತಾ ಇತ್ತು. ಪ್ರಸ್ತುತ ಅತಿ ಹೆಚ್ಚಿಗೆ ಇದು ಬರ್ತಾ ಇದೆ. ಮತ್ತೆ ಅಲ್ಲಿ ಕಾಣದೇ ಇದ್ದದ್ದನ್ನು ಈ ಜ್ಯೋತಿಷಾಸ್ತ್ರದಲ್ಲಿ ಕಂಡುಕೊಂಡದ್ದನ್ನು ಕೂಡ ನಾವು ನೋಡ್ತೇವೆ. ಇದು ಅಗತ್ಯ ಇದೆಯಾ? ವೇದಸ್ಯ ಚಕ್ಷುಹು, ವೇದಶಾಸ್ತ್ರದ ಕಣ್ಣು ಜ್ಯೋತಿಷಾಸ್ತ್ರ. ಮುಕ್ಕಾಲು ಮೂಜುಗಳಿಗೆ ಮಾತ್ರ ನಿಮ್ಮ ದರ್ಶನ. ನೀವು 20 ಗಂಟೆಗೆ ದರ್ಶನ ಬರೋದು, ನಾನು ನಿಮ್ಮನ್ನು ದೂರ ಹೇಳುವುದಲ್ಲ, ಅದಲ್ಲ. ಆಮೇಲೆ ಆರ್ಗ್ಯುಮೆಂಟ್ ಮಾಡುವ.
ಎಣ್ಣೆ ಕೊಡುವಾಗಲೂ ಗಗ್ಗರಚ್ಚಿಯಲ್ಲಿ ಎಣ್ಣೆ ಕೊಡುವಾಗಲೂ ಮುಕ್ಕಾಲು ಮೂರುಗಳಿಗೆ ಮಾತ್ರ ದರ್ಶನ, 20 ಗಂಟೆ ಬರುವುದು ದರ್ಶನ. ಅದೆಲ್ಲ ಆಮೇಲೆ ಮಾತಾಡುವ, ನಿಮ್ಮ ಹತ್ರ ವೇದಿಕೆ ಕೊಡಿ ಆಮೇಲೆ. ಓಕೆ, ನಮಗೆ ದರ್ಶನದಲ್ಲಿ ವಿಶ್ವಾಸ ಇದೆ. ಮುಕ್ಕಾಲು ಮೂಜುಗಳಿಗೆ ಗಗ್ಗರಚ್ಚಿ. ಈಗ ಕಿಶೋರ್ ಇದೆ, ಕಿಶೋರ್ಗೆ ಸದ್ಯ ವಿಷಯ ಗೊತ್ತಿದೆ. ಓಕೆ, ಅವನ ಹತ್ರ ಅಂದರೆ ನನಗೆ ಅವನ ತಮ್ಮ, ಒಂದು ರೀತಿಯ ತಮ್ಮ ಅಣ್ಣನೋ ಅದು ಗೊತ್ತಿಲ್ಲ, ಪ್ರಾಯ ಎಷ್ಟಂತ ಗೊತ್ತಿಲ್ಲ ಅವನಿಗೆ, ಪ್ರಾಯ ಹೇಳುವುದೇ ಇಲ್ಲ, ಅದು ಬಿಡಿ. ಓಕೆ, ಈಗ ತಾವು ಕೇಳಿದ ಇಷ್ಟೇ ವಿಷಯ, ಅದಕ್ಕೆ ಉತ್ತರ ಕೊಡುವ, ನಾವು ಹೆಚ್ಚು ಮಾತಾಡೋದು ಬೇಡ. ದೈವ ಕ್ಷೇತ್ರದಲ್ಲಿ ಜ್ಯೋತಿಷ್ಯ, ದೈವ ಕ್ಷೇತ್ರ ಅಂತ ಹೇಳಿದ್ರೆ ದೇವರು ದೈವ. ಈಗ ನಾನು ನಿಮಗೆ ಒಂದು ಕ್ವಶನ್ ಮಾಡ್ತೇನೆ, ನಿಮಗೆ ವಾಪಸ್ ಕ್ವಶನ್ ಮಾಡ್ತೇನೆ. ಓಕೆ, ಈಗ ದೇವಸ್ಥಾನದಲ್ಲಿ ಬ್ರಹ್ಮಕಲಶ, ನೀವು ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಅಂತ ಹೇಗೆ ಬೋರ್ಡ್ ಹಾಕುವುದು? ನೀವು ಕೊರಗಜ್ಜನ ಕಟ್ಟೆ ಇದೆ, ನಾಳೆ ಕೊರಗಜ್ಜನ ಕಟ್ಟೆಯಲ್ಲಿ ಬ್ರಹ್ಮಕಲಶ ಅಂತ ಬೋರ್ಡ್ ಆಗ್ತಾ ಇದೆ, ತಪ್ಪಲ್ಲ? ನೀವು ಯಾಕೆ ಹೇಳುವುದಿಲ್ಲ? ನೀವು ಎಷ್ಟು ಪಂಡಿತ? ಅದು ಮತ್ತೆ ಏನಾಗಬೇಕು? ಅದು ನವಗ ಕಲಶ, ಸಾನ್ನಿಧ್ಯ ಕಲಶ ಅಂತ ಹೇಳಬೇಕು. ಸಾನ್ನಿಧ್ಯ ಕಲಶ ದೇವಸ್ಥಾನದಲ್ಲಿ ಮಾತ್ರ ಬ್ರಹ್ಮಕಲಶ, ದೈವಸ್ಥಾನದಲ್ಲಿ ಬ್ರಹ್ಮಕಲಶ ಇಲ್ಲ. ಅದು ನವಗ ಕಲಶ, ಸಾನ್ನಿಧ್ಯ ಕಲಶ ಅಂತ ಹೇಳಬೇಕು. ಆಮೇಲೆ ಈಗ ಅದೇ ದೈವಸ್ಥಾನದಲ್ಲಿ ಈಗ ಈ ಜ್ಯೋತಿಷ್ ಶಾಸ್ತ್ರ ಅಂತ ಹೇಳಿದ್ರೆ ಪ್ರಶ್ನೆ ಆವಾಗ ಬೇಕು ಅಂತ ತಾವು ಹೇಳೋದು. ಯಾಕಂತ ಹೇಳಿದ್ರೆ ವೇದಶಾಸ್ತ್ರದ ಕಣ್ಣು ಜ್ಯೋತಿಷಾಸ್ತ್ರ. ನಿಮಗೆ ಕಣ್ಣಿಲ್ಲಾದ್ರೆ ನೋಡ್ಲಿಕ್ಕೆ ಆಗ್ತದ? ಈಗ ಅದು ಹಿಂದೆ ದೈವಾರಾಧನೆಯಲ್ಲಿ ನಮಗೆ ಆ ಪರಂಪರೆ ಇರಲಿಲ್ಲ. ಮೊದಲು ಏನಿರ್ತಿ ಅಂತ ಹೇಳಿದ್ರೆ ಇಲ್ಲಿ ಬಲ್ಯಾಯ ಬಲಿಮೆ ಅಂತ ಇತ್ತು, ಅಷ್ಟು ಇತ್ತು. ಪ್ರಸ್ತುತ ಈಗ ಬಲ್ಯಾಯ ಯಾರು? ಅದೇ ಜ್ಯೋತಿಷ್ಯನೇ, ಅದೇ ಹೇಳೋದು. ಅದೇ ಬಲ್ಯಾಯ ನೀವು ಜ್ಯೋತಿಷ್ಯರ ಅಂತ ಹೇಳಿದ್ರೆ ನಾವು ಒಪ್ಪೋದಿಲ್ಲ. ಇಲ್ವಾ? ಎಲ್ಲ ಬಲ್ಯಾಯ ಜ್ಯೋತಿಷ್ಯರ ಎಲ್ಲ ಇಲ್ಲ. ಮತ್ತೆ ಹಾಗೆ ಹೇಳಿ, ಅಲ್ಲ, ಜ್ಯೋತಿಷಾಸ್ತ್ರನ ಕಲ್ತವರು ಮಾತ್ರ ಜ್ಯೋತಿಷ ಹೇಳಿ. ನೀವು ಬಲ್ಯಾಯ ಎಲ್ಲ ಜ್ಯೋತಿಷ್ಯ ಬಲ್ಯಾಯ ಅಂತ ಹೇಗೆ ಹೇಳುದು? ತಪ್ಪದು, ತಪ್ಪು. ಹಾಗಾದ್ರೆ ಎಲ್ಲ ಬಲ್ಯಾಯರು ಜ್ಯೋತಿಷ್ಯರಲ್ಲ ಅಲ್ಲ. ಹಾಗಾದ್ರೆ ಈ ಬಲ್ಯಾಯ ಬಲಿಮೆ ಅಂತ ಹೇಳುದು? ಬಲ್ಯಾಯ ಬಲಿಮ ಅಂತ ಇದೆ, ಪಡಿಪುರ ಅಂತ ಇದೆ, ಪಾಡಿ ಪಡಿಪುರ. ಕೇರಳದಲ್ಲಿ ಜೀನಿಯಸ್ ಅವರು ಹೇಳ್ತೇನೆ, ಹೆರಿಡಿಟಿ ವಂಶ ಪಾರಂಪರ್ಯ. ಆ ಬಲ್ಯಾಯ ಅವರಿಗೆ ಒಂದು ಕ್ವಾಲಿಟಿ ಇದೆ. ಆ ಕ್ವಾಲಿಟಿಯಲ್ಲಿ ತುಂಬಾ ಜನ ಇದೆ. ನಾವು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದೆ. ಎಲ್ಲಾ ಬಲ್ಯಾಯವರು ಈ ಟೈಪ್ ಅಲ್ಲ. ಬಲ್ಯಾಯವರೆಲ್ಲ ಚೂಷಣ ಮಾಡ್ತಾ ಇದೆ. ಎಲ್ಲ ಬಲ್ಯಾಯವರ ಹೇಳುವುದಲ್ಲ. ಬಲ್ಯಾಯ ಅವರಿಗೆ ಪಣಿಕ್ಕರ್ ಅಂತ ಹೆಸರಿದೆ. ನೀವು ಬಲ್ಯಾಯ ಅಂತ ಕರಿಬಾರ್ದು, ಪಣಿಕ್ಕರ್ ಅಂತ ಕರಿಬೇಕು. ಪಣಿಕ್ಕರ್ ಅವರ ಕ್ವಾಲಿಟಿ. ಈಗ ನಮ್ಮ ಜೊತೆ ಇದೆಲ್ಲ ಶಿಷ್ಯ ಇದೆ, ಸತೀಶ್ ಪಣಿಕ್ಕರ್. ಅವನ್ ಟಾಪ್ ಕ್ವಾಲಿಟಿ ಇದೆ. ನನ್ನ ಜೊತೆ ನನ್ನ ತಮ್ಮ ಇದೆ ಸಜೇಶ್ ಪೊದುವಾಳ್. ನೀವು ಕ್ವಶನ್ ಮಾಡಿ ನಮ್ಮ ಹತ್ರ, ನಾವು ಆರ್ಗ್ಯುಮೆಂಟ್ ಕೊಡಲಿಕ್ಕೆ ರೆಡಿ ಇದೆ. ಯಾವ ಪ್ರಮಾಣ ಬೇಕು? ಹೌದೌದು. ಹಾಗೆ ಬಲ್ಯಾಯರು ಅಂತ ಹೇಳಿದ್ರೆ ಅವರಿಗೆ ಹೆರಿಡಿಟಿ ಆಗಿ ಬಂದಿರೋ ಏನು ವಿಷಯ ಅಂತಂದ್ರೆ ಬಲ್ಯಾಯ ಅಂತಂದ್ರೆ ಕೆಲವರಿಗೆ ಈ ಪಣಿಕ್ಕರ್ ಅವರಿಗೆ ಬಲ್ಯಾಯ ಅಂತ ಕರೀಬಾರ್ದು. ನಮ್ಮಲ್ಲಿ ಪಣಿಕ್ಕರ್ ಅಂತ ಕರಿಬೇಕು. ಈಗ ಸತೀಶ್ ಪಣಿಕ್ಕರ್ ನನ್ನ ಶಿಷ್ಯ ಅಲ್ಲ, ನನ್ನ ಕ್ವಾಲಿಟಿ ಒಟ್ಟಿಗೆ ಒಂದು ಅಣ್ಣ ತಮ್ಮ ಅಂತ ಪ್ರೀತಿ. ಶಿಷ್ಯ ಅಂತ ಹೇಳಬಾರ್ದು, ಒಳ್ಳೆ ಕ್ವಾಲಿಟಿ ಇದೆ. ಅವನಿ ಅಂತ ಹೇಳಿದ್ರೆ ಈ ಬಲ್ಯಾಯ ಅಂತ ಹೇಳ್ಬಾರ್ದು ಸತ್ಯ ಅಂದ್ರೆ. ಯಾಕೆ ಬಲ್ಯಾಯ ಅಂದ್ರು? ಬಲ್ಯ ಅಂದ್ರೆ ಪಣಿಕ್ಕರ್ ಅಂತ ಹೇಳಿದ್ರೆ ಅವರ ಕ್ವಾಲಿಟಿ ಅದು. ಹೌದು. ಇಲ್ಲಿ ತುಳುವನಾಡಿನಲ್ಲಿ, ನಾವು ಇಲ್ಲಿ ಕರಾವಳಿಯಲ್ಲಿ ತುಳುನಾಡಿನಲ್ಲಿ ಅವರನ್ನ ಬಲ್ಯಾಯ ಅಂತಲೇ ಕರೆಯೋದು. ಇಲ್ಲಿ ಹಿಂದಿನ ನುಡಿಕಟ್ಟುಗಳಲ್ಲಿ ಸಂಧಿಗಳಲ್ಲಿ ಹಾಗೆ ಇದೆ. ನಮಸ್ಕಾರ, ಒಂದು ಕರೆ ಇದೆ, ಮಾತಾಡೋಣ. ನಮಸ್ಕಾರ, ಏರು ಪಾತಿರ್ನು. ನಮಸ್ಕಾರ. ಹಲೋ, ನಮಸ್ಕಾರ. ಪಾತಿರ್ಲೆ ತಿಲಕ್ ಒಂದು ಕುಡ್ಲಾಡ್ತೆ. ತಿಲಕ್ಕೆರೆ ಪನ್ಲೆ ಅವು ತುಳುನಾಡು ಪ್ರಶ್ನೆ ಪಂಪಿನ ದುಂಬುಡ್ದು ಇತ್ತದೆ. ಇದು ನಮಕ್ ಕಲ್ಲೊಟ್ಟಿನ ಸಂದಿಡು, ಕೊಡಮಂದಾಯನ ಸಂದಿಡು ಅವಿತ್ತು ನಿಕಲ್ ಚರ್ಚೆ ಮಂತ ಬಲ್ಯ ಬಲಿಮೆ ಅಂದ ಪಂಪಿನ ಇತ್ತದತೆ ಅಂದಂದು ಆ ಕಂಡೆ ಉದಾಸರಣೆ ಸಾರಿ ಬಾಡಿಯರೆ ಮೇರೆ ಒಂದು ಪಂಡೇರೆ ಮಂದು ಉಂಡು. ಅಂದ್ ಇತ್ತೆ ಬಲ್ಯ ಬಲಿಮೆಡು ದುಂಬು ಈ ದೇವಿ ಅಂಶ ಅವು ಒಂದು ಪುರ ತೋಜಿ ಇತ್ತೆ ಮೊರನೆ ಕಾನದ ಕಟ್ಟದೇರ್ನ ಇಟ್ಲ ಅದ್ ಮುಖ್ಯ ನಮ್ಮ ಕಂಬೇರ್ನ ಇಟ್ಟು ಪನ್ನಕಲ ಪಂಡೇರು ಸ್ಪಷ್ಟವಾದ ಕಂಬೇರ್ಲೆ ಬೈದಿ ನೀನು ಇನ್ನಿಟ್ಟದಾನೆ ಪ್ರಶ್ನೆ ದೇವಿ ಅಂಶ ಪಂಜುರ್ಲಿ ವಿಷ್ಣು ಅಂಶ ಪುರ ತೋಜಿನ ದುಂಬು ತೋಜಿದಿ ಚಿತ್ತೆ ಪ್ರಶ್ನೆ ಎತ್ತಿನತೆ ಬಲಿಮೆ
ಹಾ 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 ಅವು ಒಂಜಿ ಪ್ರಶ್ನೆ ಆರು ಪೊದುವಾಳ್ದು ಯಾ ಉತ್ತರ ನನಗೆ ಹೇಳಿ, ನಾನು ಉತ್ತರ ಕೊಡ್ತೇನೆ. ಸರಿ ಸರಿ ಈರೆ ಈರೆ ಅವು ಎಂಚ ದೇವಿ ಅಂಶ ದುಂಬ ಕಂಬೇರ್ಲು ಒಂದು ಇತ್ತಂಡು ಇತ್ತೆ ದೇವಿ ಅಂಶ ಎಂಚ ಬರ್ಪುಂಡು ಒಂದು ಇರು ಪಣ್ಪನ ಅಂದೆ. ಅವರು ಗಿರೀಶ್ ಅವರೇ, ಅವರು ಏನು ಹೇಳೋದು ಅಂತ ಹೇಳಿದ್ರೆ, ಹಿಂದೆ ಕೂಡ ಇಲ್ಲಿ ಬಲಿಮೆ ಹೇಳಿರುವಂಥ ಉದಾಹರಣೆ ಇದೆ. ಈಗ ಇಲ್ಲಿ ಎಲ್ಲ ಇದನ್ನ ಇಲ್ಲಿನ ದೈವಗಳನ್ನ ದೇವಿ ಅಂಶ, ವಿಷ್ಣು ಅಂಶ ಅಂತ ಹೇಳ್ತಾ ಇದ್ದಾರೆ. ಇದು ಸರಿಯಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಅವರ ಚೋದ್ಯ ನನಗೆ ಅರ್ಥ ಆಗಿಲ್ಲ. ಈಗ ಅವರು ಹೇಳುದಂದ್ರೆ ಈ ಧೂಮಾವತಿಯನ್ನು ಜುಮಾದಿ ಇದ್ದನ್ನು ಧೂಮಾವತಿ ಅಂತ ಹೌದು ಹೌದು ರಕ್ತ ಲೆಕ್ಕೇಸರಿ ಅಂತ ಮಾಡಿದ್ರು. ಅದು ಲಳೆಯೋರ ಅಭೇದ. ಸಂಸ್ಕೃತ ಪಂಡಿತವರಿಗೆ ಗೊತ್ತಿದೆ ಲಳೆಯೋರ ಅಭೇದ, ಆಚೆ ಈಚೆ ಬರ್ಬೋದು, ಪ್ರಮಾಣ ಹಾಗೆ. ಅದಕ್ಕೆ ಹಾಗೆ ಅದು ಹಾಗೆ ಹೇಳಬಹುದಾ ಅಂತ ಹೇಳೋದು. ಅದಕ್ಕೆ ಮತ್ತು ಇವತ್ತಕ್ಕೆ ಒಂದಾನೆ ರಕ್ತೇಶ್ವರಿ ಲೆಕ್ಕೇಶ್ವರಿ ಅದೆಲ್ಲ ಒಂದೇ. ಕಲ್ಲುರುಟಿ, ಒರತೆ, ಪಂಜುರುಳಿ, ನಾನು ಹೇಳ್ತೇನೆ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ. ಒಂದು ತುಳುನಾಡು ಸಂಪ್ರದಾಯ, ಕೇರಳ ಸಂಪ್ರದಾಯ ಒಂದು, ದೇಶಾಚಾರ ನೋಡಬೇಕು ಫಸ್ಟ್. ಈಗ ಸುಮ್ಮನೆ ಜ್ಯೋತಿಷ್ಯರಾಗುವುದಲ್ಲ, ದೇಶಾಚಾರ ಗೊತ್ತಿರಬೇಕು. ನಾನು ಅದೇ ಆ ಪ್ರಮಾಣ ಮತ್ತೆ ಹೇಳುವುದಿಲ್ಲ, ಹೇಳಿದರೆ ಅದು ಜಾಸ್ತಿ ಆಗ್ತದೆ. ದೇಶಾಚಾರ ಗೊತ್ತಿದ್ದರೆ ಅವರು ಜ್ಯೋತಿಷ್ಯರು. ಕೇರಳ ಸಂಪ್ರದಾಯ ಒಂದು, ಕರ್ನಾಟಕ ಸಂಪ್ರದಾಯ ಒಂದು, ಗುಜರಾತ್ ಸಂಪ್ರದಾಯ ಒಂದು, ಡೆಲ್ಲಿಯ ಸಂಪ್ರದಾಯ ಒಂದು. ಆ ದೇಶಾಚಾರದಲ್ಲಿ ಹೋದ್ರೆ ಅಲ್ಲಿಯ ದೇಶಾಚಾರ ಗೊತ್ತಿರಬೇಕು. ದೇಶಾಚಾರ ಗೊತ್ತಿದ್ರೆ ಮಾತ್ರ ಜ್ಯೋತಿ. ಇಲ್ಲಾದ್ರೆ ಜ್ಯೋತಿಷ್ಯರು ಹೇಗೆ ಹೇಳುದು? ಎಲ್ಲ ಪಣಿಕರು ಅಲ್ಲಿಗೆ ಎಲ್ಲ ನೀವು ಬಲ್ಯಾಗೆ ನಮಗೆ ಒಳ್ಳೆ ರೆಸ್ಪೆಕ್ಟು. ಯಾಕೆಂದರೆ ಬಲ್ಯಾಯದ ಏರಿಯಲ್ಲಿ ಹುಟ್ಟಿ ಬಳಗಿದವರೇ ನಾವು. ಓಕೆ, ಮತ್ತೊಂದು ವಿಷಯ, ಚಾಲೆಂಜ್ ಮಾಡಲಿಕ್ಕಿಲ್ಲ, ಇದು ಶಾಸ್ತ್ರ. ನಾವು ಜ್ಯೋತಿಷ್ಯರಲ್ಲ, ನಾವು ಸರ್ವಜ್ಞನಲ್ಲ, ನಾನು ವಿದ್ಯಾರ್ಥಿ ಮಾತ್ರ, ಕಲಿಯುವ ವಿದ್ಯಾರ್ಥಿ. ಜ್ಯೋತಿಷಾಸ್ತ್ರದಲ್ಲಿ ಜ್ಯೋತಿಷ್ಯರಂತ ಹೇಳಿದ್ರೆ ಅಲ್ಲಿ ಮುಗೀತು. ಮತ್ತೆ ನೀವು ಹುಟ್ಟಿ ಬೆಳಗ್ಗೆ ಏನು ಪ್ರಯೋಜನ? ಜ್ಯೋತಿಷ್ಯರಂತ ಹೇಳಬಾರ್ದು, ನಾವು ವಿದ್ಯಾರ್ಥಿ ಅಂತ ಹೇಳಬಾರ್ದು, ವಿದ್ಯಾರ್ಥಿ ಅಂತ ಹೇಳಬೇಕು, ಅಲ್ಲಿಗೆ ಮುಗೀತಲ್ಲ. ಈಗ ನೀವು ಹೇಳಿದ್ದು ಸರಿ, ದೇಶಾಚಾರವನ್ನ ಕಲ್ತಿರ್ಬೇಕು. ಕೆಲವು ಕಡೆ ಇಲ್ಲಿ ದೈವಸ್ಥಾನಗಳಿಗೆ ಕಲಶ ಇಡ್ಲಿಕ್ಕಿಲ್ಲ, ಅದು ದೇಶಾಚಾರ. ಎಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಗುಡಿ ಕಟ್ಟಿದ್ರೆ ಆ ಗುಡಿಗಳಿಗೆಲ್ಲ ಕಲಶ ಮೇಲ್ಗಡೆ ಕಲಶ ಇಡ್ಲಿಕ್ಕಿಲ್ಲ. ಸರ್, ಬೂದಸ್ಥಾನದಲ್ಲಿ ಮುಗಳಿ ಇಡ್ಲಿಕ್ಕೆ ಎಲ್ಲಿ ಪ್ರಮಾಣ ಇದೆ? ಬೂದಸ್ಥಾನದಲ್ಲಿ ಮುಗಳಿ ಇಡ್ಲಿಕ್ಕೆ ಯಾರು ಹೇಳಿದೆ? ಏನು ಪ್ರಮಾಣ ಹೇಳಿ, ಹಾಗಾದ್ರೆ ಮಾತ್ರ ಏನು ಒಪ್ತೇನೆ. ಹೌದು, ಈಗ ಆಚೆ ಕಡೆ ಹೋದ್ರೆ ಎಲ್ಲ ಕಡೆ ಕೆಲವು ಹೆಚ್ಚಿನ ಕ್ಷೇತ್ರಗಳಲ್ಲಿ ಅದೇ ನಿಮಗೆ ಹೇಳಿದೆ, ಕೊರಗಚ್ಚನ ಗುಡಿಗೆ ನೀವು ಬ್ರಹ್ಮಕಲಶ ಅಂತ ಹೇಳಿ ಬೋರ್ಡ್ ಆಗ್ತಾ ಇದೆ, ತಪ್ಪಲ್ಲ? ಅಲ್ಲ, ಈಗ ಅದು ಸರಿ. ಈಗ ಬ್ರಹ್ಮಕಲಶ ಏನು ಸಾನ್ನಿಧ್ಯ ಕಲಶ ಮಾಡುವಲ್ಲಿ ಬ್ರಹ್ಮಕಲಶ ಆಗಿದೆ, ಅದು ಸರಿ. ತುಂಬಾ ತುಂಬಾ ವ್ಯತ್ಯಾಸ ಆಗಿದೆ, ಅದು ವ್ಯತ್ಯಾಸ ಆದದ್ದು ಸರಿ. ಅದೇ ಒಂದೇ ಒಂದು ಪ್ರಮಾಣ ಹೇಳ್ತೇನೆ. ಕ್ಷೇತ್ರದ ವಿಷಯದಲ್ಲಿ ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚದಃ. ಅದಾದ ಪ್ರಮಾಣ. ಅರ್ಥ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಈಗ ಟಿವಿ ಅದನ್ನು ಹೇಳಿ ಅರ್ಥ ಮಾಡಬಹುದು. ಆಚಾರ್ಯ ತಪಸ, ಆಚಾರ್ಯನ ತಪಸ್ಸು. ಒಂದು ವರ್ಷದಲ್ಲಿ ತಂತ್ರಿಗಳು, ಪ್ರತಿಷ್ಠೆ ಮಾಡಿದ ತಂತ್ರಿಗಳು ಆ ಕ್ಷೇತ್ರಕ್ಕೆ ಬರಬೇಕು. ಆಚಾರ್ಯ ತಪಸ ಆಮ್ನಾಯ ಜಪೇನ, ಆ ಮಂತ್ರೋಚ್ಚಾರಣಗಳು ಬೇಕು. ಆಚಾರ್ಯ ದಿವಸ ಆಮ್ನಾಯ ಜಪೇನ ಮಂತ್ರ ಪಂಚಕಾರ್ಯಗಳು. ಆಚಾರ್ಯ ದಿವಸ ಆಮ್ನಾಯ ಜಪೇನ ನಿಯಮೇನ, ನಿಯಮ ಅಂದ್ರೆ ನಡಾವಳಿ. ಆಚಾರ್ಯ ದಿವಸ ಆಮ್ನಾಯ ಜಪೇನ ನಿಯಮೇನ ಉತ್ಸವೇನ, ಉತ್ಸವ ಅನ್ನದಾನೇನ. ಇದಾದ 5 ಕೆಲಸ. ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಈ 5 ಕೆಲಸ ಬೇಕು. ಇನ್ನೊಂದು ಪ್ರಮಾಣ ನಿಮಗೆ ಹೇಳ್ತೇನೆ. ಪ್ರಮಾಣ ಇದ್ರೆ ಮಾತ್ರ ಏನು ಕೇರ್ ಮಾಡ್ತೇನೆ, ಇಲ್ಲ ಕೇರ್ ಮಾಡೋದಿಲ್ಲ. ಒಂದು ಕ್ಷೇತ್ರ, ಓಕೆ, ಕ್ಷೇತ್ರದ ವಿಷಯದಲ್ಲಿ ತಂತ್ರಿಗಳಿದೆ, ಭಟರ್ನವರಿದೆ, ಅರ್ಚಕರಿದೆ. ಯಾರು ದೂರು ಹೇಳುವುದಲ್ಲ, ಸತ್ಯ. ಪ್ರಪಂಚ ಗೊತ್ತಾಗಬೇಕು. ಒಂದು ಮಾಲೆಯಲ್ಲಿ ಕೋರ್ತಿಟ್ಟ ಮಣಿ ರೀತಿಯಲ್ಲಿದೆ. ಪ್ರಮಾಣ ತಾವು ಬೆರ್ಕೊಳ್ಳಿ. ಒಂದೇ ನಿಮಿಷ.
ಸ್ಥಾನಾದಿವೋ ದೇವಲಶ್ಚ ದೇವಸ್ವ ಸ್ವಕೃಷೀವಲ ಸಮುದಾಯಿ ತದಾತಂದ್ರಿ ಬರ್ಕೊಳ್ಳಿ ಸಮುದಾಯಿ ತದಾತಂದ್ರಿ ಬಾಕಿ ಆ ಪ್ರಮಾಣ ಗೊತ್ತುಂಟಲ್ಲ ನಿಮಗೆ. ಅಂದ್ರೆ ಕ್ಷೇತ್ರದ ವಿಷಯದಲ್ಲಿ ಒಂದು ಮಾಲೆಯಲ್ಲಿ ಕೋರ್ತಿಟ್ಟ ಮಣಿ ರೀತಿಯಲ್ಲಿದೆ. ಅದರಲ್ಲಿ ಶಾಂತಿಗಳಿದೆ, ಶೌಚ ಮಾಡುವವರಿದೆ, ಸಗಣಿ ಹಾಕುವವರಿದೆ, ಬಾಕಿ ಎಲ್ಲ ಕೊಂಬುವುದವರಿದೆ, ನೇಮ ಕಟ್ಟುವವರಿದೆ. 16 ವರ್ಗ ಇದೆ. 16 ವರ್ಗ ಪ್ರಮಾಣ ಹೇಳಬೇಕು. ಸ್ಥಾನಾದಿಭೋ ದೇವಲಶ್ಚ ದೇವಸ್ವ ಕೃಷೀವಲ ಸಮುದಾಯಿ ತದಾತಂತ್ರಿ ಚಾಂದ್ರಕರ್ತೃಗ ದೇವಲಃ ಪೌರಾಣಿಗೋ ನರ್ತಗಶ್ಚ ಗಾಯಗೋ ವಾದ್ಯಗಾರಗೋ ಮಾಲಾಗಾರ ಶೋಧಗಶ್ಚ ಕಾರಗ ಇದು ಕೀರ್ತಿದ. ಇದ ಪ್ರಮಾಣ. ಇಷ್ಟು ಮಂದಿ ಬಂದ್ರೆ ಭಟ್ರು ಬಂದ್ರೆ ಸಾಕು, ಇಲ್ಲ ಬಾಟ್ರನ್ನ ಓಕೆ ಇದಕ್ಕೆ ಕಲಿಬೇಕು. ಪ್ರಮಾಣ ಕಲ್ತ್ರೆ ನಾವು ರೆಸ್ಪೆಕ್ಟ್ ಕೊಡ್ತೇವೆ. ನೀವು ಪ್ರಮಾಣ ಇಲ್ಲ ನನ್ನ ಏರಿಯಾಗೆ ಬರಬಾರ್ದು. ಈಗ ಗಿರೀಶಣ್ಣ, ನಮಗೆ ಈ ಹೆಚ್ಚಿನ ಕ್ಷೇತ್ರಗಳಲ್ಲಿ ನಾವು ಜ್ಯೋತಿಷ್ಶಾಸ್ತ್ರ ನಡೀತದೆ, ಅಲ್ಲಿ ತುಂಬ ಅಭಿವೃದ್ಧಿ ಆಗ್ತದೆ, ಬ್ರಹ್ಮಕಲಶೋತ್ಸವ ಎಲ್ಲ ಆಗ್ತದೆ, ಎಲ್ಲ ಮಾಡ್ತಾರೆ. ನೋಡಿ, ಎಲ್ಲಿ ಆಗಬಾರ್ದಲ್ಲಿ ಆಗ್ತದೆ. ಆದರೆ ಮತ್ತೆ ಪುನಃ ಅಲ್ಲಿ ಪ್ರಶ್ನೆ ಇಡಬೇಕು ಅಂತ ಬರ್ತದೆ. ಇದರ ಅರ್ಥ ಏನು? ದೃಢ ಕಲಶಕ್ಕೆ ಮೊದಲು ಒಂದು ವಿಷಯ, ನನ್ನ ಇಂಡಿವಿಜುವಲ್ ವಿಷಯ ಹೇಳ್ತೇನೆ. ಬ್ರಹ್ಮ ಕಲಶ ಆಗುವಾಗಲೂ ಎದುರಿನಲ್ಲಿ ಪ್ರಶ್ನೆ ಇಡಬಾರ್ದು, ತಪ್ಪದು. ದೃಢ ಕಲಶ ಅಂದ್ರೆ 48 ದಿವಸ ಅದು ನಿಮ್ಮ ತಂತ್ರಿಗಳು ಹೇಳಿದಲ್ಲ, ಆಚಾರ್ಯ ತಪಸ್ಸ ಆಮ್ನಾಯ ಜಪೇನ ನಿಯಮೇನ ಸುಪೀರಿಯರು ತಂತ್ರಿಗಳು, ಅದು ಪ್ರಮಾಣ ಇದೆ. ಅದರಲ್ಲಿ ಟೈಮ್ ಇಲ್ಲ, ಅದರಲ್ಲಿ ಹೇಳಬೇಕಾದ್ರೆ ಸಮಯ ಬೇಕು. ಸರಿ, ಓಕೆ. ತಂತ್ರಿಗಳು ಸುಪೀರಿಯರು, ತಂತ್ರಿಗಳನ್ನ ಚೇಂಜ್ ಮಾಡಲಿಕ್ಕೆ ಪ್ರಮಾಣ ಇದೆ ಕೈಯಲ್ಲಿ. ತಂತ್ರಿಗಳು ತಪ್ಪು ಮಾಡಿದ್ರೆ ನೆಕ್ಸ್ಟ್ ಡೇ ಅಷ್ಟಮಂಗಲ ಇಡಿ, ತಾಂಬೂಲ ಪ್ರಶ್ನ ಅಂತ ಎಕ್ಸ್ರೇ, ಅಷ್ಟಮಂಗಲ ಪ್ರಶ್ನ ಅಂತ MRI ಸ್ಕ್ಯಾನಿಂಗ್, MRI ಸ್ಕ್ಯಾನಿಂಗ್ ಮಾಡಿ. ಹಾಗೆ ಹಾಗೆ ಮತ್ತೆ ನಿಮ್ಮ ಹತ್ರ ಏನು ದುಡ್ಡಿಲ್ಲ, ತಾಂಬೂಲ ಬಲ್ಮೆ ಆಗಬೇಕು. ಈಗ ಮೊನ್ನೆಯಿಂದ ಇಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ ಗಿರೀಶಣ್ಣ. ಏನು ಅಂತ ಹೇಳಿದ್ರೆ, ಈ ಬ್ರಹ್ಮ ರಾಕ್ಷಸ ಅನ್ನುವಂಥದ್ದು ಇದೆ, ಇದು ಏನು ದೇವ್ರೆ? ಬ್ರಹ್ಮ ರಾಕ್ಷಸ ಅಂತ ಹೇಳಿದ್ರೆ ಬ್ರಾಹ್ಮಣರು ತಪ್ಪು ಮಾಡಿದ್ರೆ ಮಾತ್ರ ರಾಕ್ಷಸ ಆಗೋದು. ಬ್ರಾಹ್ಮಣರು ಒಳ್ಳೆ ಕೆಲಸ ಮಾಡಿದ್ರೆ ರಾಕ್ಷಸ ಆಗುವುದಿಲ್ಲ. ಅದಕ್ಕೆ ನಾರಾಯಣ ಬಲಿ ಕೊಟ್ಟು ನೀವು ಸಾಯುಜ್ಯ ಮಾಡಿ, ಅದನ್ನು ಕಲ್ಲು ಹಾಕಿ ಪ್ರತಿಷ್ಠೆ ಮಾಡೋದು ತಪ್ಪು. ಯಾವುದೇ ಕ್ಷೇತ್ರದಲ್ಲಿ ಕಲ್ಲು ಹಾಕಿ ಬೇಡ. ನಾನು ನಿಮ್ಗೆ ಒಂದು ಉದಾಹರಣೆ ಹೇಳ್ತೇನೆ. ಉದಾಹರಣೆ ಮಲಯಾಳದಲ್ಲಿ ಉದಾಹರಣೆ ಅಂತ. ಸರಿ ಸರಿ. ಓಕೆ. ಕುಡುಪು ತಂತ್ರಿಗಳು ನಮ್ಮ ಬಾರಿ ಬೇಕಾದವರು, ನನಗೆ ಭಾರಿ ಪ್ರೀತಿ. ಅವರು ಒಂದು ಸಲ ಅಲ್ಲಿ ಅಷ್ಟಮಂಗಲ ಆಗುವಾಗಲೂ ಪೊದೋಳ್ರೆ ನಿಮ್ಮ ಅಜ್ಜ ಇಲ್ಲಿ ಬಲ್ಮೆ ಇಟ್ಟಿದೆ. ಬಲ್ಮೆ ನಿಮ್ಮ ಶಬ್ದ. ಓಕೆ, ಹೌದಾ, ಆಯಿತು. ಹಾಗಾದರೆ ಏನು ಮಾಡಬೇಕು? ಇಲ್ಲಿ ವರ್ಷಂಬದಿ ಅಮೃತೇಶ್ವರ ದೇವಸ್ಥಾನ, ಅಮೃತೇಶ್ವರ ದೇವಸ್ಥಾನದಲ್ಲಿ ಪ್ರಶ್ನೆ ಇಡುವಾಗಲೂ ಕುಡುಪು ತಂತ್ರಿಗಳ ಮಗ ಇದೆ, ಒಳ್ಳೆ ಜನ, ಒಳ್ಳೆ ನಾಲೆಜ್, ಶಿಲ್ಪಿ ತಂತ್ರಿಗಳು, ಅವರ ತಂದೆ ಇತ್ತು ಪೊದುವಾಳ್ರೆ. ಆಯಿತು, ನಿಮ್ಮ ಅಜ್ಜ ಇಟ್ಟ ನಂತರ ಅಜ್ಜ ಹೇಳಿದರೆ ಈ ಬ್ರಹ್ಮ ರಾಕ್ಷಸನ್ನು ತೆಗೀಬಾರ್ದು. ಹೌದಾ? ನನಗೆ ಅಜ್ಜ ಪ್ರಶ್ನೆ ಬಲ್ಮೆ ಹೇಳಿದ್ರು ಗೊತ್ತಿಲ್ಲ, ಅಜ್ಜ ಹೇಳಿದ್ರು, ನನ್ನ ಮಾವ ಹೇಳಿದ್ರು, ನನ್ನ ತಾಯಿ ಹೇಳಿದ್ರು, ನನಗೆ ಕೇರ್ ಇಲ್ಲ. ನನ್ನ ಗುರುಗಳು ಕಲಿತುಕೊಟ್ಟ ವಿದ್ಯಾಭ್ಯಾಸ, ಎಜುಕೇಷನ್ ಈ ರೀತಿಯಲ್ಲಿ ಇದೆ. ಓಕೆ. ಹಾಗಾದರೆ ಕುಡುಪು ತಂತ್ರಿಗಳಾಯ್ತು, ನಮ್ಮ ಫೈಟ್ ಏನಿಲ್ಲ, ಅವರ ನನಗೆ ಅಜ್ಜ ಅಷ್ಟು ಪ್ರೀತಿ, ಅವರ ಜೀನಿಯಸ್, ನಮಗೇನು ಎಜುಕೇಷನ್ ಇಲ್ಲ. ಇಷ್ಟೇ ಹೇಳಿದೆ. ಅಷ್ಟಮಂಗಲದಲ್ಲಿ ಈ ಬ್ರಾಹ್ಮಣ ಪರಂಪರೆಯಲ್ಲಿ ಅಲ್ಲಿರುವ ರಮೇಶು ಮತ್ತು ಭಟ್ರನವರು ಅಲ್ಲಿದೆ. ಅವರಲ್ಲಿ ಈಗ ಉಂಟೋದು ನನಗೆ ಗೊತ್ತಿಲ್ಲ, ಕಾಲಹರಣ ಪಟ್ಟು ನನಗೆ ಗೊತ್ತಿಲ್ಲ. ಅವರಿಗೆ ಇಷ್ಟೇ ಹೇಳಿದೆ, ಅಣ್ಣ ತಮ್ಮ ಅಂತ ಹೇಳಿ ಗಲಾಟೆ ಇತ್ತು ಭಟ್ರನೊಳಗೆ ಎಷ್ಟೋ ವರ್ಷ. ಇವರ ಹಿರಿಯವರು ಅಲ್ಲಿ ಬ್ರಹ್ಮರಾಕ್ಷಸರು, ಅವರಲ್ಲಿಗೆ ಕಲ್ಲಾಕಿದೆ, ನೈಋತ್ಯ ಭಾಗದಲ್ಲಿ ಕಲ್ಲಾಕಿದೆ. ವರ್ಷಂಬದಿ ಇಲ್ಲಿ ಟ್ಯೂಬ್ಲೈಟು, ಸಿಡಿಲು, ಅದು ಇದು ಎಲ್ಲ ಬರ್ತಾ ಇದೆ. ಹಾಗೆ ಕುಡುಪು ತಂತ್ರಿಗಳು ಹೇಳಿದೆ, ಸರ್ ನೋಡಿ, ಬ್ರಹ್ಮ ರಾಕ್ಷಸ ಅಂತ ಹೇಳಿದ್ರೆ ಬ್ರಾಹ್ಮಣರು ಅನ್ಯಾಯ ಮಾಡಿದ ಮೇಲೆ ರಾಕ್ಷಸ ಅಂತ ಹೆಸರು.
ಬ್ರಹ್ಮ ರಾಕ್ಷಸನ ನಂಬುದು ಹೇಗೆ ಸರ್ ಅಂತ ಕೇಳಿ. ಹಾಂ ಇಲ್ಲ ಅದು ನಿಮ್ಮ ಅಜ್ಜ ಎಲ್ಲ ಹೇಳಿದು. ಹೌದಪ್ಪ, ಈಗ ಏನು ಮಾಡಬೇಕು, ಸೊಲ್ಯೂಷನ್ ಬೇಕಲ್ಲ. ವರ್ಷ ಮೊದಲು ಸಿಡಿಲು ಬರ್ತಾ ಇದೆ, ಪಬ್ಲಿಕ್ಕಿಗೆ ಅನ್ಯಾಯ ಆಗ್ತಾ ಇದೆ, ಜನಪದರಿಗೆ ಅನ್ಯಾಯ ಆಗ್ತಾ ಇದೆ, ಅಲ್ಲಿ ಗಲಾಟೆ ಆಗ್ತಾ ಇದೆ. ನನಗೆ ಭಾರಿ ಪ್ರೀತಿ ನವೀನ್ ಅಣ್ಣ ಅಂದರೆ ನಮ್ಮ ತಿರುಮೈಲಿ ಗೊತ್ತು. ನವೀನ್ ಅಣ್ಣ ಭಾರಿ ಮೋಕೆ ಜನ ಪೊದೋಳ್ರೆ. ಫೈಟ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ಫೈಟ್ ಮಾಡ್ಬೋದು. ನಮ್ಮ ಹತ್ರ ಭಾರಿ ಆರ್ಗ್ಯುಮೆಂಟ್. ನನಗೆ ಕಿಶೋರ್ ಅಂತ ಹೇಳಿದ್ರೆ ಭಾರಿ ಪ್ರೀತಿ. ಈಗ ನನಗೆ ಆರ್ಗ್ಯುಮೆಂಟ್ ಮಾಡುವುದು, ಆರ್ಗ್ಯುಮೆಂಟ್ ಮಾಡಿ ಬರೀಬೇಕು. ಅರಸಿಗ ಜನಸಂವಾದ ರಸಿಗ ಜನಯೇಶು ಕಲಹಮ್ಮದಂ. ನೀವು ಸುಮ್ಮನೆ ಮಾತಾಡುವುದಲ್ಲ. ಇನ್ನೊಂದು ದೈವಗಳ ಕಲೆಯಲ್ಲಿ ನಿಮಗೆ ಹೇಳ್ತೇನೆ, ಪ್ರಮಾಣ ಹೇಳ್ತೇನೆ. ನಿಮಗೆ ದೇವರಿಗೆ ದುಡ್ಡು ಬೇಕಾ ಬಂಗಾರ ಬೇಕಾ? ಹಾಗೆ ಉಂಟಾ? ನಮ್ಮಲ್ಲಿ ಆತ್ಮದ ಭಕ್ತಿ ಮಾತ್ರ ಬೇಕು. ಅದೇ ಅದಕ್ಕೆ ಪ್ರಮಾಣ ತಾವು ಹೇಳಿ. ധനാഢ്യരെ ധർമ്മവഴിക്കു നിങ്ങൾ കാണിക്ക വെക്കും തനുമുത്തരേക്കാൾ കൂലിപ്പണിക്കാർ അവർ തൻ വിയർപ്പും നീർത്തുള്ളിയാണ് ഈശ്വരനേറെ ഇഷ്ടം. ಧನಾಢ್ಯರೇ, ಧನಿಗರೇ, ಒಳ್ಳೆಯ ಮಾರ್ಗದಲ್ಲಿ ದುಡಿದು ಸಂಪಾದನೆ ಮಾಡಿದ ಬಂಗಾರ ಮುತ್ತು ದೈವಗಳಿಗೆ ದೇವರಿಗೆ ಸಮರ್ಪಣ ಮಾಡುವುದು, ಕೂಲಿ ಕೆಲಸ ಮಾಡುವವರು ತುಳಸಿ ಎಲೆಯನ್ನು ಸಮರ್ಪಣೆ ಮಾಡುದು, ಅವರಿಗೆ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ? ಆಗ ನೀವು ಉತ್ತರ ಕೊಡಿ ಬಾಕಿ. ಈಗ ಹಾಗಾದ್ರೆ ಅದು ಅಲ್ಲಿ ಕಲ್ಲು ಹಾಕಿ ನಂಬಬಾರದು, ಸರಿಯಲ್ಲ. ಅದನ್ನು ನಾರಾಯಣ ಬಲಿ ಕೊಟ್ಟು ಸಾಯುಜ್ಯ ಕಲ್ಪಿಸಬೇಕು. ಇದು ಸಾಯುಜ್ಯ ಮಾಡಬೇಕಾದ ಅವರ ಪರಂಪರೆಗಳು ಮಾಡಬೇಕು. ನಾವು ಅವರ ಅನ್ಯಾಯ ಮಾಡಿ ಬಾಕಿ ಇರುವವರಿಗೆ ಹಾಕೋದಲ್ಲ. ಅಜ್ಜ ತಪ್ಪು ಮಾಡಿದ್ರೆ ಅಜ್ಜನಿಗೆ ಪುಳ್ಳಿ ಕೊಡಬೇಕು. ಪುಳ್ಳಿ ಅದನ್ನು ಸರಿ ಮಾಡ್ಕೊಳ್ಬೇಕು. ಯಾವುದೇ ವಿಭಾಗದಲ್ಲಿ ತಪ್ಪು ಮಾಡಿದ್ರು ಹಾಗೆ ಮಾಡಬೇಕು. ಸರಿಯಾದ ಉತ್ತರ. ನಮಸ್ಕಾರ ಏರುಪಾತಿರಂದುಲ್ಲರೇ. ಸೊಲ್ಮೇಲೆ ಅಣ್ಣರೆ ಪಲ್ಲೆ. ವಿಷಯ ದೈವದ ಬಗ್ಗೆ ಮಾಡ್ತಾರೆ. ಅನೇಕ ವಿಚಾರವನ್ನು ವಿಮರ್ಶೆ ಮಾಡ್ತೇವೆ. ಸರಿ, ಈ ನನಗೆ ಮನ ಕೂಡ ಭಾರಿ ಕೇನೊಂದು ಇಜ್ಜೀರಿ ಬಣ್ಣ. ಸರಿ ಅಣ್ಣರೇ, ಇತ್ತೆ ಶಿಣಣ್ಣ ಇನಿತ್ತ ದಿನ ನಮ್ಮ ತುಳುನಾಡು ಭೂಮಿ ಉಂಡಾನಗುಂಡಾಯಿನ ದೈವ ಅಂದು ಲಕ್ಕೇಸಿರಿ ದೈವ ಅಂತ ಪನ್ಪೇರು. ಅವಿನ ಮಾತುಕಡೆ ರಕ್ತೇಶ್ವರಿ ಎಂದು ಪಣಪೇರು. ನಿಜವಾದ ಸಂದೀಪಾರ್ಧನುಡು ಎಂಚ ಬರ್ಪುಂಡು ಸೇನೆ ಭೂಮಿ ಉಂಡಾನಗುಂಡಾತನ ಮಾಯ ಲೆಕ್ಕಿಸಿರಿ 14 ಜಪತ್ತರ 14 ಯುಗ 14 ಕಟ್ಲ ಉಂಡಾತನ. ಆ ಉಂಡಾಂಚಿನ ಲೆಕ್ಕಿಸಿರಿನು ದೇವಿ ವಂಶುಡು ಉಂಡಾಯಿನ ದೇವಿ ವಂಶುಡು ಅಂದು ಆ ದೇವಿ ವಂಶುಡು ಉಂಡಾದು ಫಸ್ಟ್ ದನ ಉಂಡ ಪುರ ರಾಜರಾಜೇಶ್ವರಿ ಉಳ್ಳಾಲ್ದಿ ಪಲ್ಲಿ ಉಳ್ಳಾಲ್ದಿ ಮಾಂತಿರೆಗೆ ಮಲ್ಲ ದೇವರರು 5 ಬೊಕ್ಕದ ಆಜ್ಜನ ಆ ಚೆಂಡು ಕುಟ್ಟು ಮಾಡ್ಕೊಂಡು ಪುರ ಅವು ಚಂಡ ಮುಂಡ್ಯರ ತರೆ ಕರ್ತದೆ ಮಾಕಾಲಿಲ ಪಲ್ಲಿ ಉಳ್ಳಾಲ್ದಿ ರಾಜರಾಜೇಶ್ವರ ಚೆಂಡು ಕುಟ್ಟುದಾದನಾಗ ನನ್ನ ಲೆಕ್ಕೇಶ್ವರಿ ಕೊಂಚ ಸಾದಿ ಓಡುತ್ತಾ ಇನ್ನೊಂದು ಸ್ಥಾಪನೆ ಮಾಡ್ಕೊಡುತ್ತಾ ಪಂಡದು ಬಡಕಾಯಿ ಗಂಗೀಡು ಹೋದು ಈ ಸ್ಥಾಪನೆ ಅವಡು ಬಡಕಾಯಿ ಗಂಗೆ ಸ್ಥಾಪನೆ ಅವಡು ಸ್ಥಾಪನೆ ಅದು ಭೂಮಿ ಉಂಡಾನ ಗುಂಡಾಂಚಿನ ಮಾಯ ಲೆಕ್ಕೇಸರಿ. ಆ ಲೆಕ್ಕೇಸರಿಗೆ ತಾನೇ ತೀರ್ಮಾನ ಪಂಡ ಕಲ್ಪ ಈ ಕಲದತ್ತ ಪೋಪು ಜಾತನೇಟ ಮೂಜರ ಪಡಂಗಾಡಿ ರಾಜ್ಯೋಡು ಉಲ್ಲೇರು ಅಕ್ಕನ ರಾಜ್ಯೋಡು ದೈವದ ಸಾಯಜ್ಜಿ ಕೇಂದ್ರ ಗೊರ್ಪಿಂಚಿನ ಮಾಣಿಜ್ಜಿ 10 ಗೊರ್ಪಿಂಚ ದೈವದ ಸಾಯಜ್ಜಿ ಆ ಪುರತು ಗಲ್ಪದಾನ ಪನ್ಪೇರು ಬಂಡ ಬಲೋಲಿ ಪನ್ಪೇರು. ಅಪ್ಪಗ ಮೂಜಿರ ಪಡಂಗಾಡಿದ ನಮ್ಮ ಬಡಕಾಯ ಗಂಗೆಗೆ ಪೋಯಿ ಬಡಕಾಯ ಗಂಗೆಗೆ ಹೋದು ಅವಳು ಒಂಜಿ ದೈವ ಉಂಡಿಗೆ ಆದಿ ಸಾರಾಮಾನ ದೇವರು ಒಂಜಿ ದೇವನ ಕೊಂದು ಬರ್ತಾ ಅಪ್ಪಟ ಪೆರಿಯ ಸಿಂಗಾರ ಆಪೇರಕ್ಲೆ ಪೆರಿಯ ಸಿಂಗಾರ ಅದು ಬಡಕಾಯಿ ಗಂಗೆಗೆ ಪೋಪೇರು. ಹೋದ ಅಪ್ಪನೇ ಕೇನ್ ಬೇಕು ಒಲ್ತು ಬತ್ತನ ಅಪ್ಪನ ಮೂಜೂರ ಪಡಂಗಡಿ ಅರಸ ಸೇಮೆದ ರಾಜ್ಯದ ಬತ್ತನ ಅನ್ಪೇರು. ಅಪ್ಪ ದಾನೆ ಬತ್ತಾರ ಅಪ್ಪನ ಎಂಕಲ್ನ ಊರು ದೈವದ ಸಾಯಜ್ಜಿ ತಾರಿಡ ತೆಂಡೆಲಿ ಒರಿಜಿ ನುಗೊಟ್ಟು ಗುಂಡಲ ಒರಿಜಿ ನುಗು ಕಂಡೋಡು ಪಣಿಸುಡಿ ಒರಿಜಿ ಕಂಗಡಿ ಇರುವೆ ಒರಿಜಿ ಇಲ್ಲಿಡು ಪುಣ್ಣ ಮದ್ಮಲೆ ಒರಿಜಿ ಅಪ್ಪನ ವಾಬುತ ಬೋಡುಗೆ ಅನ್ಬಿರು
ಸಾರಮನೆ ಬೂತೋಡ ವಾ ಬೂತ ಬೂಡು ಇಂಕೇನು ಅವಾಗ ಒಂದು ಪೇರು ಎಂಕ್ಲಿಗೆ ಎಂಕಲ್ ರಾಜ್ಯ ಭಾರಿ ದೈವ ಉಲ್ಲ ಇಜ್ಜನಿಜ್ಜಿ ಅಂಡ ಎಂಕ್ಲಿಗೆ ಈಗಿನ ಪೂಜನ ಮನೆ ದೈವನ ಕೋರುವಾರ ಅನ್ಕೇಂದಿರು ಅವಾಗ ಎನ್ನ ಮನೆ ದೈವನ ಕುರ್ಪಣೆ ಕಟ್ಟಿದ್ದೆ ನಿಂಕ್ಲೆ ಕುಂದು ಬಾರ ತೀರುವ ಅನ್ಕೇನ್ಪಿರು ಆಯ್ತು ಕಟ್ಟಣ ಪಂತೋಡ ಎಡ್ಡೆ ಎತ್ತಂಡ್ರಿ ಅವಾಗ ಮಡ್ಯಾಲ ಪಸ ದಲ್ಯಾವುಡು ಇಲೈ ಪಿಂಗಾರಾವುಡು ಪಂಚೋಲಿ ಬಚ್ಚರಾವುಡು ಮೂಜಿಕನ್ನ ತಾರಾಯಿ ಕಿರ್ಚಿಲ್ಲ ತಾರಾಯಿ ಪತ್ತದು ಇನ್ನು ಮುಗಟ್ಟಲ ಬಜ್ಜಯಿ ಪತ್ತದು ಯಾನ ದೈವನ ಕೊರ್ಪೆ ಪಂಚಜಟಿಗೆ ಕೋಲು ಜಟಿಗೆ ಸತ್ತಿಗೆ ದಂಡಿಗೆ ಸರ್ವಬಿರು ತಿರ್ಕೊಂಡೋಡು ನಂಡಿ ಅಪ್ಪನಿಗೆ ಜೋಡಿನ ಒಂದು ಬರ್ಪ ಮಾಡಿರಿ ಮಕ್ಕಳು ಆಣಿಕೊಂಡ್ರೆ ಆಯ್ತು ಜೋಡಿನ ಮಾಡ್ತಾರೆ ಬರ್ಪ ಅಂತ ಮಾಡಿರಿ ಮನದಾನ ನೋಟಕ್ಕೆ ಜೋಡಿನ ಮಾಡ್ತಾರೆ ಪೋಪೇರು ಬಡಕಾಯ ಗಂಗೆಗೆ ಬಣಸ್ಸಾನ ವೇರು ಬಾಲ ಮಧ್ಯ ಮಾರಲ ಅಂಬೆರ್ಲು ಕುಂಬೆರ್ಲು ಪುಂಜೋಲಿ ರಾಜ್ಯ ಹುಡುಕೋದು ಏನ್ ಬೇರೆ ಆ ದೈವನು ಕೊರ್ಪೇರ ಹೊರಕಾಯಿ ಹೊಡೆದು ಕೊರ್ಪೇರಿ ಇರ್ಕಾಯಿ ಹೊಡೆದು ಬೇರೆ ಕುಂಬು ತಂಬಡ ದೋಲುದು ಗನ ಕಂಟ ಕೈಗೆ ಮಾಡಿ ಒಕ್ಕ ಸರ್ವ ಬಿರ್ದಿಡು ಸತ್ತಿಗೆ ದಂಡಿಗೇಡು ಪಂಚಜೀಟಿಗೇಡು ಕೋಳು ಜೀಟಿಗೆ ದೈವನು ಮೂಜೂರ ಪಡಂಗಾಡಿ ಬರ್ಪೇರು ಮೂಜೂರ ಪಡಂಗಾಡಿ ಬತ್ತಿದು ಉಪದೇಶಿನ ಕಟ್ಟಿಡು ಪಜ್ಜಮಾನ ತಿಟ್ಟೆ ಮೆತ್ತಲೆ ಪರಂದರು ಸಾರಣ ಮಲ್ಪಲೆ ಏಕ ಕೆಂಪಲಜ್ಜ ಪೂಜಾಲೆ ಕರಂಬೋಡು ದುಂಪ ಬಾಡ್ಲೆ ಕಂಬ ಬಾಡ್ಲೆ ಬಚ್ಚಿರೆಡಿ ಬೇಪಾಲಿ ಪಿಂಗಾಡು ಗಿಡಕೆ ಕಟ್ಟಲೆ ಅಂದ್ಬರ ಪನ್ಪೇರು ಅಲ್ಪ ನಿಕ್ಕಲೆ ದೀವನು ಉಂಡು ಮಲ್ಪೋಡು ಆ ಅಲ್ಪ ಉಂಡು ಅನಾಗ ಮೂಲ ಆತನ ಜನ ಬಂಡ ಬಡಕಾಯ ಗಂಗಿಡಿ ದೇವಿ ಅಂಶ ಅಡೆ ಬತ್ತನಾಗ ಭೂಮಿ ಬಾರಾಗಿ ಕನ್ಯಾವು ರಕ್ತೇಶ್ವರಿ ಮಾಡೋ ಪದಾರ್ಥ ಪರಬಲ್ಲಿ ಕನ್ಯಾವು ಲೆಕ್ಕೆ ಸಿರಿ ಮಾಡೋಡು ನಂಜರು ಅಭಯದ ಹೇಳು ಕನ್ಯಾವು ಲೆಕ್ಕೆ ಸಿರಿ ಭೂಮಿ ಬಾರಾಗಿ ಕೆಲದಾಗ ಬಂತಾರ ಆ ಬುತ್ತಗು ರಕ್ತೇಶ್ವರಿ ನಿಜವಾದ ರಕ್ತೇಶ್ವರಿ ಆತನ ಅವರು ದೇವರ ನಾಡಿಟ್ಟು ಭೂಮಿಗೆ ಜತ್ತದ ಬಂದಾಗ ಲೆಕ್ಕೇಸಿರಿ ಲೆಕ್ಕೇಸಿರಿ ಪುದಾರಿ ಜಡ್ಡೈತೆ ತಪ್ಪುಜ್ಜಿ ರಕ್ತೇಶ್ವರಿ ಪನ್ಪಿನ ತಪ್ಪು ಹತ್ತು ಪನ್ಪಿನ ವಿಚಾರ ತಿಕ್ಕೊಂಡು ದೇಪನ್ನ ರಕ್ತೇಶ್ವರಿ ಆದಿತ್ತಿನಲ್ಲೇ ಲೆಕ್ಕಿಸ್ತೀರಿ ಆಯ್ನಿ ಬಂದು ಅವು ದೇವರನ ಕಟ್ಲೆಗೆ ಬಂದಾಗ ರಕ್ತೇಶ್ವರಿ ದೈವಲ್ನ ಕಟ್ಲೆಗೆ ಬಂದಾಗ ಲಕ್ಕೇಸಿರಿ ಅಂತ ಕರೆಕ್ಟ್ ಅರಬಂಡೆ ಓಕೆ ಅದು ಅವರ ದೇಶಾಚಾರ ಕಟ್ಟುಪಾಡಿನಲ್ಲಿ ದೇಶಾಚಾರ ನಾನು ಇನ್ನೊಂದು ಕ್ವಶನ್ ಮಾಡ್ತೇನೆ ಈಗ ರಕ್ತೇಶ್ವರಿ ಅಂತ ಹೇಳ್ತೇನೆ ರಕ್ತೇಶ್ವರಿ ಮತ್ತು ನಿಮ್ಮ ಕ್ವಶನ್ ಇದಕ್ಕೆ ಬರುವ ನಾಗ ಓಕೆ ಈ ಬ್ರಹ್ಮಸ್ಥಾನ ಅಂದ್ರೆ ಏನು ಸರ್ ಹೇಳಿಬಿಡಿ ಏನು ಬ್ರಹ್ಮಸ್ಥಾನ ಅಂತ ಹೇಳಿ ನಿಮ್ಮ ತಿಳುವಳಿಕೆಯಲ್ಲಿ ಬ್ರಹ್ಮಸ್ಥಾನ ಅಂತ ಏನು ನಮ್ಮಲ್ಲಿ ತುಳುನಾಡಿನಲ್ಲಿ ದೇವರು ಬ್ರಹ್ಮರು ಬ್ರಹ್ಮರು ತುಳುನಾಡು ಕಾರ್ಕಳ ಸಂಪ್ರದಾಯ ಎಲ್ಲ ಕೇಳುದು ಬ್ರಹ್ಮಸ್ಥಾನ ಅಂತ ಹೇಳಿದ್ರೆ ಯಾವ ಶಕ್ತಿಗಳು ಬ್ರಹ್ಮಸ್ಥಾನದ ಒಳಗೆ ಇರಬೇಕು ಒಂದೊಂದು ಕಡೆ ಒಂದೊಂದು ರೀತಿ ಇದೆ ಇಲ್ಲಿ ಕೆಲವು ಕಡೆ ಹೌದು ಬ್ರಹ್ಮರು ರಕ್ತೇಶ್ವರಿ ಬ್ರಹ್ಮರು ಲಕ್ಕೇಶ್ವರಿ ನಂದಿಗೋಣ ಕ್ಷೇತ್ರಬಾಲ ಹೇಗೆ ಮುಳುಗೆ ಹೇಗೆ ಇರುವುದು ಇಲ್ಲ ಹೌದು ಕೆಲವು ಕಡೆ ಒಂದುಂಟು ಬಬ್ಬರಿ ಉಂಟು ನಾನು ನಿಮಗೆ ಹೇಳ್ತೇನೆ ನಿಮ್ಮ ಪೆನ್ನು ನನಗೆ ಬೇಡ ನನಗೆ ಪೇಪರು ಬೇಡ ಯಾವುದು ಬೇಡ ಬ್ರೈನ್ ಇದೆ ನಾಗಬ್ರಹ್ಮ ನಾಗ ರಕ್ತೇಶ್ವರಿ ನಂದಿಗೋಣ ಕ್ಷೇತ್ರಬಾಲ ಇದು ಬ್ರಹ್ಮಸ್ಥಾನ ಇಲ್ಲಿ ನೋಡಿ ನೀವು ನನ್ನ ಮೊಬೈಲ್ ಇದ ನೋಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಾಗಬ್ರಹ್ಮ ಮಧ್ಯದಲ್ಲಿ ನಾಗ ರಕ್ತೇಶ್ವರಿ ನಂದಿಗೋಣ ಕ್ಷೇತ್ರಪಾಲ ಇದು ಬ್ರಹ್ಮತ್ವ ಇದು ಬ್ರಹ್ಮ ಪ್ರತಿಷ್ಠಾ ಇನ್ನೊಂದು ವಿಷಯ ನಾಗನೊಟ್ಟಿಗೆ ನಾಗ ಅಂತ ಹೇಳುದು ಕುಂಡಲಿನಿ ಶಕ್ತಿ ಓಕೆ ಮೊದಲು ನಿಮ್ಮ ಕಮಾನ ಏನಿಲ್ಲ ಕಾಂಕ್ರೀಟ್ ಬಿಲ್ಡಿಂಗ್ ಏನಿಲ್ಲ ಖಾಲಿ ನಾಗವನದಲ್ಲಿ ಈಗ ನೀವು PVC ಪೈಪ್ ಹಾಕಿ ನೀವು ತೀರ್ಥ ಅಂತ ತೆಗೀತಾ ಇದೆ ತಪ್ಪಲ್ಲೋ ಅದಿಲ್ಲ ಮೊದಲು ಏನಂತ ಹೇಳಿದ್ರೆ ನಾಗವನದಲ್ಲಿ ನಾಗ ಪ್ರತಿಷ್ಠೆ ಇದೆ ನಾಗನಿಗೆ ಮಾಡುವ ಅಭಿಷೇಕ ನೀರು ಅದು ಭೂಮಿಗೆ ಹೋಗಬೇಕು ನೀವು ನಿಮ್ಮ ಎಲ್ಲ ಜನರು ಪ್ರಸಾದ ಬೇಕು ದುಡ್ಡು ಬೇಕು ತಟ್ಟೆ ಇಡುತ್ತದೆ ಭಟ್ರನವರಿಗೆ ದುಡ್ಡು ಬೇಕು ಪೊದುವಾಳರಿಗೆ ದುಡ್ಡು ಬೇಕು ಅಲ್ಲ ಶೆಟ್ಟಿಗಿಲ್ಲ ಅವರಿಗೆ ಬೇಕು ಎಲ್ಲ ದುಡ್ಡಿಗೆ ಅಂತ ತಟ್ಟೆ ಇಟ್ರೆ ಈ ತೀರ್ಥ ಕೊಡುದು ತೀರ್ಥ ಕೊಡಬಾರ್ದು ತಪ್ಪದು ರಾಂಗ್ ಡಿಸಿಷನ್ ಈಗ ನಾಗ ಕ್ಷೇತ್ರದಲ್ಲಿ ತೀರ್ಥ ಕೊಡುವ ಪದ್ಧತಿ ಇಲ್ಲ ನೀವು ಪ್ರಸಾದ ಕೊಡಿ ನೀವು ಹಳದಿ ಕೊಡಿ അല്ലെങ്കിൽ ಅದಕ್ಕೆ ನಮ್ಮ ಪಿಂಗಾರ ಕೊಡಿ ಅಲ್ಲ ಹೂ ಕೊಡಿ ಮೊಂಡ ಕೊಡಿ ಈಗ ಅಭಿಷೇಕ ಮಾಡಿದ ನಿಮಗೆ ಎಲ್ಲಿ ಪ್ರಮಾಣ ಇದೆ ತೀರ್ಥ ಕೊಡ್ಲಿಕ್ಕೆ ಪ್ರಮಾಣ ಎಲ್ಲಿದೆ ನಾಗನಿಗೆ ಹಾಲೆರೆದಂತದ್ದನ್ನು ಅದು ಭೂಮಿಗೆ ಹೋಗಬೇಕು ಮತ್ತೆ ಸರಿ ಮೊದಲು ಚಿತ್ರಗೂಢ ಚಿತ್ರಗೂಢ ಅಂದ್ರೆ ನಾಭಿಯನ್ನು ಒಳಗೆ ಬರಬೇಕು ಚಿತ್ರಗೂಢ ಅಂತಂದ್ರೆ ಪೂರ್ವ ಸೌತ್
ವೆಸ್ಟ್ ನಾರ್ತ್ ಎಲ್ಲ ಕಡೆಯಲ್ಲಿ ನಾಗರ ಶಿಲೆ ಇಡುವ ಪದ್ಧತಿ ಅದು. ಅದು ಕೇರಳ ಸಂಪ್ರದಾಯ ಎಲ್ಲ ಕಲಿಬೇಕು ಪ್ರಮಾಣ ಕಾಲ್ತು ಮಾತಾಡಿ. ಹಾಗಾದ್ರೆ ನಾಗನಿಗೆ ಹಾಲೆರೆದದ್ದನ್ನ ಯಾವುದೇ ಕಾರಣಕ್ಕೆ ತೀರ್ಥವಾಗಿ ಮಾಡ್ಲಿಕ್ಕಿಲ್ಲ, ಸ್ವೀಕರಿಸ್ಲಿಕ್ಕಿಲ್ಲ, ಅದು ಭೂಮಿಗೆ ಹೋಗ್ಬೇಕು. ಹೌದು. ಈಗ ನಮ್ಗೆ ತರವಾಡಿಗೆ ಒಂದು ನಾಗ ಮೂಲಸ್ಥಾನ ಅಂತ ಇದೆ. ತರವಾಡಿಗೆ ಬಳಿ ಅದಕ್ಕೆ ಹೇಳ್ತಾರೆ ತರವಾಡು ಬರುವಾಗಲೂ ನಮ್ಮಲ್ಲಿ ಗೋತ್ರ ಬರಿ ಎಲ್ಲ ಇದೆ. ನಿಮ್ಮಲ್ಲಿ ತುಳು ಸಟ್ಟಿ ಸಾಫಲ್ಯ ತುಂಬಾ ಬರಿಗಳಿದೆ. ಓಕೆ ಡನ್. ಒಂದೊಂದು ಬರಿಗೆ ಒಂದೊಂದು ಮೂಲ ಸ್ಥಾನ ಬರಿಕೊಂಜಿ ಬನ. ನಾನು ಅದೆಲ್ಲ ಆ ವಿಷಯಕ್ಕೆಲ್ಲ ಬರುವ ಮೊದಲು ದನಿ ಗುಡಿ ಬಂದಲ್ಲೋ, ದನಿಯ ಒಕ್ಕಳಲ್ಲೋ, ಒಕ್ಕಲ್ನವರೇ ಪೂಜಾರಿ ಇರ್ತದೆ, ಪೊದುವಾಡ್ರಿ ಇರ್ತದೆ, ಶೆಟ್ಟಿ ಇರ್ತದೆ, ಇನ್ನೊಂದು ಕಾಸ್ಟ್ ಇರ್ತದೆ. ಈಗ ದನಿ ಅಂತ ಹೇಳಿದ್ರೆ ಮೊದಲು ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ. ಓಕೆ, ಚಾದುರ್ವರ್ಣ್ಯ. ಆ ಚಾದುರ್ವರ್ಣ್ಯದಲ್ಲಿ ರಾಜರಿದೆ, ಅರಸರಿದೆ, ಅರಸರ ಕೀಳಲ್ಲಿ ಬಾಕಿ ಇರುವ ಪರಂಪರೆಗಳಿದೆ. ಶೆಟ್ಟಿ ಯಾರು? ಶೆಟ್ಟಿ ಅಂದರೆ ಯಾರು? ಹೇಗೆ ಆದ್ದು ಶೆಟ್ಟಿ ಕಮ್ಯುನಿಟಿ ಹೇಗೆ ಆಗಿದೆ ಅಂತ ಉತ್ತರ ಕೊಡಿ ನನಗೆ. ಅದು ಅವರ ಕಿಶೋರ್ ಹತ್ರ ಕೇಳಬೇಕು. ಕಿಶೋರ್ ಶೆಟ್ರು ಕಿಶೋರ್ ಮಾತಾಡ. ಜಾತಿಗೆ ಬರುವುದಲ್ಲ, ನಾವು ಜಾತಿ ಅಲ್ಲ, ನಮಗೆ ಎಲ್ಲರೂ ಹಾಗಾದ್ರೆ ಬಳಿಗೊಂದು ಬಣ. ಹೌದು, ಬರಿಗೆ ಒಂದು ಬಣ. ಬರಿ ಅದು ನಾಗಮೂಲ ಸ್ಥಾನ. ಅದು ಪ್ರತಿಯೊಬ್ಬರಿಗೆ ಅಲ್ಲೇ ಇರಬೇಕು, ಅದು ಪ್ರಾಕೃತಿಕವಾಗಿರ್ಬೇಕು. ಅದು ಯಾವುದೇ ನಂದು ಇಬ್ಬರ ಹತ್ರ ಒಂದು ಕ್ವಶನ್ ಇದೆ. ಇದು ನನಗೆ ಬೇಕಾದದ್ದು, ದೈವಾರಾಧನೆಗೆ ಬೇಕಾದಂತ ಒಂದು ಕ್ವಶನ್. ಈಗ ಗಿರೀಶ್ ಬುದ್ವಾಳ್ರು ಪ್ರಶ್ನೆ ಕಲೀಲಿಕ್ಕೆ ನಾನು ಅವರ ಹತ್ರ ಮಾತನಾಡುವಾಗ ಅವರು ಹೇಳಿದ್ರು 12 ವರ್ಷ ನಂಗೆ ಕಲಿಬೇಕು. ಒಂದು ಪ್ರಶ್ನೆ ಅಷ್ಟಮಂಗಲ ಅಥವಾ ತಾಂಬೂಲ ಪ್ರಶ್ನೆ ಇಡ್ಲಿಕ್ಕೆ ನಂಗೆ 12 ವರ್ಷ ಮಿನಿಮಮ್. ಅದಕ್ಕಿಂತ ಜಾಸ್ತಿ ಕಲಿತವರು ಸಹ ಇದ್ದಾರೆ. 18 ವರ್ಷ 20 ವರ್ಷ ಅಧ್ಯಯನ ಮಾಡಿ ಆಮೇಲೆ ಈ 12 ವರ್ಷ ಕಲಿತವರಿಗೂ ಜ್ಯೋತಿಷಾಸ್ತ್ರ ಹೇಳ್ಬೇಕಂತ ಏನಿಲ್ಲ, ಅದು ಗುರುಗಳ ವಿದ್ಯಾಭ್ಯಾಸ, ಗುರುಗಳ ಉಪದೇಶ. ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ನೋಡುವಂತಹ ಎಲ್ಲ ಕಡೆನೂ ಅಲ್ಲೆಲ್ಲಿ ಪ್ರಶ್ನೆಗಳು, ಅಲ್ಲೆಲ್ಲಿ ಪ್ರಶ್ನೆಗಳನ್ನು ಹೇಳೋದು. ಅಕ್ಕಿಯಲ್ಲಿ, ಸಾಸಿವೆಯಲ್ಲಿ, ಕವಡೆಯಲ್ಲಿ, ವೀಳ್ಯದೆಲೆಯಲ್ಲಿ, ದೀಪ ಇಟ್ಟು, ಅಂಜನ ಇಟ್ಟು, ಬೇರೆ ಬೇರೆ ರೀತಿಯ ಪ್ರಶ್ನೆಗಳೆಲ್ಲ ಇದೆ. ನನ್ನ ಹತ್ರ ಕೇಳೋದು ಬೇಡ, ಉತ್ತರ ಅಲ್ಲ. ನಾನು ಯಾಕೆ ಕೇಳ್ತೇನೆಂದ್ರೆ, ಈಗ ಗಿರೀಶ್ ಬುದ್ವಾಳನ್ನು ಉದಾಹರಣೆಗೆ ತೆಗೆದುಕೊಳ್ಳ, ಅವ್ರಿಗೆ ಬಹುಶಃ ನೆನಪಿಲ್ಲೂ ಇದೆ ಅಂತ ಗೊತ್ತಿಲ್ಲ. ಒಂದು 5 ವರ್ಷದ ಮೊದಲು ನನ್ನ ಒಬ್ಬರು ಫ್ರೆಂಡ್ ನನಗೆ ಫೋನ್ ಮಾಡಿದ್ರು. ನನ್ನ ಒಂದು ಜಾಗ ತೆಗೆದುಕೊಂಡದ್ದಲ್ಲಿ ಒಂದು ಪುಂಚ ಇದೆ, JCB ಅಲ್ಲಿ ತೆಗಿಲಿಕ್ಕೆ ಅವನು ಕೇಳುವುದಿಲ್ಲ, ಅದರಲ್ಲಿ ಏನಿದೆ ಅಂತ ಒಂದು ಕೇಳ್ಬೇಕು ಪ್ರಶ್ನೆ ಅವರ. ನಾನು ಗಿರೀಶ್ ಬುದ್ವಾಳ್ರಿಗೆ ಫೋನ್ ಮಾಡಿದೆ. ಇವರು ಉಪ್ಪಳದಲ್ಲಿದ್ರು, ಈ ಜಾಗದ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ. ನನಗೆ ಅವ್ರು ಹೇಳಿದ್ರು ಒಂದು 10 ಮಿನಿಟ್ ಬಿಟ್ಟು ಮಾಡಿ ಕಿಶೋರ್ ಅಂತ. ನಾನು 10 ಮಿನಿಟ್ ಬಿಟ್ಟು ರಿಟರ್ನ್ ಫೋನ್ ಮಾಡುವಾಗ ಈ ಗಿರೀಶ್ ಬುದ್ವಾಳ್ರು ಹೇಳಿದ್ರು, ಅದರಲ್ಲಿ ನಾಗ ಇಲ್ಲ, ಆದರೆ ಆ ಪುಂಚದ ಕೆಳಗಡೆ 5 ಫೀಟ್ ಕೆಳಗೆ ಹೋಗುವಾಗ 2 ನಾಗನ ಕಲ್ಲುಗಳಿದೆ, ಒಂದು 5 ಜಡೆದು ಮತ್ತೊಂದು 3 ಜಡೆದು. ಈ 5 ಜಡೆದ ಕಲ್ಲು ಭಿನ್ನ ಆಗಿದೆ. ಇಷ್ಟು ಮಾತ್ರ ಅಲ್ಲ, ಇನ್ನೊಂದು 1 ಜಡೆಯ ನಾಗನ ಕಲ್ಲು ಅಲ್ಲಿಂದ ಸುತ್ತಮುತ್ತಲಿನ ಎಲ್ಲಿಯಾದರೂ ಇರಬೇಕು. ಈಗ ಅದನ್ನು ತೆಗೀರಿ, ಆಮೇಲೆ ಒಂದು ದಿವಸದಲ್ಲಿ ತಾಂಬೂಲ ಪ್ರಶ್ನೆ ಹಾಕಿ ನಾವು ನೋಡುವ, ಅದರ ಬಗ್ಗೆ ವಿಮರ್ಶೆ ಮಾಡುವ. ಈಗ ಅದನ್ನು JCB ಅಲ್ಲಿ ಬೇಡ, ಮ್ಯಾನುವಲ್ ಆಗಿ ತೆಗೀರಿ ಅಂತ. ಉಪ್ಪಳದಲ್ಲಿ ಕೂತ್ಕೊಂಡ ಗಿರೀಶ್ ಬುದ್ವಾಳ್ರು ಮುಲ್ಕಿಯಲ್ಲಿರುವಂಥ ಜಾಗದ ಬಗ್ಗೆ ನಿಖರವಾಗಿ ಇಂಥದ್ದು 5 ಫೀಟಲ್ಲಿ ಇದೆ ಅಂತ ಹೇಳುವುದಾದರೆ ಅದು ಚಾಲೆಂಜ್ ಪ್ರಶ್ನೆ. ನಾನು ಅವರಿಗೆ ತಿಳಿಸಿದೆ. ಅವರು ಬಾಂಬೆಯಿಂದ ಬಂದರು, ವರ್ಕರ್ಸ್ ತೆಗೆದ್ರು, ಅಗೆದ್ರು, ನೋಡುವಾಗ ಒಂದು 5-5.5 ಫೀಟಲ್ಲಿ ಆ ಕಲ್ಲುಗಳು ಸಿಕ್ಕಿತು. ಆಮೇಲೆ ಗಿರೀಶ್ ಬುದ್ವಾಳ್ರು ಬಂದು ಪ್ರಶ್ನೆ ಹಾಕಿದ್ರು, ಒಂದು ತೋಡಿನ ಬದಿಯಲ್ಲಿ ಇಂಥ ದಿಕ್ಕಲ್ಲಿ ಇನ್ನೊಂದು ಕಲ್ಲಿದೆ ಅಂತ ಹೇಳಿದ್ರು, ಆ ಕಲ್ಲು ಸಹ ಸಿಕ್ಕಿತು. ಈಗ ನಿಖರವಾಗಿ ಹೇಳುವಂಥ ಒಂದು ಜ್ಯೋತಿಷ್ಯ. ಮತ್ತೊಂದು ಈ ಅಕ್ಕಿಯಲ್ಲಿ, ಸಾಸಿವೆಯಲ್ಲಿ ನಿಮಗೆ ಅವನು ಮಾಟ ಮಾಡಿದ, ಇವನು ಮಾಟ ಮಾಡಿದ, ಮಾಟ ಶುಭೋ ಶುಭಕ್ಷೇ ರುಜಿರಂ ಕುಬೂದಲೆ ಕರೋದಿ ವೃಕ್ಷಂ ವಿಪರೀತ ಮನ್ಯತಃ. ಅಶ್ವತ್ಥ ವೃಕ್ಷ ಒಳ್ಳೆ ಮಹಾತ್ಮೆ ಇದೆ, ಅದು ಸ್ಮಶಾನದಲ್ಲಿ ಆದ್ರೆ ಮಹಾತ್ಮೆ ಉಂಟಾ? ಇಲ್ಲ, ಖಂಡಿತ. ಹಾಗೆ ಮತ್ತೊಂದು ತಮ್ಮ ಹತ್ರ ದಯಾನಂದ ಕತ್ತಲ್ ಸರ್ ಹತ್ರ ನಮ್ಮ ಮಸ್ತ್ ಏನೋ ಕೋಲೋಗುಪೋತೆ, ನೇಮೋಗುಪೋತೆ, ಕೋಲೋಗುಪೋತೆ ಮಸ್ತ್ ಮಾತ ಜಾತಿ ಪಂಬದಿರುಪ್ಪರೆಯೋ ಪರವಿರುಪ್ಪರೆಯೋ ನೆಲಕೆದ ಕುಲುಪುಣ ಚಿತ್ತನ ನೇಮದ ಕಲೋಟಿ ಅನ್ನತೂತೆ. ಅಂಡ ಈರ್ನ ಬಗ್ಗೆನೆ ನೇರವಾದ 2ನೇ ಒಂದೆನ್ನ ಪ್ರಶ್ನೆ. ದಯಾನಂದ ಕತ್ತಲ್ ಸರ್ ಕಟ್ಟಿನ ಚಿತ್ರ ನೇಮೋಡು
ಈ ಗಗ್ಗರ್ದೆಚ್ಚೆಡು ಬರ್ಪಿನ ಪೊರ್ತಾವಡ್ ಅಥವಾ ಮುಗ್ಗತ್ತೆಚ್ಚೆಡು ಬರ್ಪಿನ ಪೊರ್ತಾವಡ್ ಈ ಪುರ್ಪ ಕೊರ್ನಾಗ ಒಂಜಿ ದೈವಿಕ ಶಕ್ತಿ ಈರ್ನ ಮಿತ್ತ ಆವೇಶ ಆದ ಈರು ಕೊರ್ಪುಂಚತ್ತನ ಪುರ್ಪೊಣು ಪಂದು ಕೊರ್ಪರ್ ಒಂದು ಎಡ್ಡೆನೆ ಉಂಡು ಒಂದು ಕಟದೆ ಉಂಡು ಒಂದು ಎಡ್ಡೆನೆ ಬರ್ಪುಂಡು ಬಂದು ಅವಳ ಪುರ್ಪೊನು ಕೈಟ್ ಒಡ್ತುದಿತ್ತು ಕೊರ್ಪಿನತ್ ಪುರ್ಪ ಕೊರೆಂಟ್ ಬೆತೆ ಬೆತೆ ನಮ್ಮನುಂಡು ಯಾನ ಮದುತ ಹಿಂಗ ಪುರ್ಪ ಏರಿ ಇಂಚ ಕೊರ್ಪೆರ ಬಂದು ಸರಿ ಹಿಂಗ ತಿರಿಯುಂಡು ಯಾನ ಅನುಭವಸ್ತೆ ಆಂಡ ದಯಾನಂದ ಕತ್ತಲ್ ಸರ ಕಟ್ಟಿನ ನೇಮುಡಿ ಯಾನ ಬಾರಿ ಒಂದು ಶೋಧ ಮಲ್ತಿತ್ತೆ ಯಾನ ಮಸ್ತ್ ಮೇರಿ ಇಂಚ ಕೊರ್ಪೆರಿ ಪುರ್ಪ ಪಂದ್ ಇತ್ತೆ ದಯಾನಂದ ಕತ್ತಲ್ ಸರ್ ನೇಮ ಕಟ್ಟದ ಕೊರ್ನೆ ಒಂದು ಎಡ್ಡೆನೆ ಉಂಡು ಪಣ್ಣೆ ಪಪ್ಪ ಎಡ್ಡೆನೆ ಬರ್ಪುಂಡು ಒಂದು ಕಟ್ಟದ ಕೊರ್ನೆ ಪುರ್ಪ ಕಟ್ಟಿದೆ ಬರ್ಪುಂಡು ಐದು ಬೊಕ್ಕ ಈ ಬಚ್ಚಿರ ಪಾರವಣ ನಿಜವಾದ್ಲ ಪುರ್ಪುಣು ಈರ್ ಕುರ್ಪುಣ ಚಿತ್ತನ ಕ್ರಮ ಇಂಚ ಪಂಡ ಮಿತ್ತ ಮೇಲ್ಮಂಡಾಲ ಪಾರಡ್ದು ತ್ರಿಶಂಕ್ ಕೊಡ್ಪತ್ತದ ಅವೇನ ಅಸ್ತೋಗು ಪಾಡ್ನು ಕುಟುಂಬದ ಕೈಕ ಒಂದು ಎಡ್ಡೆ ಬರ್ಪುಣು ತೂಲೆ ಬಂದು ಎಡ್ಡೆನೆ ಬರ್ಪುಣು ಈ ಬಚ್ಚಿರ ಪಾರವಣ ಬಚ್ಚಿರ ಬಾರಿ ಅಗುರವಾಯಿನ ಚಿತ್ತನ ಒಂಜಿ ವಸ್ತು ಬಚ್ಚಿರೇನು ದೂರೋಡು ನಮ್ಮ ಪ್ರೆಷರ್ಡ್ ಪಾರಾಣಾಗ ಬಚ್ಚಿರ ಒಂದೇ ದಿಕ್ಕಡು ಇಂಚೆನೇ ಬೂರುಣು ಪಂದ ನಿಖರವಾದ ಪಂಡ್ರೆ ಖಂಡಿತವಾದ್ಲ ಸಾಧ್ಯ ಇಜ್ಜಿ ಪುರ್ಪುನಾಂಡ ಬೆತೆ ಬೆತೆ ವಿದೆಟ್ ಪಣ್ಣಲ್ಲಿ ಬಚ್ಚಿರೇನು ಪಂಡ್ರೆ ಸಾಧ್ಯನೇ ಇಜ್ಜಿ ಈರು ಬಚ್ಚಿರ ಪಾರಾಣಾಗ ಒಂದು ಯಾನ ಕಬ್ಬೆನೆ ಪಾಡುವೆ ಒಂದು ಜನ ಮರಂಕನೇ ಯಾನ ಪಾಡ್ಪವೆ ಪಂದ್ ಪಾಡ್ದಿನ ಅಂಚಿನೇ ಬೂಡ್ದುಂಡು ಓಲ್ಲ ಉಂಜಿ ಮಿಟ್ಲ ತತ್ತಜಿ ತತ್ತದನ್ನು ನಾನು ಹಿಂಗೆ ಕೇಂದ್ರ ಎತ್ತಂಡು ಈ ದೈವ ಪಾತ್ಯರ್ನ ಅತ್ತ ಕೋಲ ಕಟ್ಟಚಿತ್ತನ ದಿಸ ಮಕ್ಕಳು ಪಾತ್ಯರ್ನ ಕೇಂದ್ರ ಎತ್ತನೆ ಯಾನು ಕೇಂದೆ ಒಂದೇನೆ ದಯಾನಂದನ ಒಂದೇನೆ ಯಾನು ಕೇಂದೆ ಉಂಜಿ ಕಡೆ ಟಿಂಕದ ಒಂದು ದರ್ಶನ ಉಂಜಿ ವ್ಯಕ್ತಿ ಆವೇಶ ಬರ್ತದೆ ಹಿಂಗ್ ಕೊಂಚ ಪುರ್ಪೋಣ ಕೊರಿಯೆ ಒಂಜಿ ವ್ಯಕ್ತಿಗೆ ಒಂಜಿ ಶಕ್ತಿ ಪ್ರವೇಶ ಅಂಡೆ ಕ್ಷೇತ್ರ ಪಂಡ್ ಒಂಜಿ ಎಡ್ಡೆ ಕ್ಷೇತ್ರೋಡು ನೇಮ ಕಟ್ಟದಿಪ್ಪುನಾಗನೆ ಏನಡ ಪಂಡೆ ಏನ್ ಪಂಡೆ ನಿನ್ನಂಚಿನ ಪನಂದಕ್ಕೆ ಏನಂದೆ ಬತ್ತಿನ ಬೂತೋಗಿ ಇಂಕ ಪಾತ್ರ ರಜ್ಜಿನಡ ಯಾನ ದೈವನೇ ಏನಿ ದೈವತ ಯಾನೊಂಜಿ ಕುಟುಂಬದಾಗ ಐಟು ಒಂಜಿ ಅರಿವನ ಕೊರ್ಪೆ ಈ ಎಡ್ಡೆ ಪುರ್ಪುಣಕ್ಕೆ ಪಾಡೋಡು ಈ ಪಾಡಿ ಅಂದ ನಿಕ್ಕಿಯನ ಶರಣು ಬಂಡೆ ಪಾಡುವೆ ಬಂಡೆ ಪಾಡ್ಲ ಬಂಡೆ ಮೇ ಪುರ್ಪೋಣು ಪಾರಾಯೆ ಪತಿಯೇ ಪಾಡಿಯೇ ಅವು ಕಟ್ಟದ ಬತ್ತನು ಯಾ ಪಂಡೆ ನಿನ್ನಂಚಿನ ಚಲಿಕ ಕುಂಬರ್ನಾಡಿ ಇಂಕದಾದ ಪಾತ್ರ ರಂಡಿಯ ಪಣ್ಣೇನು ಪಾಡಿಯಡಾಯ ಶಕ್ತಿ ಪಣ್ಣೇನು ಪಾಡ್ಜೆಡ ಶಕ್ತಿ ಅತ್ತೆ ಅಂಚೆ ಈ ದಯಾನಂದ ಕತ್ತಲ್ ಸರ್ ಇಂಚಿತ್ತಿನ ಪುರ ಈ ಬಚ್ಚಿರೇನು ಪಾರ್ಪವಣ ಅತ್ತ ಪಿಂಗಾರನು ಕುರ್ಪಿನ ದಯಾನಂದ ಕತ್ತಲ್ ಸರ್ ಅತ್ತ ದೈವ ಒಂದೇ ಬಾಯಿಗೆ ಅಡ್ಡಲ್ಲ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಾತ್ ಅಪ್ರಿಯಮಾಯದಕ್ಕಿಂತ ಸತ್ಯ ಹೇಳಬಾರ್ದು ದೇವರಿಗೆ ಗೊತ್ತು ಈಗ ಗಿರೀಶ್ ಪುಳು ಯಾರಿದೆ ಕಿಶೋರ್ ಶೆಟ್ಟಿ ಯಾರಿದೆ ಕತ್ತಲ್ ಸರ್ ಯಾರಿದೆ ಅವರು ಯಾರಿದೆ ನಾವು ನಿಯತ್ತಲ್ಲಿ ಮಾಡಿದ ಜನ ನಾವು ಏನು ಅನ್ಯಾಯ ಮಾಡಲಿಲ್ಲ ಅಲ್ಲಿ ಉತ್ತರವೇ ಉತ್ತರ ಅನ್ಯಾಯ ಮಾಡಿದ್ರೆ ಶಿಕ್ಷೆ ಸಿಗ್ತದೆ ದೈವ ಸಾನ್ನಿಧ್ಯಗೂ ಸರಿಯಾದ ಇದು ಕಲಿಯುಗ ನಿಯಮ ನಿಷ್ಠೆಡ್ ಕೆಲಸ ಮಲ್ತದೆ ವಂಚನಾರಾಹಿತ್ಯವಾದ ಇತ್ತ ಮೇರೆ ಸ್ವಾರ್ಥ ಪೇರು ಇಂಗ್ಲು ಪ್ರಶ್ನೆ ಪೋಯಿನಪ್ಪ ಇಂಕುಲು ಪೋಯಿನಪ್ಪಗಲ್ಲ ನಿಸ್ವಾರ್ಥವಾದ ಕೆಲಸ ಮಲ್ತಂಡ ಅವಳು ಪಂಡಿನ ಪಲಿಪೊಡೆ ನೆಂತಿಗಾರಿ ಶೀಘ್ರ ಆವಡೆ ಇಜ್ಜಿಂಡ ನಡಪುಂಡ ಐಟೊಂಜಿ ಪಣಪಿಂದಾದ ಗಂಡ ಕಿಶೋರಣ್ಣ ವಾಕಾರಣಗಳ ಎಂಡ ಇರಡೊಂಜಿ ವಿನಂತಿದಾದ ಗಂಡ ಅವು ಆ ವ್ಯಕ್ತಿಂದ ತೂಂಡ ವ್ಯಕ್ತಿ ಅದನ್ನ ತೂಪಿನ ಶಕ್ತಿ ಅತ್ತೆ ಈನಾತನ ಪನ್ನಾಗ ಮಾತಿರ ಜ್ಞಾನ ದೂರಜಿ ಇದು ನಮ್ಮ ಹಿರಿಯರು ಕೆಲವು ನೇಮ ಕಟ್ಟನ ಕಲ್ಡ ದರ್ಶನದ ಕಲ್ಡ ನಿಷ್ಠೆ ಪುಣ್ ಮಧು ಕಲ್ಡ ಕೆಲವೆರಡ ಇಜ್ಜಿ ಏಪ ನಿಷ್ಠೆ ದಾಂತಿನಕಲು ನೇಮ ಕಟ್ಟುವರ ದರ್ಶನ ಗುಂತುವರ ಮಧು ಕುಪ್ಪುವರ ಅದಾಗ ನಮ್ಮ ಕಕ್ಕಲ ಮಿತ ಸಂಶಯ ಬರ್ಕೊಂಡು ಮತ್ತೆ ಕತ್ತಲ್ ಸರ್ ಆವಡ ಅತನ ಮೇರ ಆವಡ ಅತ ಬೆತೆ ಬೆತೆ ಎಡ್ಡೆ ನೇಮ ಕಟ್ಟುನಕಲು ಅಕುಲು ಉಪ್ಪುಣು ನಾಂಡ ನಮಕ ದೈವನೇ ಎಂದು ಉಪ್ಪುಣು ಕಿಶೋರೆ ಅವರ ದೇಶಾಚಾರ ಗೊತ್ತಿರಬೇಕು ಅವರ ಅಜ್ಜ ಕಟ್ಟಿದ ಸಂಪ್ರದಾಯ ಗೊತ್ತಿರಬೇಕು ಕೆಲವರ ನಮ್ಮ ಕಂಚಿನ ನಂಬಿಕೆ ನಮ್ಮ ಮನಸ್ಸಿನ ತನ್ನಂತಾನೆ ಪೋಪುಂಡು ದೇಗ ಪಣ್ಣಗ ನಂಬಿಕೆನ ಉರಿಯುಜಿ ದೇ ಬಣ್ಣ ಪುರ್ಪ ಗೊರ್ಪಿನಿ ನೂದು ಸರಿ ಕೊರ್ನಾಗ ಒರಾಂಡಲ ಕಟ್ಟದ ಬರಂದೆ ಕುಲ್ಲುಂಡಾ ಅತಿ ಎಡ್ಡೆ ಬರಂದೆ ಕುಲ್ಲುಂಡಾ ಯಾರು ಕೊರ್ಪು ಜನ ನೂದು ಸರಿ ಬಾಯಿಗೆ ಅಡ್ಡ ಮಾತಾಡುದು ಅಲ್ಲ പണ്ടു ചെയ്വത് കണ്ടുള്ളോരെന്നറിഞ്ഞത് ചെയ്യണം ധർമ്മദൈവം പ്രസാദിച്ചേ കുളിർപ്പൂ തറവാടുകൾ ഇതാണ് പ്രമാണം എനിക്ക് മലയാളം അറിയില്ലോ ಅದು ಏನು ಕನ್ನಡದಲ್ಲಿ ಅರ್ಥ ಏನು ಅದೇ ಕನ್ನಡದ ಪಂಡು ಚೈವದು ಕಂಡುಳ್ಳೋ ಹಿರಿಯವರು ಮಾಡಿದ ಸಂಪ್ರದಾಯ ಗೊತ್ತಿರಬೇಕು ಪಂಡು ಚೈವದು ಕಂಡುಳ್ಳೋರೆನ್ನರಿഞ്ഞದು ചെയ്യണം ಗೊತ್ತಿದ್ದು ಹಿರಿಯವರು ಮಾಡಿದ ಸಂಪ್ರದಾಯ ಕಲಿಬೇಕು ಪಂಡು ಚೈವದು ಕಂಡುಳ್ಳೋರೆನ್ನರಿഞ്ഞದು ചെയ്യണം ಧರ್ಮದೈವಂ ಪ್ರಸಾದಿಚ್ಚೆ ನಿಮ್ಮ ಮನೆ ದೇವರ ಪ್ರಸಾದ ನಿಮಗೆ ಸಿಕ್ಕಿದ್ರಾ ಅದೇ ಒಳ್ಳೆಯದು ಧರ್ಮದೈವಂ ಪ್ರಸಾದಿ ಕುಳಿರ್ಪು ತರವಾಡು ನಿಮ್ಮ ಮನೆ ಪರಂಪರೆಗಳು ಡೆವಲಪ್ ಆಗಬೇಕಾ ನೀವು ಬುಡಕ್ಕೆ ನೀರಾಕಿ ನೀವು ಗಿಲ್ಲಿಗೆ ನೀರು ಹಾಕುದು ಯಾಕೆ ಮೂಲ ಪರಂಪರೆಗೆ ಯಾನೊಂದು ದೇವಪನ್ನಿ ಬನ್ನಾಗ ಕರೆದ ವಿಚಾರ ಕೆಲವೊಂದು ಚರ್ಚೆಲ್ಲ ಇಟ್ಲ ಬತ್ತಂದು ಆ ಬಚ್ಚಿರೇನೆ ಜೀಟಿಗೆ ಮುಟ್ಟಾವೇರೆ ಐದು ಬೊಕ್ಕ ಪಾರಾಂಡ ಪಣ್ಯಲ್ಕನೆ ಪೂರ್ಣ ಬಂದೆ ಯಾನ ಐತಲ ಬಗ್ಗೆ ತುಯ್ಯೆ ಜೀಟಿಗೆ ಬಚ್ಚಿರ ಪತಿನ ಸತ್ತಿಗೆ ಬೊಕ್ಕಲ ಬಚ್ಚಿರ ಅಗುರನೆ ಹಾಪಿನ ದೇಪಂಡ ಕರ್ಚುಂಡು ಏನೊಂದೇನು ಮಲ್ತು ತೂತೆ ಯಾನೊಂದು ಪಾರಾದೆ
ಈಶ್ವರನ ಒಂದು ದಾದಾ ನಮ್ಮ ದೈವದ ಕಲತ ವಿಚಾರಡು ಕೆಲವೊಂದು ಆ ಸಾನ್ನಿಧ್ಯದ ಶಕ್ತಿ, ಕುಟುಂಬದ ಭಕ್ತಿ, ಕಟ್ಟು ನಂಚಿತ್ತನ ಇಸ ಮಕ್ಕಳನ್ನ ನಿಯಮನಿಷ್ಠೆ ಆ ಮೂಜಿ ಸೇರಂಡ ಪಂಡಿನ ಪಲಿಪುಂಡು ನೆನೆತನ ಕೋಡಿ ಎತ್ತುಂಡು ನೆಟ್ ಕತ್ತಲ್ ಸಾರ ಆದಿಪ್ಪು ಅತ್ತಂಡ ಶೀನ ಪರವೇರ ಆದಿಪ್ಪು ನನೊರೆ ಆದಿಪ್ಪು ಬೊಕ್ಕೊರೆ ಆದಿಪ್ಪು ಅತ್ತೆ ಆ ಶಕ್ತಿ ಬೊಕ ಎಂಕುಲೆಂಚಗೆಂಡ ಅವು ಇತ್ತೆ ಮೂಲಂಜಿ ಬಲ್ಬ್ ಬೊತ್ತುಂಡು ಆಯ್ತ ವಯರ್ ಸರಿ ಇತ್ತಂಡ ಮಾತ್ರ ಬಲ್ಬ್ ಬೊತ್ತು ನಡುತುಂಡ ಒಂದೇ ಒಂದು ಶಬ್ದ ಅಡ್ಡ ಮಾತಾಡುದಲ್ಲ. ನಿಮ್ಮ ತಾಯಿ ಹೇಳುದಲ್ಲ ತಂದೆ, ನಿಮ್ಮ ತಾಯಿಯ ಮೇಲೆ ವಿಶ್ವಾಸ. ಹೌದು, ಅಲ್ಲೋ ತಾಯಿ ಹೇಳಿದ ಮೇಲೆ ತಂದೆ ಮೇಲೆ ವಿಶ್ವಾಸ. ಹೌದು, ಅಲ್ಲ ತಾಯಿ ಹೇಳಿದೆ ತಂದೆ. ಹೌದು ಹೌದು ಅಲ್ಲೋ ಹೌದು. ಗೊತ್ತುಂಟಾ ನಮಗೆ ತಂದೆ ಯಾರಂತ ಗೊತ್ತುಂಟಾ? ಇಲ್ಲ, ತಾಯಿ ಹೇಳಬೇಕು ಇದೇ ನಮ್ಮ ತಂದೆ, ಅದು ವಿಶ್ವಾಸ. ಆಪದಾಪ ಕರ್ತಾರಂ ದಾದಾರಂ ಸರ್ವದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಮ್ಯಹಂ. ಭಗವಾನ್ ಹೇಳಿದೆ, ಇಷ್ಟೇ ಪ್ರಮಾಣ ಇದೆ. ಈಗ ನೋಡಿ, ನಮ್ಮ ದೇವಿ ಹೇಳುದು ಇಷ್ಟೇ ವಿಷಯ, ನಮಗೆ ನಮ್ಮ ತಾಯಿಯ ಮೇಲೆ ವಿಶ್ವಾಸ. ಅಲ್ಲೋ ನಿಮಗೆ ಅದು ಹೇಳಿ ಆಯ್ತು, ತಾಯಿ ಹೇಳಿದೆ ತಂದೆ. ಅಲ್ಲೋ ನಮಗೆ ತಾಯಿಯ ಮೇಲೆ ಅದೇ ಹೇಳಿದಲ್ಲ ದೇವಿ, ಅದನ್ನ ಮೇಲೆ ಏನಿದೆ ನಮಗೆ ಹಿರಿಯರು ಕೊಟ್ಟಂತದ್ದೇ ಅದೇ ನಮಗೆ ಸತ್ಯ. ಕಿಶೋರನ ಮೇರು ಪಣ್ಣದಾದಗೆಂಡ ಇತ್ತೆ ಎಕಡಾರು ಪಣ್ಣಲ ಎನ್ನ ಹೇಳ್ದುಂಬ ಏತೋ ಎನ್ನ ಭಾಷಣ ಪಂಡಿತ್ತೆ ನಾಗಗ ತನುಮೈಪುನಂಚಿತ್ತನ ಸಂದರ್ಭಡು ನಮ್ಮ ಮೈಪೋಡ ಇಡೀ ಕುಟುಂಬ ಸೇರಿದು ಒಂಜಿಕೊಂಡೆ ಪೇರು ಒಂಜಿ ಬೊಂಡ ನಮ್ಮ ರಾಶಿ ಮೈಪ ಕಟ್ಟ ಕಡೆ ಕಟಾರ ದೀಪ ಒಂಜಿ ವರ್ಷ ದೆಕ್ಕಂದಿನಂಚಿತ್ತನ ಕಟ್ಟೆ ಐಟ್ ಪುರಿಯೋಲ ನಕ್ಕೋರ ಬೋಂದು ಅವೇ ನಮ್ಮ ತೀರ್ಥ ಅಂದೇತ ನಿಜವಾದ ಭೂಮಿ ಪೈಪ್ ಹಾಕೋದು ಬರೋದು ನಿಜವಾದ ಭೂಮಿ ನಮ್ಮ ಮೈತಿನಂಚಿತ್ತನ ತನು ನುಡಿಗಟ್ಟೆ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಮೈತಿನಂಚಿತ್ತಿನ ತಾನು ಬನೋರ್ದು ತೋಡುರ್ದು ಪಲ್ಲಾರ್ದು ಕಿರೆ ಹಿರಿಯರ್ದು ತುದೇರ್ದು ಕಡಲಿಗೆ ತೊಡು ನಮ್ಮ ಮೈತಿನ ಬೇರೆ ಐತಾರ್ಥ ಆತ ಬರ್ಸ ಬರೋಣ ಲೆಕ್ಕ ಐಕೋಸ್ಕರ ನಮ್ಮ ಪ್ರಾರ್ಥನೆ ಮಲ್ತಂತೇನೆ ಇತ್ತೆದಾದ ನಮ್ಮ ಕಟಾರ ದೀಪ ಬೊಕ್ಕೊಂಜಿ ಆರು ಬನ್ನೆ ಕೊಂಜಿ ಪೂರಕಾದ ಪಣಪಿನದಾದ ಕೆಂಡ ಒಂಜಿ ಸಂಧ್ಯಾಕಾಲದ ತೀರ್ಥ ಕುಡೊಂಜಿ ಸಂಧ್ಯಾಕಾಲ ಗಾಪುಜಿ ಪ್ರಾತ್ಯ ಸಂಧ್ಯಾ ಮಾಧ್ಯಾಹ್ನ ಸಂಧ್ಯಾ ಸಾಯಂ ಕಾಂಡದ ಪೊರ್ತು ದೀನವೇನೆ ಮಾಧ್ಯಾಹ್ನ ಸಂಧ್ಯಗೂ ತೀರ್ಥ ಅಂತ ಬರ್ಬೋದು ಅಶೌಚಾಯ್ಯವು ಆ ಲೆಕ್ಕೋಡು ನಮ್ಮ ವಾಕಾರಣ ಸರಿಯತ್ತ ಆರ್ಬಣ್ಣವು ಸರ್. ಹಾಗೆಲ್ಲ ಹೇಳಬೇಕಾದ್ರೆ ಯೋಗ ಕಲಿಬೇಕು. ಬ್ರಾಹ್ಮ ಮುಹೂರ್ತ ಇದೆ, ಯಾವ ಭಟ್ಟನವರ ಬ್ರಾಹ್ಮ ಮುಹೂರ್ತದಲ್ಲಿ ಇಳಿಯುವುದು ಎಚ್ಚರಿಕೆ ಆಗುದು ಯಾರು? ಬ್ರಾಹ್ಮ ಮುಹೂರ್ತದಲ್ಲಿ ಆಗಿ ಯೋಗ ಕಲಿಬೇಕು. ಕಲಿತು ಅನಂತರ ನಿದ್ರೆ ಮಾಡುದು ಎಷ್ಟು ಸಮಯ ನಿದ್ರಾ ಅಂತ ಇದೆ. ಪ್ರಮಾಣ ಈಗ ಬೇಡ, ಬರ್ಲಿ ಯಾರು ಬೇಕಾದ್ರೆ ಬರ್ಲಿ, ನಮ್ಮ ಯಾರು ಬೇಕಾದ್ರೆ ಕ್ವಶನ್ ಮಾಡ್ಲಿ. ಅದೇ ಆ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಯೋಗ ಅಂತ ಜನ ಎಲ್ಲರಿಗೂ ಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಫಿಸಿಕಲ್ ಆಗಿ ಏನು ಆಗಬೇಕು ಅವರದು ಮಾಡಬೇಕು, ಕರ್ತವ್ಯ. ನಾವು ಹಿಂದೂ ಜನ ಅಂತೇಳಿ ಹುಟ್ಟಿದ ಮೇಲೆ ಹಿಂದೂ ಅಂತ ಇರುದಲ್ಲ, ಹಿಂದೂ ಅಂತ ಆ ಒಂದು ಟ್ರೆಂಡ್ ಇಲ್ಲ. ನನಗೆ ಎಲ್ಲರೂ ಆಗ್ತದೆ, ಕ್ರಿಶ್ಚಿಯನ್ ಆಗ್ತದೆ, ಮುಸ್ಲಿಂ ಆಗ್ತದೆ, ಹಿಂದೂ ಆಗ್ತದೆ. ಆದ್ರೆ ಮನುಷ್ಯ ಮಾಡಬೇಕಾದ ಮನುಷ್ಯ ಅಂತೇಳಿ ಜನ್ಮ, ಆ ಜನ್ಮ ಗ್ರೇಟ್ ಆಪರ್ಚುನಿಟಿ, ಅದು ಸಿಕ್ಕಲಿಕ್ಕಿಲ್ಲ. ನಾಳೆ ನೆಕ್ಸ್ಟ್ ಜನ್ಮದಲ್ಲಿ ನಾವು ನಾಯಿ ಆಗ್ತದ, ನಾವು ಪಕ್ಷಿ ಆಗ್ತದ, ಯಾರಾಗ್ತದೆ ಹೇಗೆ ಗೊತ್ತು? ನಾವು ಅನ್ಯಾಯ ಮಾಡಿದ್ರೆ ನಾವು ಪಕ್ಷಿ ಆಗ್ತದೆ, ನಾವು ನಾಯಿ ಆಗ್ತದೆ. ನಾವು ತಪ್ಪು ಮಾಡಲಿಲ್ಲ, ನೆಕ್ಸ್ಟ್ ಜನ್ಮದ ನಾವು ಮನುಷ್ಯನಾಗಿ ಹುಟ್ಟುವ ಪ್ರಮಾಣ ಇದೆ. ನಮಸ್ಕಾರ, ಏರು ಪಾತಿರಲ್ಲರೇ ನಮಸ್ತೆ. ರಿಪ್ಲೈ ಮಾಡಿ ಮಾಡ್ಕೊಕ್ಕಾರ ಪಲ್ಲಣ್ಣರೇ ಎನ್ನది ಮೂಜಿ ಪ್ರಶ್ನೆ. ఇక్కడ బ్రహ్మ రక్షణను ఐకాప్ల మోక్షలు కొర్ర ఆపుడు ఆయన ఉచ్చాటನೆ మల్పోడు ಬಂದೇರಿ. ಇದ್ದ ಬ್ರಹ್ಮ ರಾಕ್ಷಸನು ನಾರಾಯಣ ಬಲಿ ಇದು ಉಚ್ಚಾಟನೆ ಮತ್ತಿಟ್ಟಿತ್ತನಲ್ಲ, ಆ ಬ್ರಹ್ಮ ರಾಕ್ಷಸೆ ಪೋತುಜಿಯಿಂದ ತೋಜಿ ಬರ್ಕೊಂಡು ಪಿರಂಜಿ ಬ್ರಹ್ಮ ರಾಕ್ಷಸೆ ನಾಗನ ಒಟ್ಟಿಗೂ ದಾಯ ಇಟ್ಕೊಡು, ನಾಗಬಲತ್ತು ಬ್ರಹ್ಮ ರಾಕ್ಷಸ ಇಪ್ಪುನೋಡು ತೋಜಿ ಬರ್ಕೊಂಡು ಪಿರಂಜಿ ನಾಗಬಲತ್ತು ಲೆಕ್ಕೇಸಿರಿ ದಾಯ ಪೋಡು, ಲೆಕ್ಕೇಸಿ ನಾಗಬಲಟೆ ಇಪ್ಪುಂಡು ಅವು ದಾಯ ಲೆಕ್ಕೇಸಿ ನಾಗಬಲಟೆ ಇಪ್ಪುಂಡು ದೇವಿ ಸ್ವರೂಪ ಅಂತ ಇತ್ತಂಡ ಲೆಕ್ಕೇಸಿ ನಾಗಬಲಟು ದಾಯ ಇಪ್ಪುಂಡು. ಮೂಜಿನ ಪ್ರಶ್ನೆ ಪುದುವಲ್ರಿಗೆ ತೋಡ ಬರಟಿತ್ತಿನ ಕಣ್ಣನ ಬರಟಿತ್ತಿನ ಚಿನ್ನನಾಗಿ ಗುಡ್ಡೆಗೆ ಇಂಕ ಆ ನಾಗನ ಕಟ್ಟೆ ಹೋಗುಂಡು ಅವು ಅಲ್ಪ ಕಟ್ಟದ ದಾಯ ಈ ಪರ್ಯಾಯ ಪ್ರಶ್ನೆ ನಾಗನ ನಿಕ್ಕಲು ಸ್ವಲ್ಪ ಪ್ರತಿಷ್ಠೆ ಮಕ್ಕಳು ಎಂದು ದಾಯ ಕೊನೋಡು. ಈ ಮೂಜಿ ಪ್ರಶ್ನೆ ನಾವು
ಅವ್ರು ಹೇಳೋದು ನೀರಿನ ಹರಿವಿನ ಹತ್ತಿರ ಇರುವಂತ ನಾಗಬನ ಈಗ ಎತ್ತರಕ್ಕೆ ಹೋಗಿ ಕಾಂಕ್ರೀಟ್ ಕಟ್ಟೆಯಾಗಿ ತಪ್ಪು. ತಪ್ಪು. ನೀರಿನ ಈಗ ನಾಗನಿಗೆ ನೀರಿಗೆ ಹೋಗಬೇಕಾದ್ರೆ ನಾಗ ನೀರಿಗೆ ಹೋಗಲಿ, ಅದಕ್ಕೆ ಏನಿದೆ ನ್ಯಾಚುರಲ್ ಅಲ್ಲೋ. ನೀವು ಯಾಕೆ ಕಮಾನ ಮಾಡುದು, ಕಾಂಕ್ರೀಟ್ ಬಿಲ್ಡಿಂಗ್ ಮಾಡುದು, ಅಲ್ಲಿಗೆ ಸಿಮೆಂಟ್ ಹಾಕುದು ತಪ್ಪಲ್ಲೋ. ಅವರು ಹೇಳಿದ್ರು ಪರ್ಫೆಕ್ಟ್. ಮತ್ತೆ ಇನ್ನೊಂದು ದಯಾನಂದನೆಲ್ಲ ಕೆಲವು ಸ್ಪೀಚ್ ಮಸ್ತ್ ಅಂತ ರಡ್ಡನೇ ಬಾತೆರ ಅವು ಯಕಡಾರ ಪಂಡದ ಆತಂಡ ದಾಯಕಂಡ ಲಕ್ಕೆ ಸಿರಿ ನಾಗಬನಟು ಪುನಃ ಬಾದಗಂಡ ಅವು ಪಂಚಸಾನ್ನಿಧ್ಯ ಅದಕ್ಕೆ ಉತ್ತರ ಕೊಡುವ. ಅದು ನಾಗಬ್ರಹ್ಮ, ನಾಗ, ರಕ್ತೇಶ್ವರಿ, ನಂದಿಗೋಣ, ಕ್ಷೇತ್ರಪಾಲ. ഞാൻ ಶಿಲ್ಪಿಯಲ್ಲ, ഞാൻ ಕಾಳಿ ಜ್ಯೋತಿಷ್ಯರೂ ಅಲ್ಲ, ನಾನು ಕಲಿಯೋ ವಿದ್ಯಾರ್ಥಿ ಮಾತ್ರ. ನನಗೆ ದೊಡ್ಡ ಜ್ಯೋತಿಷ್ಯರಾಗಬೇಕೆಂದು ಏನಿಲ್ಲ, ಅರ್ಥ ಆಯ್ತಾ? ಹಾಗಾದ ಕಾರಣ ಶಾಸ್ತ್ರ ಕಲಿಬೇಕು. ನಾಗಬ್ರಹ್ಮ, ನಾಗ, ರಕ್ತೇಶ್ವರಿ, ನಂದಿಗೋಣ, ಕ್ಷೇತ್ರಪಾಲ. ನೀವು ಪ್ರಮಾಣ ಸಹಿತ ಬಂದ್ರೆ ನಾನು ಚಾಲೆಂಜ್ ಮಾಡ್ತೇನೆ, ಇಲ್ಲಾದ್ರೆ ಬಿಡಿ. ಹಾಗೆ ಅದು ಅದರಲ್ಲಿ ಸಾನ್ನಿಧ್ಯ ಬರ್ತದೆ, ಬ್ರಹ್ಮ ಸಾನ್ನಿಧ್ಯ ಅಂತ ಹೇಳೋದು. ಪಿನ್ನ ನಾಗಬ್ರಹ್ಮ ಸ್ಥಾನದಲ್ಲಿ ಗುಳಿಗೆ ಇರುವುದಿಲ್ಲ. ಗುಳಿಗ ಸಾತ್ವಿಕ ಶಕ್ತಿ ಅಲ್ಲ, ಬಲಿ ಕೊಡಬೇಕಾದ ಇದು ಗುಳಿಗ. ಗುಳಿಗೆನೆ ಪ್ರಾಗಾರ ಪರಿಧಿಯ ಹೊರಗೆ ಎಲ್ಲಿ ಬೇಕಾದ್ರೆ ಕೊಡ್ಬೋದು, ನೀವು ಬೇಡ. ಅದು ಈಗ ತಾವು ಕೇಳಿದಲ್ಲ, ನೀವೆನ್ನು ನನಗೆ ಕ್ವಶನ್ ಮಾಡ್ಲಿಕ್ಕೆ ಇಲ್ಲ. ಒಂದೇ ಒಂದು ಮಾತು ಹೇಳ್ತೇನೆ. ಗುಡ್ಡದಲ್ಲಿ ರಾಹು ಗುಳಿಗ ಅಂತ ಇದೆ. ಏನು ನಿಮಗೆ ಗೊತ್ತುಂಟ ರಾಹು ಗುಳಿಗ ಅಂತ ಏನಿದೆ? ಕಾಯರದ ಮರ ಗಿಲ್ಲಿನಲ್ಲಿ ಪರ್ಮನೆಂಟ್ ಇಲ್ಲ ರಾಹು ಗುಳಿಗನಿಗೆ. ಕಟ್ಟೆ ಟೆಂಪರರಿ, ಕಟ್ಟೆ ಇಲ್ಲ ಪರ್ಮನೆಂಟು. ನೀವು ಎಲ್ಲರೂ ಕಟ್ಟೆ ಮಾಡ್ತಾ ಇದೆ, ಅಲ್ಲಿಗೆ ತಂತ್ರಿಗಳು ಮಾಡ್ತಾ ಇದೆ, ಅವರು ಮಾಡ್ತಾ ಇದೆ, ಪೊದುವಾಳರು ಮಾಡ್ತಾ ಇದೆ. ಎಲ್ಲ ಪೊದುವಾಳರು ಮಾಡೋದಿಲ್ಲ, ನನಗೆ ಗೊತ್ತಿಲ್ಲ ಅದು ಯಾರು ಮಾಡೋದಂತ. ಓಕೆ, ರಾಹು ಗುಳಿಗ ಅಂತಿದೆ, ಭೈರವ ಇದೆ. ಅದು ಕಿದೆ ಹತ್ರ ಟೆಂಪರರಿ ಎಲೆ ಹಾಕಿ ಬಳಸೋದು. ರಾಹು ಗುಳಿಗನಿ ಕಾಯರದ ಗಿಲ್ಲಲ್ಲಿ ಗುಡ್ಡೆಯಲ್ಲಿ ಬಳಸೋದು. ಆ ಫುಡ್ಡು ಗುಡ್ಡೆಯಲ್ಲಿ ತಿಂದು ಬರಬೇಕು, ನೀವು ಕೆಳಗೆ ಬರ್ಲಿಕ್ಕಿಲ್ಲ ಮನೆಗೆ. ಹಾಗೆ ಪರಂಪರೆ ಕಟ್ಟೆ ಮಲ್ಪನ ಬಲಸದ ಅವಲೇ ಉಂಡದು ಬರ್ಪನ ಆ ಫುಡ್ ಮನೆಗೆ ತರ್ಲಿಕ್ಕಿಲ್ಲ. ಇಲ್ಲಡೆ ಕನೈರಿಜ್ಜಿ ಅಲ್ಪನೆ ಮುಗಿದಾವಡವು ಆ ಪೂರ ಸೇರ್ದು ಪ್ರಾರ್ಥನೆ ಮಲ್ತದೇವ ಅವಲೇ ತಿಂದು ಬರ್ಪನಂಚಿತ್ತನ ಕ್ರಮ. ಆರು ಕುಡೊಂಜಿ ಪ್ರಶ್ನೆಗೆ ಎಂದರೆ ಒಂಜನೇ ಬನತ ಬಗ್ಗೆ ರಕ್ತೇಶ್ವರಿನ ಬಗ್ಗೆ ಬಕ್ಕೊಂಜಿ ಏನನ್ನ ಹೇಳಿ ಇಂಜ ಘಟನೆ. ಈಗ ಅವರು ಹೇಳ್ತಾ ಇರುವಂಥದ್ದು, ಈಗ ಇಲ್ಲಿ ನಾಗನಿಗೆ ಈ ಪ್ರತಿಷ್ಠೆ ಮಾಡುವಂಥದ್ದು, ಕಲಶಾಭಿಷೇಕ ಮಾಡುವಂಥದ್ದು ಈ ಪರಂಪರೆ ಇತ್ತು ಸರ್ ಮೂಲದಲ್ಲಿ. ಇನ್ನೊಂದು ವಿಷಯ, ನಾಗ ಅಂತ ಹೇಳಿದ್ರೆ ನ್ಯಾಚುರಲ್ ಶಕ್ತಿ. ನಿಮ್ಮ ಪ್ರತಿಷ್ಠೆಯೂ ಅಗತ್ಯ ಇಲ್ಲ, ನಿಮ್ಮ ಸಾನ್ನಿಧ್ಯವೂ ಅಗತ್ಯ ಇಲ್ಲ. ಹಾವು ಈಗ ಓಕೆ, ನಾನು ನಿಮಗೊಂದು ಹೇಳ್ತೇನೆ. ಈಗ ಜಾತಕದಲ್ಲಿ ರಾಹು ದಶ ಅಂತ ಹೇಳ್ತೇವೆ. ಸರ್ಪ ಪ್ರೀತಿರ ಅವಶ್ಯಮಕೇವ ಕರಣಿ. ಸರ್ಪ ನಿಮ್ಮ ಈಗ ಸ್ಕಿನ್ನು ಓಕೆ, ನನ್ನ ಸ್ಕಿನ್ನು ನಿಮ್ಮ ಸ್ಕಿನ್ನು ಒಂದೇ ಟೈಪ್ ಇದೆ. ಓಕೆ ಡನ್. ಸ್ಕಿನ್ ನೀವು ಸ್ವಲ್ಪ ಕಪ್ಪಿಲ್ಲ, ನೀವು ಬಿಳಿಯಾಗಿದೆ. ಓಕೆ, ನಾಗನ ಆರಾಧನೆ ಮಾಡೋದು ಯಾಕೆ ಅಂದರೆ ನಾನು ನಿಮಗೆ ಕ್ವಶನ್ ಮಾಡ್ತೇನೆ, ನೀವು ಉತ್ತರ ಕೊಡಿ. ಯಾಕೆ ನಾಗನನ್ನು ಆರಾಧನೆ ಮಾಡೋದು? ಉತ್ತರ ಕೊಡಬೇಕು. ಪ್ರಮಾಣ ಇಲ್ಲದ್ರೆ ಕೇರ್ ಮಾಡೋದಿಲ್ಲ. ಹೌದು, ನಮಗೆ ಗೊತ್ತಿಲ್ಲ, ನೀವು ಹೇಳಬೇಕು. ಸರ್ಪ ಪ್ರೀತಿ ಅವಶ್ಯಮೇವ ಕರಣಿ. ಆರೋಗ್ಯ ಪುತ್ರಾಪ್ತಿ, ಹೆಲ್ತಿಗೋಸ್ಕರ, ನೆಕ್ಸ್ಟ್ ಜನರೇಷನ್ಗೋಸ್ಕರ ನಾಗನನ್ನು ಆರಾಧನೆ ಮಾಡೋದು. ಓಕೆ, ನಾಗ ದೋಷ ಇದ್ರೆ ಅದಕ್ಕೂ ಪ್ರಮಾಣ ಇದೆ. ಕುಷ್ಠ ಪಾಮಾದಿಗಂಡೋಗನ್ ನೇತ್ರಪಾದ ಭವಾನಭಿ ವಿಷಬೀದಿಂಜ ನೀಚಾನಂ ವಿರೋಧಂ ಕುರುದೇ ಫಣಿಹಿ. ನೀವು ತಪ್ಪು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಸಿಗ್ಬೇಕಲ್ಲ, ಸಿಗ್ಲೇಬೇಕು. ಓಕೆ, ನ್ಯಾಚುರಲ್ ಆಗಿ ಈಗ ನಿಮ್ಮ ಗಾಡಿ ಹೋಗ್ತಾ ಇದೆ ಕಿಶೋರು, ಈಗ ನಾವು ಬರುವಾಗಲೂ, ಈಗ ಮಂಗಳೂರಿನ ಇಲ್ಲಿಗೆ ಬರುವಾಗಲೂ ಗಾಡಿಯಲ್ಲಿ ನ್ಯಾಚುರಲ್ ಆಗಿ ಹಾವು ಕೆಳಗೆ ಬಂದಾಯ್ತು, ನಮ್ಮ ತಪ್ಪಲ್ಲ. ನೀವು ಬೇಕಂದ ರೀತಿಯಲ್ಲಿ ಹತ್ಯೆ ಮಾಡಿದ್ರೆ ಮಾತ್ರ ನಿಮಗೆ ಅದು ಎಫೆಕ್ಟ್ ಆಗುದು. ನಾಗ ಆಕಸ್ಮಿಕವಾಗಿ ನಡೆದ್ರೆ ಅದು ಅಪರಾಧ. ಆಕಸ್ಮಿಕ ಈಗ ಕಿಶೋರು ನಾವು ಒಟ್ಟಿಗೆ ಬರ್ತಾ ಇದೆ, ಮಳೆ ಬರ್ತಾ ಇದೆ, ಅಡಿಯಲ್ಲಿ ನಾಗ ಆಯ್ತು, ಕಟ್ಟಾಯ್ತು, ಏನು ಮಾಡುದು? ನಾವು ತಪ್ಪು ಮಾಡಿದ, ನಮ್ಮದು ಸಡನ್ ಬ್ರೇಕ್ ಇಡಬೇಕಾ? ಅಂದ್ರೆ ನಾವು ಇಬ್ಬರು ಆಕ್ಸಿಡೆಂಟ್ ಆದ್ರೆ ಯಾರು ಜವಾಬ್ದಾರಿತ್ವ? ಅದಕ್ಕೆ ಹೇಳುದು ನಾಗ ಹಾಗೇನಿಲ್ಲ. ಆ ನಾಗನಿ ಏನೋ ಆದರೆ
ಕಿಶೋರು അല്ലെങ്കിൽ പൊതുവാൾ ಹತ್ರ ಸಂಸ್ಕಾರ ಮಾಡುವ ಯೋಗ ಆ ನಾಗನಿಗಿದ್ರೆ ನಾವು ವಿಶ್ವಾಸಿಗಳು, ನಾವೇನು ಮಾಡೋದಿಲ್ಲ, ನಿಮ್ಮ ಬಾಕಿ ಇರುವವರು ತೆಗೆದು ಗುಂಡಿಗೆ ಹಾಕುವುದಿಲ್ಲ. ನಾವು ಸಂಸ್ಕಾರ ಮಾಡ್ತೇನೆ, ಬ್ರಾಹ್ಮಣರನ್ನು ಕರೀತೇನೆ, ನಾವು ಗಂಧ ತುಪ್ಪೆ ಅದೆಲ್ಲ ಹಾಕಿ ಅದು ಸಂಸ್ಕಾರ ಮಾಡ್ತೇನೆ. ನನಗೆ ಯಾರನ್ನು ಕೇರ್ ಮಾಡಲಿಕ್ಕೆ ನಾನು ರೋಡ್ ಸೈಡಲ್ಲಿ ನನಗೆ ಕೊಟ್ಟು ಕೊಡಿ, ನಾನು ನನ್ನ ಸ್ವಂತ ಕೈಯಲ್ಲೇ ಮಾಡ್ತೇನೆ. ಮಾಡಿದೆ ಎಷ್ಟೋ ಸಲ. ಹಾಗೆ ಮಾಡ್ಲಿಕ್ಕೂ ಆಗ್ತದೆ. ಹೌದು, ಆ ಕ್ರಮ ಮಾಡಿ. ಈಗ ಗುರುಗಳೇ, ಈ ನಾಗ ನಮಗೆ ಭೂಮಿಯ ಮೇಲೆ ಕಾಣುವಂತ ನಾಗ ಮತ್ತು ನಾವು ಆರಾಧನೆ ಮಾಡುವಂತ ನಾಗನ ಕಲ್ಲಿಗೆ ವ್ಯತ್ಯಾಸ ಇದೆ, ಅದು ಒಂದೇನಾ? ಇನ್ನೊಂದು ಸಲ ಹೇಳಿ. ಈಗ ಈ ಸರೀಸೃಪ ನಾಗನಿಗೂ ನಾವು ಆರಾಧನೆ ಮಾಡುವಂತ ನಾಗನಿಗೆ ವ್ಯತ್ಯಾಸ. ನಾಗ, ನಾನು ಒಂದೇ ಒಂದು ಶಬ್ದ ಹೇಳಿ ಆಯ್ತು. ನಾಗ ಅಂತ ಕುಂಡಲಿನಿ ಶಕ್ತಿ. ಕುಂಡಲಿನಿ ಶಕ್ತಿ ನಿಮ್ಮ ವಿಶ್ವಾಸ. ಓಕೆ, ನಿಮ್ಮ ವಿಶ್ವಾಸ ನ್ಯಾಚುರಲ್. ಈಗ ಕೃಷ್ಣ ಸರ್ಪ ಇದೆ, ನಾಗ ಎಷ್ಟು ನಾಗ ಅಂತ ನಿಮ್ಗೆ ಗೊತ್ತುಂಟ? ಇಲ್ಲ, ನೀವು ಕಲಿ, ಆಮೇಲೆ ಮಾತಾಡಿ. ನಾಗ ಹೇಳ್ತೇನೆ ಎಷ್ಟು ಸರ್ಪ, ಅವ್ರಿಗೆ ಗೊತ್ತು ವಿಷಯ, ಅವರು ತುಳು ಮಾತಾಡೋರು. ನಾಗರ ಪ್ರಮಾಣ ಇದೆ, ಎಷ್ಟು ನಾಗ ಇದೆ, ಅಷ್ಟನಾಗನುಂಟು. ಅದೆಲ್ಲ ಕಲಿಬೇಕಾದ್ರೆ ನಾನು ಭಟ್ರನವರ ದೂರ ಹೇಳೋದಿಲ್ಲ, പക്ഷേ ಅಲ್ಲ ಸತ್ಯ. ನೀವೊಂದೇ ಯಾಕೆ ನನಗೆಂದರೆ ನಾಗ ಎಷ್ಟು ಅಂತ ಹೇಳಿ ಎಲ್ಲರೂ ಹೇಳಲಿ ಅಪ್ಪ, ಎಷ್ಟು ನಾಗ ಇದೆ. ತಕ್ಷಗನಿದೆ ಅಲ್ಲೋ, ತಕ್ಷಗ, ವಾಸುಗಿ ಇದೆ, ಇನ್ನೊಂದು ಹಾಗೆ ಇದೆ. ಎಲ್ಲ ಹೆಸರು ಹೇಳಿಕೊಟ್ರೆ ಬಟ್ ಅವರು ಕಲಿಬಹುದಲ್ಲ, ಅದು ಇಲ್ಲ ಹಾಗೆ ಆಗ ಮಾಡ್ಲಿಕ್ಕೆ. ಅಷ್ಟಕುಲನಾಗದ ಬಗ್ಗೆ ಅಲ್ಲ, ಅದೇ ಅಷ್ಟನಾಗ ಅಂತ ಹೇಳಿದ್ರು. ಅಷ್ಟನಾಗ ಅಂದ್ರೆ ಹೆಸರು ಬೇರೆ ಗೊತ್ತಿದೆ, ಅದಕ್ಕೆ ನಾನು ಹೇಳಿದ್ದು ವಾಸುಗಿ ಎಲ್ಲ ಇದೆ. ಇದಂತಾರೆ ನೀವು ಹೇಳಿದ್ರೆ ಬೇರೆಯವರು ಕಲಿತಾರೆ ಅಂತ. ಅದು ಮತ್ತೆ ನೀವು ನಾಳೆ ಜ್ಯೋತಿಷ್ಯ ಅಂತ ಹೇಳಿ ನಾಳೆ ಕಬಡ್ಡಿ ಹಾಕಿದ್ರೆ ನೀವು ಈಗ ಹಾಗೆ ಹೇಳಿದ್ರೆ ಒಂದು ನಿಮಿಷ ಹೇಳ್ತೇನೆ ನಾನು ಒಂದು ನಿಮಗೆ ನಾನು ಬೆರಳು ತೋರಿಸುವುದಿಲ್ಲ, ತೋರಿಸಿದ್ರೆ ಯಾಕೆ ನೀವು ಘಟ್ಟದಿಂದ ಬಂದು ಎಲ್ಲ ಬಲ್ಯಾಯ ಅವರು ಇವರಂತ ಹೇಳಿಕೊಂಡು ಎಲ್ಲ ಆಗ್ತಾನೆ. ನಾನು ನಾಳೆ ಬೆಳಿಗ್ಗೆಯಿಂದ ನಾನು SP ಗೆ ಫೋನ್ ಮಾಡ್ತೇನೆ, ನಾಳೆ ಬೆಳಿಗ್ಗೆಯಿಂದ ಘಟ್ಟದಿಂದ ಒಂದು ಮಗು ಬಂದು ಮಂಗಳೂರಲ್ಲಿ ಬೋರ್ಡ್ ಹಾಕಲಿಕ್ಕಿಲ್ಲ. ನೀವು ನಿಮಗೆ ಅಷ್ಟು ಕೆಪಾಸಿಟಿ ಇದ್ರೆ ನೀವು ಘಟ್ಟದಿಂದ ಬಂದವರು ಉಂಟಲ್ಲ, ಯಾರಂತ ನಿಮ್ಗೆ ಗೊತ್ತುಂಟು ಅಂತ ಪೊದುವಾಳು ಕೇರಳ ಜ್ಯೋತಿಷ್ಯರಂತ ಹಾಕುದು ಹೇಗೆ ತಪ್ಪಲ್ಲ. ಕೇರಳ ಜ್ಯೋತಿಷ್ಯ ಅಂತ ಕೇರಳ ಪೊದುವಾಳು ಆಗಬೇಕು. ಇನ್ನೊಂದು ಈಗ ಒಬ್ಬ ಮಾಡಿದೆ, ನಾನು ಒಬ್ಬರಿಗೆ ಬೈದು ಬಿಟ್ಟೆ ಅಷ್ಟೇ, ಸಣ್ಣ ಪ್ರಾಯ ನನಗೆ. ಈಗ ಗುರುಗಳೇ, ಈಗ ಅಷ್ಟಮಂಗಳ ಈಗ ಪ್ರಶ್ನೆ ಇಡುವಂತ ಜ್ಯೋತಿಷ್ಯರು, ಅದು ಜ್ಯೋತಿಷ್ಯಾಸ್ತ್ರ ನಂತರ ವೇದದ ಕಣ್ಣು, ಅದನ್ನು ಅಷ್ಟು ಅಧ್ಯಯನ ಮಾಡಿದವರು ಮಾತ್ರ ಹೇಳಬೇಕು ಹೊರತಾಗಿ ಅನ್ಯತ ಅನೃತ ಮಾಡಲೇಬಾರದು, ಅದು ಅಪರಾಧ. ಸರಿ, ಈಗ ಒಂದಷ್ಟು ಮಂದಿ ಬೇರೆ ಬೇರೆ ರೀತಿ ಏನು ದೈವ ಸಿದ್ಧಿ ಅಂತ ಹೇಳಿದ್ರು, ಈ ಪ್ರಶ್ನೆ ಮಾಡ್ತಾ ಇದ್ದಾರೆ, ಮುಗ್ಧ ಜನರಿಗೆ ಗೊತ್ತಾಗೋದಿಲ್ಲ, ಅದಕ್ಕೆ ಏನು ದಾರಿ? ನಾನು ನಿಮಗೊಂದು ಹೇಳ್ತೇನೆ. ಈಗ ನೀವು ಅಕ್ಕಿ ಎಲ್ಲ ದೇವರ ಹತ್ರ ಹೇಳಿ ನಿಮ್ಮ ವಿಧಿಯಲ್ಲಿ ಇದು ತೆಗೀತಾ ಇದೆ, ಯಾವುದು ನಮ್ಮ ಅಡಕೆ, ಇದು ಅದರಲ್ಲಿ ಶಾಸ್ತ್ರ ವಿಧಿ ಮೊದಲೇ ಇದೆ, ಹಿರಿಯವರ ಪರಂಪರೆ, ಅದು ಒಪ್ತೇನೆ ಕಿಶೋರೆ, ಬಾಯಿಗೆ ಅಡ್ಡ ಮಾತಾಡೋದಲ್ಲ, ಅದು ಒಪ್ತೇನೆ. ದೇಶ ಸಂಪ್ರದಾಯ, ಈಗ ಅವರು ಹೇಳಿದೆ ಹಿರಿಯವರು, ನಾನು ನಿಮ್ಮ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ, ನಿಮ್ಮ ಸಂಪ್ರದಾಯ ಬೇಕು, ಅದಕ್ಕೆ ನಾನು ಪ್ರಮಾಣ ಹೇಳಿದು. ಪಂಡು ಚೈವದು ಕಂಡುಳ್ಳೋರೆನ್ನರಿഞ്ഞದು ಚೆಯ್ಯಣಂ ಧರ್ಮದೈವಂ ಪ್ರಸಾದಿಚ್ಚೆ ಕುಳಿರ್ಪು ತರಬಾರ್ದು. ನಿಮ್ಮ ಹಿರಿಯವರೇನು ಸಂಪ್ರದಾಯ ಮಾಡಿದೆ, ನೀವು ಮುಕ್ಕಾಲು ಮೂಜುಗಳಿಗೆ ಮಾತ್ರ ದರ್ಶನ, 20 ಗಂಟೆ ಬರೋದು ದರ್ಶನ, ಹಾಗೆ ಹೇಳಿ ಉತ್ತರ ಕೊಡಿ. ಬಾಕಿ ಹಾಗೆ ನೀವು ಹೇಳುವಂಥದ್ದು, ಹಾಗಾದರೆ ಯಾವುದೇ ಕಾರಣಕ್ಕೂ ಜ್ಯೋತಿಷ್ಶಾಸ್ತ್ರವನ್ನ ಕಲಿಯದೆ ಪ್ರಶ್ನೆ ಹೇಳುವಂಥದ್ದು ತಪ್ಪು. ಜ್ಯೋತಿಷ್ಶಾಸ್ತ್ರ ಕಲಿಯೋದಂದ್ರೆ ಅವನೇ ಮರಳು, ಮತ್ತೆ ಏನ್ ಮಾಡುದು? ಸರಿ, ಕಲಿಬೇಕು, ಶಾಸ್ತ್ರ ಕಲಿಬೇಕು. ಅದೇ ಹೇಳಿದ ಶಾಸ್ತ್ರ ಕಲಿತು ಸತ್ಯ ಪ್ರಮಾಣ ಇದ್ರೆ ನಾವು ಸರ್ವಜ್ಞರಲ್ಲ, ನಾವು ಹೆಚ್ಚು ಕಲಿಯಿಲ್ಲ, ನಾವು ನಿಮ್ಮ ಜೊತೆಗೆ ಬರ್ತೇವೆ. ಯಾಕೆಂದ್ರೆ ನಮಗೆ ಭೂತಗಳ ವಿಷಯದಲ್ಲಿ ಏನು ಹೆಚ್ಚು ಗೊತ್ತಿಜ್ಜಿ, ದಾಲೆ ಗೊತ್ತಿಜ್ಜಿ, ನಾವು ನಿಮ್ಮ ಜೊತೆ ಬರ್ತೇವೆ. ಆದ್ರೂ ತಾವು ತಪ್ಪು ಮಾಡಿದ್ರು ನಾನು ತಪ್ಪಂತ ಹೇಳುದು, ತಪ್ಪು ಸರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಹೇಳುದು. ನಮಸ್ಕಾರ ಏರಿಪಾತಿರಂದುಲ್ಲಾರು. ಹಲೋ ನಮಸ್ಕಾರ. ನಮಸ್ಕಾರ ಸರ್, ನಿಮಗೆ ನಾಲ್ಕು ಸೌಮ್ಯರು ಸೊಲ್ಮೇಲು ಯಾನ ಮುಂದೆ ಕಾಸ್ಟಿಟ್ ಬಾಪಿ ದಿನಕರ್ ಬಂದು ದೇವರಿಗೆ ದಿನಕರ್ ದೇವರಿಗೆ ಪಲ್ಲೆ ಕಾಸ್ಟಿಟ್ ಹಿಡಿದು ಒಂದು ಗುಡ್ಡದ ಭೂತ ಬಂದ ಗುಡ್ಡದ ಭೂತ ಅದೇ ಬಾಡು ದೈವ ಒಂದು ಬಲಿಗಾನ ಅವು ಈ ತೆಂಗುಲು ದುಂಡು ಬಲದ ಅಲ್ಪನೆ ತಿಂಗಳು ಪುರ ಮಂತೊಂದಿತ್ತ ಅಂದ ಅಂದ ಅಂದ
ಅಪ್ಪ ಗಂಜಿ ಅನ್ಬೋದು ನಾವು ಈ ಸೈಕಲ್ ಪುರ ಕಲ್ಲಿರ್ತದೆ ಹಾ ಆಯ್ತಾ ಕೈತಲ್ ಗುಳಿಯನ್ನು ಕೈತಲ್ ಹಾ 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 చెప్పినాక వయసు పండుగ పాడునే గులిగా పండుగ పాడునా ಹಾ ಹಾ ಅದು ಖಾಲಿ ಗುಲಿಗ ಖಾಲಿ ನಮ್ಮ ನೆಚ್ಚ ಮಾತ್ರ ಕೊಡ್ಕೋಣ ಬೊಕ್ಕ ಒಂಜಿ ಸಂಗತಿದಾದ ಗೊತ್ತುಂಡೆ ನಾ ಅಣ್ಣರ ಎಡ್ಡೆ ಪ್ರಶ್ನೆ ಇರ್ನ ಅವಳು ಗುಳಿಗಗೆ ನಮ್ಮ ಅಗೆಲು ಬಲಸದು ಅಣ್ಣೇರು ಬನ್ಲಕನೆ ಇತ್ತೆ ಪೊದುವಾಲ್ರು ಬನ್ಲಕನೆ ಅವಳು ನಮ್ಮ ತಿಂದು ಬರ್ಪನೆ ಬೊಕ್ಕ ತೈತಿನಕ್ಲೆಗೆ ನಮ್ಮ ಕಲ್ಲು ಬಾಡ್ನ ಚಿತ್ತನ ಕ್ರಮ ಇಜ್ಜಿ ತೈತಿನಕ್ಲೆ ಕಲ್ಲು ಬಾಡ್ನ ಕ್ರಮ ಇಜ್ಜಿ ತೈತಿನಕ್ಲೆಗೆ ನಮ್ಮ ಇಡೆತಡ್ಡೆಡ ರಾಹು ಕುಲೆ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ನನ್ನ ಹತ್ರ ಕ್ವಶನ್ ಮಾಡಿದ್ರೆ ಉತ್ತರ ಕೊಡ್ತಾರೆ. ಸರಿ, ಈಗ ಅವರು ಹೇಳುದು ಸರ್, ಈಗ ಆ ಗುಳಿಗನೊಟ್ಟಿಗೆ ಕುಲೆಗಳಿಗೆ ಕಲ್ಲು ಹಾಕಿ ಆರಾಧನೆ ಮಾಡಿದ್ರೆ ಅದುಂಟು? ಈ ಅಣ್ಣ ಆಗುವ ಸಂಪ್ರದಾಯ ಇಲ್ಲ. ಕುಲೆ ಯಾರು? ನಿಮ್ಮ ಹಿರಿಯವರು ತೀರು ಹೋದ ಜನ, ಅವರಿಗೆ ಬಾಯಿಗೆ ನೀರು ಕೊಡಿ, ಮೋಕ್ಷ ಕೊಡಿ. ರಾಹು ಅಂತಿದೆ, ರಾಹುವಿನ ಒಟ್ಟಿಗೆ ಅದರ ದೇಶಾಚಾರ ಇದೆ. ಓಕೆ, ನೀವು ಗುಡ್ಡೆಯಲ್ಲಿ ರಾಹು ಒಟ್ಟಿಗೆ ಇರುವ ಹಿರಿಯವರಿಗೆ ಬಳಸೋದು ಅಷ್ಟೇ. ರಾಹು ಒಟ್ಟಿಗೆ ಇರುವ ಹಿರಿಯವರಿಗೆ ಬಳಸೋದು. ಈಗ ನನ್ನ ತಂದೆ, ನನ್ನ ಗಿರೀಶ್ ಪೊದುವಾಳ ತಂದೆ ನಾರಾಯಣ ಪೊದುವಾಳು. ನಾರಾಯಣ ಪೊದುವಾಳು ತೀರೋಗಿದೆ. ನಾರಾಯಣ ಪೊದುವಾಳು ತೀರೋದ ಮೇಲೆ ನಾರಾಯಣ ಪೊದುವಾಳನ್ನು ಕಲ್ಲ ಹಾಕಿ ಪ್ರತಿಷ್ಠೆ ಮಾಡುವ ಕ್ರಮವಿಲ್ಲ. ನಾರಾಯಣ ಪೊದುವಾಳಿಗೆ ಸಾಯುಜ್ಯ ಕೊಡಬೇಕು. ಮತ್ತೆ ಅದು ಕಲ್ಲು ಹಾಕಿದ್ದಾಗಾದ್ರೆ ಅದು ತಪ್ಪು ಅಂತ ಹೇಳ. ಅದನ್ನು ತೆಗೆದು ಗುಡ್ಡೆಗೆ ಸಮುದ್ರಕ್ಕೆ ಹಾಕಿ. ನೇತ್ರಾವಧಿಯಲ್ಲಿ ಜಾಗ ಇಲ್ಲ. ಈಗ ನಾನು ನಿಮಗೆ ಒಂದು ಹೇಳ್ತೇನೆ, ಅಲ್ಲ ಅವರ ಉತ್ತರಕ್ಕೆ ನಾನು ಹೇಳುದಲ್ಲ, ಬಡಿಸಿ ತಿನ್ನುವುದು ಯಾವುದು, ನಾನು ನಿಮ್ಮ ರೂಟ್ ಅನ್ನು ಚೇಂಜ್ ಆಗೋದಲ್ಲ. ನಿಮಗೊಂದು ಉತ್ತರ ಕೊಡ್ತೇನೆ, ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಇನ್ನು ಕಲಿಬೇಕು. ನೀವು ಮಂತ್ರದೇವದ ಅಂತ ಹೇಳ್ತಾ ಇದೆ, ಏನು ಮಂತ್ರದೇವದ? ಅದು ಆಮೇಲೆ ಬರುವ ಆ ವಿಷಯ ಮತ್ತೆ ಬರು. ಅದು ಈ ಚಾಪ್ಟರ್ ಇಲ್ಲ, ನನಗೆ ಆ ಚಾಪ್ಟರ್ ಕೊಟ್ಟರೆ ನಾನು ಅದು ಓಪನ್ ಮಾಡ್ತೇನೆ. ಅಲ್ಲ, ಅದು ಏನು ದೇವ್ರೆ? ಅದು ನೀವು ಕೇಳಿದ್ರೆ ಉತ್ತರ ಅದೀಗ ಕೇಳ್ತೇವೆ ನಾವು. ಮತ್ತೆ ಕೇಳಿ, ಈಗ ಉತ್ತರ ಕೊಡಿ. ಅವರಿದ್ದೇನು ಅಂತ ಹೇಳಿದ್ರೆ, ಹಾಗಾದ್ರೆ ಗುಳಿಗನಿಗೆ ಮಾತ್ರ ಅಲ್ಲಿ ಕಲ್ಲು ಹಾಕಿ ಅಗಲು ಬಳಸುವಂತದ್ದು ಟೆಂಪರರಿ, ಪರ್ಮನೆಂಟ್ ಡಿಸಿಷನ್ ಇಲ್ಲ. ಕಾಯರ್ದ ಮರದ ಹತ್ರ ಗಿಲ್ಲ ಹಾಕಿಕೊಂಡು ಮಾಡಬೇಕು ಕೆಲಸ. ಹೌದು. ಹಾಗಾದ್ರೆ ಉಳಿದಿರುವಂತದ್ದು ಕುಲೆಗಳಿಗೆ ಕಲ್ಲು ಹಾಕಿ ನಂಬುವಂತ ಕ್ರಮ ಇಲ್ಲ, ಅದು ಸಾಯುಜ್ಯ ಕೊಡಬೇಕು. ಸರಿ, ಅಲ್ಲಿಗೆ ಮುಗೀತು. ಸರಿಗೆ ನೀವೀಗ ಒಂದು ಮಾತು ಹೇಳಿ. ಸುಮ್ಮನೆ ನಮಸ್ಕಾರ, ಏರ್ ಬಾತಿರಂದಿಲ್ಲ ಅದು ಕೇಳಿ. ಪನ್ಲಣ್ಣರೇ, ಯಾನು ಗಿರೀಶ್ ಪೊದುವಾಳ ಎಂಕಲ್ನ ಕರ್ದಿ ಗಾರೆ ಬರ್ತದ ಪುರ ಸರಿ ಮಂದಿ ನಾರಿ ಗಿರೀಶ್ ಅಲೆ ಅಷ್ಟಮಂಗಲ ದೀದ ಎಂಗಲ ಸಾಧಾರಣ ಕೆಲ ವರ್ಷ ನಿಂಚೆ ಕೆಲ ಪಂಡ ಕೆಲ ಪುರಾತನ ವರ್ಷ ನಿಂತಿರುತ್ತೆ ಎಂಗಲ ಅದೇ ಕದ್ರಿದ ದೇವಸ್ಥಾನ ಕರೆಕ್ಟ್ ಮಂತ್ ಬರ್ತೇವೆ. ಎಂಕಲು ಲಾಸ್ಟ್ ಟೈಮ್ ಎಂಜಿ ಮಲ್ಪನಾಗ ಪೂರ ಎಂಕಲು ಅವ್ರು ಜೀರ್ಣೋದ್ಧಾರ ಮಲ್ತ ಪೂರ ಮಲ್ತ ಅನ್ನ ನಾಗನ ಅಲ್ಪ ದಾಲ ನಾಗದ ದಾಲ ಮಲ್ತಜ ಅಲ್ಪ ಎಂಕಲ್ನ ಅವ್ನು ಪೂರ ಆನಾಗ ನಾಗನ ಕಲ್ಲು ಸಡ ಅಂತಿತ್ತು ಬಿಡ್ತು. ಅವಳು ಬ್ರಹ್ಮಗಳ ಸಾಂಡ್ ಪೂರ ಆಂಡ್ ನಮ್ಮ ತಂತ್ರ ಪೂರ ಮಲ್ತೇವೆ. ಆಟೋಮೆಟಿಕ್ ತೂನಾಗ ಕಲ್ಲು ಗೇಟಿಗೆ ಪೂರ ನಿಂಕಲ್ನ ಅಪ್ಪಗೆ ಅಲ್ಪ ತಂತ್ರ ಪಂಡೇರು ಇತ್ತು ಪೂರ ಮಲ್ತ ನಿಖಲು ನಾಗಕ ಡ್ಯಾಮ್ ಅಂತ ಜರ ನಾಗ ಮಲ್ತಾರಪ್ಪ ಇಂಗ್ಲ ಏರಿಯಲ್ಲಿ ಗೊತ್ತಿಲ್ಲ. ಪಲ್ಸ್ಕೋಟ್ ಬಂದು ನಾಗಕ ಮಲ್ಕೊಡ್ದಾಗ್ಲೇ ಗೊತ್ತಿಲ್ಲ ಅನ್ಬಣ್ಣ. ಎಂಕಲ್ನ ಮೈಸಾಂದಾಯೆ, ಮರಡು ದುಮಾವತಿ, ವೈದ್ಯನಾಥ, ಜುಮಾದಿ ಗಂಟ, ಅನ್ನಪ್ಪಂಜಿಲಿ, ಭೈರವೆ ಈಟಕ್ಕೆ ಪೂರ ಮಲ್ದ ನಾಗಗ ಮಲ್ದಜ ಎಂಗ್ಲ ಎಲ್ಲ ಗೊತ್ತುಜಿ. ಪೊದುವಾಳು ಪಂಚರ ಎಂಕ್ಲಿಗೆ ಅವ್ ನೆನಪಿಜ್ಜಿ ಬರೀ ಗೊತ್ತುವ ನೆನಪಿಜ್ಜಿ ಎಂಕ್ಲಿ ಅಂತ ಅವೊಂಜಿ ಪ್ರಶ್ನೆ. ಬೊಕ್ಕೊಂಜಿನ ಪ್ರಶ್ನೆ ಇರುತ್ತೆ ಡೈರಣ್ಣ ತಾವು ದಾದಾಂಡ ನಾಗನ ಬೊಕ್ಕ ಮಲ್ತಾರ ನಿಖಲವು ಐದು ಎಂಕ್ಲು ಈ ಸರಿ ಮಲ್ತಾ ಈಗ ಪೂರ. ಸರಿ, ಪೂರ ಐಕಿದ ವಿಧಿ ಪ್ರಕಾರ ಪೂರ ಮಲ್ತಾ ಸರಿ ಬೊಕ್ಕು ಐದು ಬೊಕ್ಕ ರಡ್ಡನ ಪ್ರಶ್ನೆ ಎಂಕ್ ನಮ್ಮ ಇತ್ತ ಮಂತ್ರ ದೇವತೆ ಒಂಜಿ ಪ್ರಶ್ನೆ ಎಂಗಿಲ್ಲ ಎಂಕಲು ಮಂತ್ರ ಎಂಕಲ ಕುಟುಂಬ ಮಂತ್ರ ದೇವತೆ ಇಜ್ಜಿ ಕುಟುಂಬ ಎಂಕಲ ಮಂತ್ರ ದೇವತೆ ಇಜ್ಜಿ ಆಂಡ ಈ ಕೆಲವು ಕಡೆ ಮಂತ್ರ ದೇವತೆ ನಮ್ಮಲ್ಲಿ ಕುಟುಂಬ ನಂಬುವರು ಒಂಜಿನ ಅದೇ ಪಿರ ಇಲ್ಲಲ್ಲ ನಂಬುವರು ಅವು ಸರಿಯಾ ತಪ್ಪ. ಅದಕ್ಕೆ ಉತ್ತರ ಕಿಶೋರ್ ಕೊಡಿ, ಆಮೇಲೆ ನಾನು ಮಾತಾಡ್ತೇನೆ. 1 ಮಿನಿಟ್. ನಮಗೆ ನೇಮಕ್ಕೆ ಕೋಲಕ್ಕೆ ಹೋಗ್ಲಿಕ್ಕೆ ಉಂಟು. ಈಗ ಹೇಳುವಂತದ್ದು ಗಿರೀಶಣ್ಣ ಅಲ್ಲ, ಪೊದುವಾಳ್ರೆ, ಯಾರ ಭಾವನೆಗೂ ನಾವು ಘಾಸಿ ಮಾಡುವಂತ ಯಾರನ್ನು ತೇಜೋವಧ ಅಂತಿದ್ರೆ ಅಲ್ಲ, ಮಾತ್ರ ಏನು ಒಪ್ತೇನೆ. ವಾಸ್ತವತೆಯ ಬಗ್ಗೆ ಬೆಳಕರಿಸುವಂತ ಕೆಲಸ ಮಾತ್ರ ಅವರು ಹೇಳಿರುವಂತ ಮಂತ್ರ. ಒಂದೇ ನಿಮಿಷ, ಓಕೆ. ತಾವೀಗ ಕ್ವಶನ್ ಮಾಡಲಿಲ್ಲ, ಕ್ವಶನ್ ಮಾಡಿದ್ರೆ ಓಕೆ, ಅದಕ್ಕೆ ಉತ್ತರ ಕೊಡ್ತೇವೆ. ಮಂತ್ರ ದೇವದ ಅಂತೇಳಿ ನಮಗೆ ವಿಶ್ವಾಸ ಇದೆ.
ಅಜ್ಜಿ ಪಿಜ್ಜಿ ಅಜ್ಜ ಪಿಜ್ಜ ಪರಂಪರದಲ್ಲಿ ಸರ್ ಕರ್ನಾಟಕ ಹೆಡ್ ಟು ಸೆಡ್ ಹಿಸ್ಟರಿ ನಾವು ಹುಡುಕಿದ್ದೇವೆ ಭೂತಗಳ ವಿಷಯದಲ್ಲಿ. ನಮಗೆ ದೈವದ ಪಾತ್ರಗಳು ಹೇಗೆ ಇದೆ, ನೇಮ ಹೇಗೆ ಇದೆ, ಹೇಗೆ ಪಾರ್ಥಾನ ಇದೆ ಎಲ್ಲ ಗೊತ್ತಿದೆ. ಅದು ಕಲಿತೆ ಬಂದವು, ಕಲೀಲಿಕ್ಕೆ ಎಲ್ಲ ಸ್ಟುಡಿಯೋಗೆ ಬಂದವು. ಅದಕ್ಕೆ ಇಷ್ಟೇ ಹೇಳವು, ಪಾರ್ಥಾನದಲ್ಲಿ ಮಂತ್ರದೇವದ ಅಂತೇಳಿ ನಮ್ಮ ಹಿರಿಯವರ ಪರಂಪರದಲ್ಲಿ ಇರುವ ಮಂತ್ರದೇವದ ಇದೆ. ಅದು ಈಗ ಕೊಲ್ಲೂರು ಮೂಗಾಂಬಿಗ. ಓಕೆ, ಅಲ್ಲಾದರೆ ಮೂಲ ನಮ್ಮ ಪರಂಪರದಲ್ಲಿ ನಾವೊಂದು ಶಾಕ್ತೇಯ ಪರಂಪರ. ಓಕೆ, ಆ ಶಕ್ತಿ ಉಪಾಸನೆ ಮಾಡುವ ಪರಂಪರೆಯಲ್ಲಿ ಶಕ್ತಿ ಪೂಜೆ ಮಾಡುವವರನ್ನು ಅವರು ಕೂಜೆಯಲ್ಲಿ ನೀರಲ್ಲಿ ದೇವರ ಕೋಣೆಯಲ್ಲಿ ಇಟ್ಟು ಮಾಡಿದ ಪ್ರಮಾಣ ಹೇಳ್ತೇನೆ ನಿಮಗೆ. ವಿಂಶತಿ ಹೇಳ್ತಾ ಇದೆ, ವಿಪ್ರಾಹ ಚೋಣಿಭುಜ ವಿಶಸ್ತದಿದರೆ ಕ್ಷೀರಾಜ್ಯ ಮದ್ವಾಸವೈಹಿ ತ್ವಾಂ ದೇವಿ ತ್ರಿಪುರೆ ಪರಾಪರಮಯಂ ಸಂದರ್ಪ್ಯ ಪೂಜಾವಿದೋ ಯಾಂ ಯಾಂ ಪ್ರಾಪ್ತೇದೆ ಮನಸ್ಥಿರದಯ ತೇಷಾಂ ಏದೇ ಧ್ರುವಂ ತಾಂ ತಾಂ ಸಿದ್ಧಿಮಾಪ್ನಿಂದ್ರ ಸಾ ವಿಘ್ನೇರ ವಿಘ್ನೀಕೃತಾ. ಇದಾ ಪ್ರಮಾಣ ಕಲಿಬೇಕು ಚಾಡ್ಡಿ ಮಕ್ಕಳು, ಕಲಿತು ಮಾತಾಡಿ. ಈಗ ಅದು ಹಾಗಾದ್ರೆ ಅದು ಸರಿ ಅಂತ ಹೇಳೋದ ತಪ್ಪು ಅಂತ ಹೇಳೋದಾನೆ? ಯಾವುದು? ಈಗ ಅದರ ಆರಾಧನೆ ಮಾಡಿ ಮಂತ್ರದೇವದಾಂದೆ ಇದೆ. ಈಗ ಒಂದು 40 ವರ್ಷ, ಓಕೆ ಡನ್. ನನಗೆ ಎಷ್ಟು ವರ್ಷ ಅಂತ ನಿಮ್ಗೆ ಎಷ್ಟು ವರ್ಷ ಪ್ರಾಯ? ಸರ್ಗೆ ಎಷ್ಟು ವರ್ಷ? ನನಗೆ 44. ನನಗೆ ಎಷ್ಟು ವರ್ಷ ಪ್ರಾಯ ಅಂತೇಳಿ 50. ಆಮೇಲೆ ಮಾತಾಡು. ಓಕೆ, ಅದು ಬಿಡು, ನಾವು ಅಣ್ಣ ತಪ್ಪ ಮಾತಾಡುವ ವಿಷಯ. ಓಕೆ, ದೇಶಾಧಾರದಲ್ಲಿ ಒಂದು 40 ಜನ ಈಗ ಉಪ್ಪಳಕ್ಕೆ ಬಂದು ಪಯ್ಯನ್ನೂರಿಂದ ಉಪ್ಪಳಕ್ಕೆ ಬಂದು 28 ವರ್ಷ ಆಯಿತು. ಓಕೆ, ನಾನೊಂದು ರಾಂಗ್ ಮನುಷ್ಯನಾದರೆ ನಾನು ಹೇಗೆ ಉಳಿದದ್ದು? ಕೊರೋನಾಯಲ್ಲಿ ಹೋಗಬೇಕಲ್ಲ, ಯಾಕೆ ಹೋಗಿಲ್ಲ? ಯಾಕೆ ನಾನು ಮಾಸ್ಕ್ ಹಾಕಿಲ್ಲ? ತಾವು ಯಾಕೆ ಮಾಸ್ಕ್ ಹಾಕಿಲ್ಲ? ಇವರು ಯಾಕೆ ಮಾಸ್ಕ್ ಹಾಕಿಲ್ಲ? ನಾವು ಅನ್ಯಾಯ ಮಾಡಲಿಲ್ಲ, ದೇವರು ನಮ್ಮನ್ನು ಶಿಷ್ಟ ಮಾಡೋದಿಲ್ಲ. ಓಕೆ, ತಲಪಾಡಿ 28 ವರ್ಷದಲ್ಲಿ ತಲಪಾಡಿ ನೀಚೆ ಮಂತ್ರದೇವ ಅಂತ ಸಂಸ್ಕಾರ ಇದೆ. ಅದು ನಿಮ್ಮ ದರ್ಶನ ಪಾತ್ರಗಳು ಕ್ರಿಯೇಟ್ ಮಾಡುವ ಮಂತ್ರದೇವತೆ ಅಲ್ಲ. ಈಗ ಒಬ್ಬರು ಬಲ್ಮೆಗೆ ಹೋಗ್ತಾ ಇದೆ, ಅಕ್ಕ ತಂಗಿ ಕಿಶೋರು ನನ್ನ ಅಷ್ಟು ಆತ್ಮೀಯ ಬರ್ತಾ ಇದೆ. ಕಿಶೋರ್ಗೆ ನಿನ್ನ ತಂಗಿ ನಿನಗೆ ಮಾಟ ಮಾಡಿದೆ. ಎಂದ ಮಾಟ? ಯಾರ್ಯಾರಿಗೆ ಮಾಂ ಸಂಜರ ಮನಸ್ಪಾಂದ ತತ್ರ ಸ್ಮರದಸ್ಕರ. ಅರ್ಜುನ ಕೃಷ್ಣನ ಹತ್ರ ಕೃಷ್ಣ ಹೇಳಿದೇನು, ಇದ ನೋಡಿ ನಿಮ್ಮ ಹಿರಿಯವರು, ನೀವು ಹಿರಿಯವರನ್ನು ನೋಡು, ನೀವು ಕ್ಷತ್ರಿಯ, ನಿನ್ನ ಕೆಲಸ ಏನು? ಯುದ್ಧ ಮಾಡುವ ಕೆಲಸ. ನೀವೇನು ತಪ್ಪು ಮಾಡುದು? ಅದು ತಪ್ಪು ಅಂತ ಆಗುದಿಲ್ಲ. ಅದಕ್ಕೆ ಮಂತ್ರದೇವದ ಅಂತೇಳಿ ಕ್ರಿಯೇಟ್ ಮಾಡುವ. ಈಗ ನೋಡಿ, ಜೀವನ ಮಾಡಲಿ, ನಮಗೇನು ಪ್ರಾಬ್ಲಮ್ ಇಲ್ಲ. പക്ഷേ ಜ್ಯೋತಿಷ್ ಶಾಸ್ತ್ರ ಹೇಳುವುದಿದ್ರೆ ಶಾಸ್ತ್ರ ಕಲಿತು ಹೇಳಿ. ನೀವು ಘಟ್ಟದಿಂದ ಬಂದು ಅವರಿದೆ ಇವರಿದೆ, ಈಗ ಕಿಶೋರ್ ಹೇಳಿದೆ ಅವರು ಬಲ್ಮೆ ಇರ್ತಾ ಇದೆ, ಅಕ್ಕಿಯಲ್ಲಿ ಬಲ್ಮೆ ಹೇಳಲಿಪ್ಪ, ಅವರು ಜೀವನ ಮಾಡಲಿ, ಅವರ ಹೊಟ್ಟೆಗಿಚ್ಚ ಹೋಗಲಿ, ನಮಗೇನು ಪ್ರಾಬ್ಲಮ್ ಇಲ್ಲ. പക്ഷേ ಶಾಸ್ತ್ರ ನೀವು ಅಷ್ಟಮಂಗಲ ತಾಂಬೂಲಕ್ಕೆ ಬರುವುದಿದ್ರೆ ನೀವು ಕಲಿತು ಬನ್ನಿ ಅಣ್ಣ. ಭಾರಿ ಸಂತೋಷ ಆಯ್ತು. ನೀವೀಗ ಅದರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾ ಒಂಜಿ ಪ್ರಶ್ನೆಗೆ ಉತ್ತರ ಏನಪ್ಪ ಅನ್ನಗ ಇತ್ತಾರು ಮಂತ್ರದೇವತೆ ಉಂಡ ಇಜ್ಜ ಪನ್ಪನೆತ್ತ ಬಗ್ಗೆ ವಿಮರ್ಶೆ ಬುಡ್ಚಿ ಜನ ಸ್ಪಷ್ಟವಾದ ಕೆಲವು ಜನಕ್ಕೆ ಬೇಜಾರ ಆಂಡ ಉಂಜಿ ಇಲ್ಲಾಡೆ ಅಪ್ಪೆ ನಮ್ಮನು ಮಗೆ ನಮ್ಮನು ಮೆಗ್ದಿ ನಮ್ಮನು ಪಲಿ ನಮ್ಮನು ಕುಟುಂಬದಿಲ್ಲಾಡೆ ಇತ್ತಿನ ಕಲಿಲ್ಲಾಡ ಒಂದು ತಪ್ಪು, ಒಂದು ಖಂಡಿತವಾದ. ಒಂದು ತಾಯಿಯನ್ನು 4 ಪೀಸು ಮಾಡಿ ಆರಾಧನೆ ಮಾಡ್ತಾ ಇದ್ದ. ಈಗ ನಿಮ್ಮ ತಾಯಿ ಹೆಸರಿಗೆ ಭವಾನಿಯನ್ನು ನೀವು ಎಷ್ಟು ಮಕ್ಕಳಿಗೆ? 5 ಮಂದಿ. ಆ 5 ಮಂದಿ ಭವಾನಿಯನ್ನು ತಲೆ ಮೊದಲು ಕಾಲು ಬೇರೆ ಪೀಸು ಮಾಡಿ ಬೇರೆ ಬೇರೆ ಮನೆಯಲ್ಲಿ ಇಡ್ಲಿಕ್ಕೆ ಆಗ್ತಾ? ಆಗೋದಿಲ್ಲ. ಆಗ ಆಲೋಚನೆ ನಮ್ಮ 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 ಕುಟುಂಬದಲ್ಲಿ ಅದರ ಆರಾಧನೆ ಇಲ್ಲ. ನಮ್ಮದಲ್ಲಿ ಇಲ್ಲ. ನಮ್ಮಲ್ಲಿ ನಿಮಗೆ ಗಂಡು ಪರಂಪರೆ, ಪಂಜುರ್ಲಿ ನಿಮಗೆ ಗಂಡು ಪರಂಪರೆ. ನಾವು ಬ್ರಹ್ಮ ಕ್ಷತ್ರಿಯ ಶೂದ್ರ ನಾವು ಶೂದ್ರರು, ಶೆಟ್ಟಿ ಪೊದುವಾಳ ಶೂದ್ರರು. ಅರ್ಥ ಆಯ್ತಾ? ನಿಮಗೆ ಗಂಡು ಪರಂಪರ, ನಮಗೆ ಹೆಣ್ಣು ಪರಂಪರ. ಅದರ ಸಂಸ್ಕಾರ. ಆ ಸಂಸ್ಕಾರದಲ್ಲಿ ಗಂಡು ಪರಂಪರದಲ್ಲಿ ನಿಮ್ಮ ಬರಿ ಬೇರೆ. ನಿಮಗೆ ತಂದೆ ಫ್ಯಾಮಿಲಿ ಅಲ್ಲ, ನಮಗೆ ತಾಯಿ ಫ್ಯಾಮಿಲಿ. ನಿಮ್ಗೆ ತಾಯಿ ಫ್ಯಾಮಿಲಿಯಾ? ಓಕೆ. ಭಟ್ರನವರಿಗೆ, ಜನಿವಾರ ಹಾಕಿದವರಿಗೆ, ಸಾರಸದ ಬ್ರಾಹ್ಮಣರಿಗೆ ಅದೆಲ್ಲ ಮಕ್ಕಳ ಕಟ್ಟು. ನಮ್ದು ಅಳಿಯ ಕಟ್ಟು. ನಮ್ಗೆ ಅಳಿಯ ಕಟ್ಟು. ನಾವು ಶೂದ್ರರೇ, ನಾವು 3 ಜನ ಶೂದ್ರರೇ. ಅಣ್ಣರೇ, ನಮಕ್
ಈ ಲಕ್ಕೇಸಿರಿನ ದೈವದ ಆರಾಧನೆ ಮಲ್ಪ ಈ ಒಂಜೊಂಜಿ ಕಡೆ ಪ್ರಾದೇಶಿಕವಾದ ಒಂಜೊಂಜಿ ರೀತಿ ವ್ಯತ್ಯಾಸ ಇಪ್ಪುಂಡು ಇತ್ತೆ ಲಕ್ಕೇಸಿರಿ ದೈವದ ಒಂಜಿ ಅಲಂಕಾರಲು ಪುರ ಎಂಚೆಪ್ಪುಂಡು ಅಲಂಕಾರ ಬಂಡ ಮೂಲ ಪರಂಪರೆ ಮೂಲ ಪರಂಪರೆ ಬಂಡ ಮೂಜುರ ಪಡಂಗಡ್ಡು ದುಂಪ ಪಾರ್ದು ಕರಂಬುಡು ದುಂಪ ಕಂಬ ಪಚ್ಚೆಡು ಪಣಿ ದುಂಪ ಪಿಂಗರೋಡು ಗಿಡಿಕೆ ಅದಕ್ಕೆ 4 ಬಾಕಿಲಿಗೆ 4 ಸುತ್ತು ದಿವಾರ ಉಂಟು ಸುರೂಪಗುಣ ಸುತ್ತು ಬಾಕಿಲಿ ದುಂಪಗು ತೋರಣ ಬುಕ್ಕುಂಜ ಬಾಕಿ ತಲ್ಪ ಐರೋಲಿ ಮೈರೋಲಿ ನೇರೋಳು ಚಕ್ಕ ಜಂಗ ಮೇಲೆ ಇಂಡಿ ಬುಕ್ಕುಂಜಿ ಬಾಕಿ ತಲ್ಪ ದೀಪುನ ಬಲ್ಲದ ಕುರಿ ಅಪ್ಪಕ್ಕ ಒಂಜಿ ಬಾಕಿ ತಲ್ಪ ದೀಪನ ಮನೆ ಮಂಚ ಹೊಡೆದು ಇದು ಸುತ್ತಿಗೆ ದೀದು ದೇವರು ನಮ್ಮನು ಕರ್ಸಲ ಮನೆ ಭಂಡಾರ ಅಂತೂ ಲೆಕ್ಕಿಸಿಗ ಅಂಚಿನ ಜಾಗಡು ತೋರ್ಣ ಏರಂದ ನೇಮ ಕಟ್ರ ಬಲ್ಲಿ ಕೇಳದಾಗ ತೋರಣ ಮಲ್ಪುಜೇರು ಪಂಡ ಆ ಊರು ಮಲ್ಲ ದೇವಂಜಿ ಕೊಡಮಂದೆ ಜುಮಾದಿ ಅತ್ತನ ಸಾರಳ ಜುಮಾದಿಗೆ ಇತ್ತನ್ನ ಮಲ್ಪುಜೇರು ಲೆಕ್ಕಿಸಿ ನಿಜವಾದ ಪಂಚಜಿಟ್ಟಿಗೆ ಕೋಲು ಜಿಟ್ಟಿಗೆ ಇಜ್ಜಂದೆ ನೇಮ ಮಲ್ಪರ ಬಲ್ಲಿ ಐರೋಲ್ದ ಕಂಡ ಇಜ್ಜಂದೆ ನೇಮ ಮಲ್ಪರ ಈ ಮಂಡಲ ಬಾಂಡು ದಯ ಬಂಡ ಅವ ಆಣಿ ಕುರ್ತನ ವರ ನಾಗಚಕ್ರಪೈ ಮಂಡಲ ಬ್ರಹ್ಮಚಕ್ರಪೈ ಇಂಡಿಡು ಈ ಉಂಡಾದು ನಂಬಿಂಚಿನ ಸಂಸಾರಗೂ ಧೈರ್ಯದ ಗಂಧ ಪ್ರಸಾದ ಸಂದಾಯತ ಮಲ್ಪುಲ ತಾಕನ ಕುಟುಂಬ ಹೊರತು ಬತ್ತಲ ಅಪ್ಪ ಇನ್ನು ಏರು ಭಕ್ತಿ ನಮ್ಮೊಂದು ಬತ್ತೇರಿ ಲೆಕ್ಕೇಸಿರಿನ ಆ ಎಪ್ಪಲ ತಿರ್ತು ಓದಿಚಿ ಮಿತಿ ಬಂದತ್ತ ವಿಶ್ವಾಸ ಆಯ್ತು ತಟಾಲ ಎಂಕಿಯೋಡ ನೇಮ ಕೊರಿಯ ಲೆಕ್ಕೇಸಿರಿಗೆ ನಾನು 10 ವರ್ಷ ಪೊಂಡ ಪಾಡು ಬಂಡ ಆಯ್ಲ 10 ವರ್ಷ ಬಂದಾಗ ಆಯ್ಲ ಅಲ್ತಾಡಿ ಕುಲ್ಲೊಂದು ಬರ್ಪಿ ಅತ್ತು ಶೀನನ್ನ ಇತೀರೊಂಜಿ ಪಾತೆರ ಬಂಡರು ಚೋರಣ ಏರಂದೆ ಲಕ್ಕೇಸಿರಿಗೆ ನೇಮ ಮಲ್ಪೆರೆ ಬಲ್ಲೆ ಪಂಚಜಿಟಿಗೆ ಕೋಲು ಜಿಟಿಗೆ ಇಜ್ಜಂದೆ ಈಗ ನೇಮ ಮಲ್ಪನ ಕ್ರಮಜ್ಜಿ ಕೆಲವು ಕ್ಷೇತ್ರಡು ಇತ್ತೆಂಕಲ ಊರುಡು ದುಂಬು ಇಜ್ಜಾಂಡ್ ಇತ್ತೆ ಪೂರ ಲಕ್ಕೇಸಿರಿನ ಸಾನ್ನಿಧ್ಯ ಅಲ್ಪ ಆವಂತು ಆಂಡ ಎಂಕಲ್ನ ಊರುಡು ಪಂಚಜಿಟಿಗೆ ಊರ್ದ ಕಾವಂದರಿಗೆ ಮಾತ್ರ ಉಳ್ಳಾಕ್ಲಿಗೆ ಮಾತ್ರ ಬೊಕ್ಕ ಚೋರಣ ಇರೋನು ಕ್ಷೇತ್ರಡು ಮಾತ್ರ ಅಪ್ಪಾಗ ಇಂಚ ಇಜ್ಜಂದಿನ ಜಾಗಡಿ ಎಂಚ ಕೋಲ ಮಲ್ಪನ ಬಂಡತೇನೆ ಇತ್ತ ಒಂಜಿ ಊರು ಕೊಡಮಂದನ ಸಾನ ಎತ್ತಂದ ಅವಳು ಪಂಚಜಿಟಿಗೆ 10 ಜೀರು ಕೋಲ್ ಜಿಟಿಗೆ ఒక ತೋರ್ನ ದೀಪ್ ಜೇರಿ ಕೆಲವು ಅವು ಕಟ್ಟಬಾಡಗಲ್ಲ ದುಂಬೂರು ಹಿರಿಯಾಕ ಮಾಡ್ತಾರೆ ಅಂಚೆ ಮಲ್ಪೆರ್ಲ ಆಪುಂಡು 14 ಕಟ್ಲೆ ಮಲ್ಪುನ ಮಲ್ಪೆರೆ ಆಪುಂಡು ಅಪಂಡ ದುಂಬುದ ಮೂಲಕ್ರಮ ಅಂಚ ಕೆಲವು ಕ್ಷೇತ್ರಾಚಾರಗಾನಗ ನಮ್ಮ ಲಕ್ಕೇಸಿರಿನ ವ್ಯತ್ಯಾಸ ಇದು ಎಕಡೆ ಬಂಡರಿ ಲಕ್ಕೇಸಿರಿ ಬೇತೆ ರಕ್ತೇಶ್ವರಿ ಲಕ್ಕೇಸಿರಿ ಅತ್ತು ಅವ್ರು ಲಕ್ಕೇಸಿರಿಗೆ ದಾಯಕೆಂಡ ಭಾನುಸೇನವನ ಆ ಸಂದಿರ್ದ ಬರ್ಪನೆಟ್ಟ ಅವರ ದೇವೇರ್ನ ಆರಾಧನೆಗೆ ಲೆಕ್ಕಾಚಾರ ಮಾತ್ರ ಲಕ್ಕೇಸಿರಿ ಅತ್ತಂದ್ರೆ ಈಗಲ ದೈವಳ್ಳ ಲೆಕ್ಕಾಚಾರಗೂ ಲಕ್ಕೇಸಿರಿ ಪಣಪನ ಶಬ್ದ ನೀರು ಸ್ಪಷ್ಟವಾದ ಬಂಡರ್ ಇತ್ತೆ ಈರ ಒಂಜಿ ಸಿಂಗಿದ ಇಂಡಿದ ಪುದರ್ ಬಂಡರ ಐನ್ ಅವು ಪುರ ನೇರೋಲು ಜಂಗಮೆ ಅಶ್ವತ್ಥ ತಾರೋಲು ಕುಂಟಾಲಿ ಬೊಕ್ಕ ರೆಡ್ಡ ಬಗ್ಗೆ ಪಾಡು ಐರೋಲ್ದ ಚೆಕ್ಕಿಯಲ ಬಂಬೆಲ ಐರೋಲು ಬಂಡ ಕಠಿಣ ವಿಷಗೆತೆ ವಿಷ ಐರೋಲ್ದ ಕಂಡೆ ಅವು ವಿಷ ಯಾನು ಎಂಕಲ್ ನಲ್ಪ ಬೀಜಂ ಎದಂಬ ಕನಗದ್ರುಮಸ್ಯಾದು ನಮ್ಮಲ್ಲಿ ಮಲಯಾಳದ ತೇಟಾಂಬರ್ಲಿ ಎಂದು ಬರೆಯುತ್ತೆ ಅದಕ್ಕೆ ವಿಷ ಇದನ್ನು ನಮ್ಮಲ್ಲಿ ಸಂಗೊಟ್ಟು ಜುಮಾದಿಗೆ ನೇಮ ಆಗುವಾಗ ಅಲ್ಲಿ ಅದು ಕಡ್ಡಾಯವಾಗಿ ಇಡ್ಲೇಬೇಕು ಯಾವಲು ಆ ಕಂಡೆ ಐರೋಲ್ದ ಕಂಡೆ ಅವು ದಿವಡೆ ಅವು ಕನಪನ ಪರಂಪರೆನ ಒಂಜಿ ವಂಶ ದಾಯ ಬಂಡ ದುಂಬು ತಕಲ ಕಾಲೋಡಿಗೆ ಲೆಕ್ಕಿಸಿರಿ ಅವು ತಾರೆಗೆ ಬೋದು ಬಂಡ ಕರ್ತೆರಿಗೆ ನೀರಿಜ್ಗೆ ಪುಟ್ಟಗೆ ಕಡೆಗೆ ಎಂಗ್ಲಿಗೆ ಭೂಮಿ ನೀರಿಜ್ಜ ಅಂದ್ರೆ ಕಾಲುಗು ಬಂಡರಿಗೆ ನನ್ನ ದಾಳ ಜನಕ್ಕೆ ಐರೋಲ್ದ ಕಂಡದ ಬಲ್ಲದ ಕುರಿಗೊರ್ಪ ಎಂಗ್ಲಿಗೆ ದಾಳ ಪಡಿಸೋದು ಜನಗಳು ಜೂನೆ ಗುರುನಿಕ್ಕೆ ಅಂದೊಂದಿರಿಗೆ ಅದೇ ಬಕ್ಕ ಸಾಂತಿಗೆ ಐರೋಲ್ದ ಕಂಡೆ ಗುರ್ಪುಂಡು ಐಕ ಅದಿಪ್ಪತ್ತೆ ಅಪ್ಪಗ ಲೆಕ್ಕಾಚಾರ ಎಂಕೊಂಜಿದ ಇವ ಲಕ್ಕೇಸಿರಿ ಯಾನ ಮಲ್ತಿ ಬದುಕವಾಗಿ ಐಕ್ಯ ಇದು ಸಣ್ಣ ಒಂದು ಡೌಟ್ ನಿಮ್ಮ ಹತ್ರ ನಮಗೆಂದರೆ ಹೆಚ್ಚು ನಮಗೆ ಎಜುಕೇಶನ್ ಇಲ್ಲ ಈ ಭೂತಗಳು ಯಾಕೆ ಈ ಹಳದಿ ಹುಡಿ ಕೊಡುವುದು ಯಾಕೆ ಪ್ರಸಾದ ನಮ್ಮಲ್ಲಿ ಇಲ್ಲಿ ಗಂಧ ಕೊಡುದು ಅಲ್ಲ ಅದು ಇದೆ ಗಂಧ ಭಸ್ಮ ಕುಂಕುಮ ಎಲ್ಲಿದೆ ಈ ಹಳದಿ ಹುಡಿ ಕೊಡುದು ಯಾಕೆ ನಿಮ್ಮ ರಾಜ್ಯದಲ್ಲಿ ಹಳದಿ ಹುಡಿ ಯಾಕೆ ಕೊಡುದು ಯಾಕೆ ಉತ್ತರ ಕೊಡಿ ನಮ್ಮ ಕಡೆ ಕೊಡುವುದಿಲ್ಲ ಹಳದಿ ಹುಡಿ ತಪ್ಪೋದಲ್ಲ ನೀವು ನಿಮಗೆ ಒಳ್ಳೆ ಎಜುಕೇಶನ್ ಇರುವ ಜನ ಅಲ್ಲ ನಾವು ಕೊಡುದಿಲ್ಲ ದೊಡ್ಡ ಜನ ಯಾಕೆ ಹಳದಿ ಹುಡಿ ಕೊಡಬಾರ್ದು ಯಾಕೆ ಈಗ ಕೊರೋನಾ ಓಕೆ ಸಫರ್ ಆಯಿತು ಚೈನಾದಲ್ಲಿ
ಒಂದು ಏರಿಯಲ್ಲಿ ಒಂದು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದ್ದು ರಾಂಗ್ ಆದಕ್ಕೆ ವರ್ಲ್ಡ್ ಸಫರ್ ಆಗ್ತಾ ಇದೆ. ಅಲ್ಲೋ ಈಗ ನಾವು ಇಬ್ಬರು ಮಾಸ್ಕ್ ಹಾಕಿಲ್ಲ, ತಪ್ಪದು ನಮಗೆ. ಕೇರಳದಲ್ಲಿ ನಾವು ಮಾಸ್ಕ್ ಹಾಕ್ತೇವೆ, ಇಲ್ಲಿ ಮಾತ್ರ ಮಾತಾಡುವಾಗ ಅದು ಬಿಡುವ, ಅದು ಬೇರೆ ಮೀಡಿಯಾ ಇದೆ. ನಮಗೆ ಮೀಡಿಯಾದ ದೊಡ್ಡ ವಿಷಯ ಅನ್ನಲ್ಲ, ಅದು ಬಿಡಿ. ಓಕೆ, ಕೊರೋನಾದಲ್ಲಿ ಈಗ ನಾವು ಕೇರಳದಲ್ಲಿ ನಮ್ಮ ಭೂತಗಳು ಕೊಡುವುದು ಯಾಕೆ? ನಿಮ್ಮ ಗಂಧ ಕೊಡುವುದಿಲ್ಲ, ನಿಮ್ಮ ಕುಂಕುಮ ಕೊಡುವುದಿಲ್ಲ, ನಿಮ್ಮ ಭಸ್ಮ ಕೊಡುವುದಿಲ್ಲ, ಹಳದಿ ಹುಡಿ ಕೊಡ್ತಾ ಇದೆ. ಯಾಕೆ ಅಂದರೆ ಬಾಡಿಯಲ್ಲಿ ಇರುವ ಯಾವುದೇ ಇನ್ಫೆಕ್ಷನ್ ಅದು ಇನ್ಫೆಕ್ಷನ್ ಅದು ನ್ಯಾಚುರಲ್ ಆಗಿ ಹಳದಿ ಹುಡಿಯಲ್ಲಿ ಹೋಗ್ತದೆ. ನೀವು ಕೊರೋನಾದಲ್ಲಿ ಯಾಕೆ ಹಳದಿ ಹುಡಿ ಹಾಕಿ ಕುಡಿಯೋದು? ನೀವು ಲಿಂಬೆ ಹುಳಿ ಹಾಕುದು ಯಾಕೆ? ನೀವು ಪರಂಪರೆ ನೋಡಿ, ನಿಮ್ಮ ಶರೀರವನ್ನ ಇನ್ಸ್ಪೆಕ್ಷನ್ ಮಾಡಿ ಈ ರೋಗಕ್ಕೆ ಯಾವುದಾಗಬಹುದು ಅದು ಇನ್ಫೆಕ್ಷನ್ ಆಗದಾಗಿ. ನಮ್ಮ ಕೇರಳದಲ್ಲಿ ಎಲ್ಲಾ ಕಡೆಯಲ್ಲಿ ಕರೀದ್ರ ತೆಯ್ಯ ಕಟ್ಟುಂಬ ನಮ್ಮ ಮಂಜಪೊಡಿ ಇಲ್ಲ ಹುಡುಕಲಿ ಬರೋದು ಹುಡುಕದಲ್ಲಿ ಅದ ಮಂಜಪೊಡಿ ಹಳದಿ ಹುಡಿ ಕೊಟ್ರೆ ಅಲ್ಲಿಗೆ ಪಬ್ಲಿಕ್ ಸೇರ್ತದೆ. ಈಗ ಒಂದು ನಮ್ಮ ದೈವಗಳಲ್ಲಿ ನೇಮ ಆಗ್ತಾ ಇದೆ, ಒಂದು 5,000 ಜನ ಸೇರ್ತದೆ. ಎಲ್ಲರಿಗೂ ಬಸೂರಿ ಇರ್ತದೆ, ಜ್ವರ ಇರ್ತದೆ, ಸೆಪ್ಟಿಕ್ ಇರ್ತದೆ. ಭೂತಗಳು ಕೊಡುದು ಯಾಕೆ? ಇನ್ನೊಂದು ವಿಷಯ ನಿಮಗೆ ಅದು ವಿಷಯ ಗೊತ್ತೇ, ನಾವು ಗರ್ಭಿಣಿಗಳು ಪ್ರೇಯರ್ ಮಾಡಲಿಕ್ಕೆ ಭೂತಗಳ ಅಂಗಡಕ್ಕೆ ಬಂದರೆ ಭೂತ ಕೊಡೋದು ಬೊಂಡೆಯಲ್ಲಿ ಹಳದಿ ಹುಡಿ ಹಾಕಿ ಕೊಡೋದು, ಹುಡಿ ಅಂತ ಹೇಳುದು. ಅಂತ ಮಗು ಏನಾಗುವುದಿಲ್ಲ. ಯಾಕೆ ನೀವು ಸರ್ಚ್ ಮಾಡಲಿಲ್ಲ? ನೀವು ಸೈಂಟಿಫಿಕ್ ಸರ್ಚ್ ಮಾಡಿ. ಹೌದು, ಖಂಡಿತ. ನಮ್ಮಲ್ಲಿ ನೀವು ಸರ್ಚ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಇರುವಂತ ಆರಾಧನೆಯ ಮೂಲವೇ ಎಲ್ಲೇ ಇರಬಹುದು. ದೈವಾರಾಧನೆಯ ಒಳಗೆ ದೈವಾರಾಧನೆ ಉಳಯಿಪ್ಪುನ ಆದಿ ಬೊಕ್ಕ ವ್ಯಾಧಿ ಮಾನಸಿಕ ರೋಗವಾಗ ದೈಹಿಕ ರೋಗಕ್ಕೆ ಮರ್ದಮೂಲಿಕ ಉರ್ಪನ ವ್ಯವಸ್ಥೆ ಬೆತ್ತ ಬಗ್ಗೆ ನಮ್ಮ ದುಂಬೆ ನಮ್ಮ ಉಪನ್ಯಾಸ ನಮ್ಮ ಪಂತ ಆಯ್ತಾ. ಆರು ಬಣ್ಣವು 100% ಸತ್ಯ. ಯಾಕೆಂದ್ರೆ ಅವು ಮಂಜಲ್ದ ಬಡಿ ಕೊರ್ಪನವು ನಮಕ್ ವಾರೀತಿದ ಸಿಕ್ಕ ಸಂಕಟಲು ಬರಂದ ನಲ್ಕ. ನಾನು ಸ್ವಲ್ಪ ಇಂಗ್ಲಿಷ್ ಗೊತ್ತಿಲ್ಲ, ನಂಗೆ ಇಂಗ್ಲಿಷ್ ಗೊತ್ತಿದೆ. ಹೌದು, ನಂಗೆ ಹಾಗೆ ಇದನ್ನೇ ಪ್ರತಿಪಾದನೆ ಮಾಡೋದು ಯಾವುದಂತ ಹೇಳಿದ್ರೆ ಈ ರೀತಿ ಮಾನಸಿಕ ರೋಗ ಮತ್ತು ದೈಹಿಕ ರೋಗಕ್ಕೆ ಮದ್ದು ಕೊಡುವಂತ ವ್ಯವಸ್ಥೆ ದೈವಾರಾಧನೆ. ಅದಕ್ಕೆ ಐಕತೆ ನಮ್ಮೆಟ್ಟು ಬಂದ ಮರ್ದ ಮಾಯ ಮರ್ದ ಬಂಡ ಗಂಧ ಕೊರ್ಪನ ಮುಖೇನ ಇರ್ನ ಮಂಜುಲ್ದ ಬಳಿ ಕೊರ್ಪನ ಮುಖೇನ ಸಿಕ್ಕಿಗೆ ಮರ್ದ ಮಾಯ ಬಂಡದ ಮಾನಸಿಕ ರೋಗ ನಿನ್ನೆ ತೆಕ್ಕವನು ಸತ್ವ ರಜಸ್ಸು ತಮಸ್ಸು 3 ಗುಣ. ಗಂಧ, ಕುಂಕುಮ, ಭಸ್ಮ ಹಾಕಿದ್ರೆ ಜಲದೋಷ ಕೋಲ್ಡ್ ಆಗೋದಿಲ್ಲ. ಗಂಧ ಹಾಕಿದ್ರೆ ಯಾವಾಗಲೂ ಕುಂಕುಮ ಹಾಕಿದ್ರೆ ಮರಳಲ್ಲ, ಕುಂಕುಮ ಹಾಕಿದ್ರೆ ಪರಿಮಳ. ಅಲ್ಟ್ರಾ ವೈಲೆಟ್ ರಶ್ಮಿಯಲ್ಲಿ ಸೂರ್ಯಪ್ರಕಾಶದಲ್ಲಿ ಅಲ್ಟ್ರಾ ವೈಲೆಟ್ ರಶ್ಮಿಯಲ್ಲಿ ಕುಂಕುಮ ಹಾಕಿದ್ರೆ ನಿಮ್ಮ ಬೇಡದ ಇದು ತೆಗೆದು ಬಿಸಾಡ್ತೇನೆ. ಗಂಧ ಹಾಕಿದ್ರೆ ಯಾವಾಗಲೂ ಪರಿಮಳ. ಅದಕ್ಕೆ ಗಿರೀಶ್ ಅವ್ರಿಗೆ ಮರಳೇನಿಲ್ಲ. ಯಾವಾಗಲೂ ನಗಾಡಬೇಕಾದ್ರೆ 2 ನಿಮಿಷ ನಗಾಡಬೇಕು. 20 ಗಂಟೆ ನಗಾಡಿದ್ರೆ ಮರಳ ಅಂತ ಹೇಳುದು. ನಮಗೆ ಮರಲಿಲ್ಲ, ಇಷ್ಟುವರೆಗೆ ಆಗಿಲ್ಲ, ಇನ್ನು ಆಗುದಂತೂ ಗೊತ್ತಿಲ್ಲ. ಗಿರೀಶಣ್ಣ, ಬಾರಿ ಖುಷಿ ಆಯ್ತು ನೀವು ಮಾತಾಡುವಾಗ. ಒಂದಂತೆ ತುಳು ಬಾತೀರ ಬಾರೆ, ಒಂದಂತೆ ಮಲಯಾಳಿ ಬಾತೀರ, ಒಂದಂತೆ ಕನ್ನಡ ಬಾತೀರ. ನಮಸ್ಕಾರ. ಏರ್ ಬಾತಿರೋದಲ್ಲ. ನಮಸ್ಕಾರ. ಬೇಗ ನಮಸ್ಕಾರ. ಓ ಅಣ್ಣ, ಬೇಗ ಹೇಳಿ, ಬಡಾಪುಂಡು. ಗಿರೀಶಣ್ಣ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈಗ ತುಳುನಾಡಿನಲ್ಲಿ ನಾವು ವಿಶೇಷವಾಗಿ ಇಲ್ಲಿನ ಮುಗ್ಧರು ನಿಮ್ಮ ಹಾಗೆ ಇಲ್ಲಿ ವೇದವೋ ಶಾಸ್ತ್ರವೋ ಪುರಾಣವೋ ಕಲ್ತವರಲ್ಲ, ಜ್ಯೋತಿಷಾಸ್ತ್ರವನ್ನು ಕಲ್ತವರಲ್ಲ. ಇಲ್ಲಿರುವರು ಕೃಷಿಕರು, ಪಶುಸಂಗೋಪನೆ ಮಾಡುವವರು, ಮುಗ್ಧರಿಗೆ ದೈವಾರಾಧಕರಲ್ಲಿ ಇರುವಂತದ್ದು. ನಮ್ಗೆ ಏನು ಅಂತ ಹೇಳಿದ್ರೆ ದೈವದ ಸಂಧಿಪಾರ್ಧನ, ಆ ಕಟ್ಟುಗಟ್ಲೆ ನೀವು ಹೇಳಿದ ಹಾಗೆ ದೇಶಾಚಾರ, ಅದನ್ನು ಮಾತ್ರಗಳು ನೀವು ಅದು ಗೊತ್ತುಂಟ ಇದು ಗೊತ್ತುಂಟ ಕೇಳಿ ನಮ್ಗೆ ಏನು ಗೊತ್ತಿಲ್ಲ. ಗೊತ್ತಿದ್ದವರಿಗೆ ಮಾತ್ರ ಪ್ರಮಾಣ ಹೇಳಿ ಅಂತ, ಗೊತ್ತಿಲ್ಲದವರಿಗೆ ಪ್ರಮಾಣ ಹೇಳಿಲ್ಲ. ಆದ್ರಿಂದ ಇಲ್ಲಿನ ದೇಶಾಚಾರಕ್ಕೆ ಕ್ಷೇತ್ರ ಕಟ್ಟುಪಾಡಿಗೆ ಅನುಸಾರವಾಗಿ ಅವರು ಆರಾಧನೆ ಮಾಡ್ಕೊಂಡು ಹೋಗುವಂತ ಈ ಪದ್ಧತಿಯಲ್ಲಿ ಪ್ರಸ್ತುತ ನಮ್ಗೆ ಕಣ್ಣು ತೆರೆಸುವಂತ ಕೆಲವೊಂದು ವಿಚಾರವನ್ನು ಹೇಳಿದ್ರಿ, ಬಹಳ ಖುಷಿ ಆಯ್ತು. ನಾಗನ ಆರಾಧನೆ ಬಗ್ಗೆ ಆಗಿರ್ಬೋದು, ಲಕ್ಕೇಸಿರಿ ಆರಾಧನೆ ಬಗ್ಗೆ ಆಗಿರ್ಬೋದು,
ಗುಳಿಗನ ಆರಾಧನೆ ಅಗ್ಗೆಲು ಬಲಿಸುವ ಪದ್ಧತಿಯ ಬಗ್ಗೆ ಆಗಿರ್ಬೋದು, ನೀವು ಹೇಳುವುದರೊಂದಿಗೆ ಪ್ರಶ್ನಾ ಭಾಗದಲ್ಲಿ ದೇಶಾಚಾರಕ್ಕೆ ವಿಶೇಷವಾದ ಒತ್ತಿದೆ ಅನ್ನೋದನ್ನು ಕೂಡ ನೀವು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಟ್ಟಿದ್ದೀರಿ. ಈಗ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ವೀಕ್ಷಕ ಬಂಧುಗಳಿಗೆ ಈ ಒಂದು ಕೊರೋನಾದ ಸಂದರ್ಭದಲ್ಲಿ ನೀವು ಕೊಡುವಂಥ ಸಂದೇಶ ಏನು? ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ ಲೋಕಾ ಸಮಸ್ತ ಸುಖಿನೋ ಭವಂತು. ಏನು ಅದರ ಅರ್ಥ ಹೇಳ್ಬೇಕು ನಿಮ್ಗೆ ನಮಗೆ ಗೊತ್ತಾಗ್ಬೇಕಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಲ್ಲ, ನಮಗೆ ಅರ್ಥ ಆಗ್ಬೇಕು. ನೀವು ನಮ್ಮನ್ನೆಂತ ನೀವು ಹೀಗೆ ಮಾಡಿ ಬೇಡ. ನೀವು ಈಗ ಶಬರಿಮಲೆಗೆ ಹೋಗ್ತಾ ಇದೆ, ಅಯ್ಯಪ್ಪನ ಎಲ್ಲಾ ಕಡೆಯಲ್ಲಿ ಇದೆ ಅಲ್ಲೋ. ತತ್ವಮಸಿ ತದೇ ತ್ವಂ ಅಸಿ തതേ ത്വം അസി. അത് നീ തന്നെ ആകും. നീ എന്തിനാ എൻ്റെ അടുത്തേക്ക് വരുന്നത്? നീ എന്നല്ലേ, നീ തപ്പ് ಮಾಡಲಿಲ್ಲ, ನೀವೇ ದೇವರು. ತದೇ ತ್ವಂ ಅಸಿ, ಅದು ನೀನೇ ಆಗಿರುವೆ. ಅಲ್ಲ, ಅಯ್ಯಪ್ಪ ಮುಲ್ಕಿಯಲ್ಲಿ ಇದೆ, ಮಂಗಳೂರಲ್ಲಿ ಇದೆ, ಉಪ್ಪಳದಲ್ಲಿ ಇದೆ, ಪಯ್ಯನ್ನೂರಲ್ಲಿ ಇದೆ, ಉಡುಪಿಯಲ್ಲಿ ಇದೆ. ಯಾಕೆ ಶಬರಿಮಲೆಗೆ ಬರುವುದು? ಆ ಅಯ್ಯಪ್ಪ ಮದ ಮೈತ್ರಿ ಬಾಬರು ಎಲ್ಲ ಎಲ್ಲ ನೋಡಿ, ಪರಂಪರೆ ನೋಡಿ. ಎಂದ ಅಯ್ಯಪ್ಪನ ಹತ್ರ ಹೋಗುವಾಗಲೂ ನೀವು ಶಬರಿಮಲೆಗೆ ಹೋಗಿದ, ಕಟ್ಟಾಕಿದ, ನನ್ನ ಜೊತೆಗೆ ಬನ್ನಿ, ಅಲ್ಲಿ ಮದ ಮೈತ್ರಿ ಬೇರೆ ಏನಿಲ್ಲ. ಈಗ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಏನು ನಿಮ್ಮಲ್ಲಿ ಹೋಗುವ ಬ್ಲಡ್ ಎಲ್ಲ ಒಂದೇ ಅಲ್ಲೋ? ನಿಮ್ಮಲ್ಲಿ ಕಪ್ಪು ನನ್ನದು ರೆಡ್ ಅಂತ ಉಂಟಾ? ಇಲ್ಲ, ಎಲ್ಲ ಕೆಂಪೆ. ಓಕೆ, ಅದೆಲ್ಲ ಅರ್ಥ ಮಾಡಿಕೊಳ್ಳಿ. ಸಮಾಜ ನಾವು ಬದುಕುದು ಎಷ್ಟು ವರ್ಷ, ಭೂಮಿಯಲ್ಲಿ ಹುಟ್ಟಿ ಬೆಳಗುವಾಗಲು ಎಷ್ಟು ವರ್ಷ. ನನಗೀಗ ಅದು ಪ್ರಾಯ ಹೇಳಬಾರ್ದು ಅಂತ ಕಿಶೋರ್ ಹೇಳಿದೆ, ಆದ್ರೂ ಈಗ ಡೇಟ್ ಆಫ್ ಬರ್ತ್ ನೋಡಿದ್ರೆ ಅಲ್ಲ ಇದು ಎಲ್ಲರೂ ಸಮಾಜದಲ್ಲಿ ಜನ್ಮ ಹುಟ್ಟಿದ ಮೇಲೆ ನಾಳೆ ನಾವು ಏನು ಕೊಡಬೇಕು, ಒಂದು ಒಳ್ಳೆ ಸಜೆಷನ್ ಕೊಡಬೇಕು. ಅದೀಗ ನಾನು ಹೇಳಿದೆ, ನಿಮಗೆ ಹೇಳಿದೆ ಲೋಕ ಸಮಸ್ತ ಅದು ಹೇಳಿದೆ ತತ್ವಮಸಿ, ಇದು ಕಲೀಲಿ. ತದೇ ತ್ವಂ ಅಸಿ, ಅದು ನೀ ತನ್ನೇ ಆಗುನ್ನು. ನೀವು ಒಳ್ಳೆ ಜನ ಆದ್ರೆ ನೀವು ನನ್ನ ಹತ್ರ ಬರಬೇಕಂದಿಲ್ಲ, ನೀವು ಮನೆಯಲ್ಲಿ ಪ್ರೇಯರ್ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿದ್ರೆ ಸಾಕು. ಗಿರೀಶಣ್ಣ ಪಂಡಿನವು ಸರಿ ದಾದಕ್ಕೆಂಡ ಅಸ್ಥಿರಂ ಜೀವಿತಂ ಲೋಕೆ ಲೋಕಡು ಜೀವಿತ ಅಸ್ಥಿರ ಅಸ್ಥಿರಂ ಪುತ್ರಧಾರಾಶ್ಚ ಬಡಿದು ಜೋಕುಲು ಸಂಸಾರ ಮಣ್ಪನವು ಅಸ್ಥಿರ ಅಸ್ಥಿರಂ ಧನ ಯೌವನೆ ಪನವು ಪದ್ಧತಿ ಬದುಕವಾಗಿ ಒಂದು ಅಸ್ಥಿರ ಆತ್ಮನೇ ಪರಮಾತ್ಮೆ ಎಂದು ತಾವು ಬುಡದಿ ಜೋಕುಳ ಸ್ವಾರ್ಥ. ಬುಡದಿ ಜೋಕುಳು ಮಾತ್ರ ಸಮ. ನಿಮ್ಮ ತಂಗಿ ಇದೆ, ನಿಮ್ಮ ಅಕ್ಕನ ಮಕ್ಕಳು ಇದೆ, ಸಂಸಾರ ಜೋಕುಳು ಸಂಸಾರ ಅಂತ ಎಲ್ಲ ಬಂತು. ಹೌದು, ಎಲ್ಲ ಸೇರಿ ಸಂಸಾರ, ಅದು ಅಸ್ಥಿರ. ಆದ್ರೆ ಸ್ಥಿರ ನಿಮ್ಮ ತಾಯಿ, ನಿಮ್ಮ ತಂಗಿ, ನಿಮ್ಮ ಅಕ್ಕ, ಆಮೇಲೆ ಬುಡದಿ ಅಂದರೆ ಶಿವಶಕ್ತಿಯ ಯುಕ್ತೋ. ಶಿವ ಒಬ್ಬನಾದ್ರೆ ಬೋಳ, ಪಾರ್ವತಿ ಒಟ್ಟಿಗೆ ಯಾವಾಗ ಸೇರಿದೆ ಆಮೇಲೆ ಶಿವ ಆಗಿದೆ. ಶಿವ ಆದ್ರಿಂದ ಧರ್ಮ ಮತ್ತು ಕೀರ್ತಿ ಯಾವತ್ತು ಸ್ಥಿರ. ಆದ್ರಿಂದ ಲೋಕಕ್ಕೆ ಸುಕ್ಷೇಮವನ್ನು ಬಯಸುವಂತ ಒಂದು ಪ್ರಾರ್ಥನೆಯನ್ನು ಮಾಡಿದಿರಿ. ನಮಸ್ಕಾರ ಅಣ್ಣರೇ. ಭಾರಿ ವಿಶೇಷವಾದ ಲಕ್ಕೇಶ್ವರಿನ ಬಗ್ಗೆ ನಮ್ಮ ಮಸ್ತ್ ಪಾತ್ರ ಇತ್ತಂದ್ರೆ ದುಂಬುದ ದಿನಗಳಲ್ಲಿ ಇನ್ನು ಕೊಡೋರಯ್ಯನ ಈ ಕಾರ್ಯಕ್ರಮ ಲೆಪ್ಪೆ ಇಂಥ ದಿನ ಎಂಕ್ಲಿಗೆ ವಿಶೇಷವಾದ ಗಿರೀಶ್ ಪೊದುವಲ್ರಿ ಆಕಸ್ಮಿಕವಾದ ತಿಕ್ಕೊಂಡೇರಿ ಅರನ್ನು ಲೆಪ್ಪಡಿತ್ತಂಡು ಪಾತ್ರ ಇತ್ತಂಡು ಅಂಚೆ ಅರನ್ನು ಲೆಪ್ಪುಡಯ್ಯ ಇಂಥ ದಿನ ಈ ಸಂದರ್ಭಡು ಕೊರೋನಾದ ಸಂಕಷ್ಟ ಸಂದರ್ಭಡು ನಂಗೆ ಮಾತೆರೆಗ್ಲ ಉದ್ಯೋಗ ಇಚ್ಚಿ ನೇಮದ ಪುರ ಬಾಕ್ಯ ಕಷ್ಟ ಈ ಸಂದರ್ಭಡು ಜನಗಳಿಗೆ ಒಂಜಿ ಹಿರಿಯರಾದ ದೈವಾರಾಧಕ್ಕೆ ದಾದ ಇರು ಪಣ್ಪಾರೆ ಯಾನಪನಿಪದನೆ ಅಂಡ ಇತ್ತು ನಮ್ಮ ಮೂಜಿ ಜನಾಂಗದಕ್ಕಳು ದೈವಲ್ಲ ಕೆಲಸ ಮಲ್ಪು ಆ ಕೆಲಸ ಮಲ್ಪುನೆಟ್ಟು ನಂಗೆ ಕರಿಕಾಲು ಲಂಚನೆ ಸೀಜಂದ ಪುರ್ತುಡಿ ಒಂದೊಂಜಿ ಬತ್ತನ ಈ ಕಾಲ ಲಂಚಿ ಸೀಜಂದ ಪುರ್ತುಡೆ ಬತ್ತನ ಪಂಡ ಒರಿಯೂರ ಇರತ್ತೆ. ನಮ್ಮ ಕಸಬು ದಕ್ಲಿಗೆ, ವಾದ್ಯ ಬ್ಯಾಂಡ್ ದಕ್ಲಿಗೆ, ಮಧ್ಯಸ್ಥ ಬ್ಯಾಂಡ್ ವಾದ್ಯ ದಕ್ಲಿಗೆ, ಜಿಟಿಗೆ ದಕ್ಲಿಗೆ ಪ್ರತಿಯೊಂದು ಜನಕ್ಕೂ ಇತ್ತೆ ಸಾಮ್ಯಾನ ದಕ್ಲಿಗೆ, ದೊಂಪ ದಕ್ಲಿಗೆ ಒಂದೇ ನಿಮಿಷ ಅವರು ಪಾಪ ಹೆರಿಯವರು ನಮ್ಮ ಬಾರಿ ಬಂಗೋಡು ಜೀವನ ಮಾಡ್ಕೊಂಡು ದಯಮಂಡ ಇತ್ತನ ಅಡಿಪ್ಪುಂಡು ಇಜ್ಜನ ಅಡಿಜ್ಜಿ ಅಣ್ಣ ಮರ್ಯಾದೆ ಒಂಜಿ ಬೋಡು ಜೀವಮಾನೋಡು ದೇವರು ಲೆಪ್ಪನಟ್ಟ ಮಾನ ಮರ್ಯಾದೆ ಬೋಡು ಪಂಡದ ಜೀವನೋಡು ಬಾರಿ ಪೊರ್ಲುಡೊಂಜಿ ಮರ್ಯಾದೆ ಒಡ ದೇವರು ಬತ್ತನ ಕಷ್ಟವನ್ನು ಪರಿಹಾರ ಮಲ್ಪಾಡು ಕೊರೋನದ ನನಗಲ್ಲ ದೀವಿಲಿಗೆ ನಂದಾದೀಪ ಪೊತ್ತಾದು ಎಂಕ್ರೇನಿ ಚಾಕಿನ ಲೆತ್ತಿದು ಅಲ್ಪ ರಡ್ಡ ಮುಕ್ಕಾಲ ಪಡಿತ ಕೊರಿಯದಂಡ ಎಂಕಲ್ನ ಮಲ್ತನ ಸಾಲಗುಲ ಎಂಕಲ ಬಂಜದ ಕೋಶನೆಗಲ ಸರಿಸಾಮನ ಮಲ್ಪೋಡು ಒಂದು ಆಸೆ ನಲ್ಲ ಉಂಟು ದೇವ್ರು ಬದುಕನಾಥ ಕಾಲ ಮುಟ್ಟ ಆತನ ದೂರ ಮಲ್ಪೋಡು ಕೊರೋನ ಬತ್ತು ಬಲ್ಪೋಡ್ಚಿ
ಶೀನಣ್ಣ ಬಾರಿ ವಿಶೇಷವಾದ ಎಂಕಲ ಕಾರ್ಯಕ್ರಮ ಬರ್ತಾರೆ ಮಾತೇನ ಬರ್ತೀರಿ ಉಡಲ್ ದಿನ ಸ್ವಲ್ಪ ಮೇಲೆ ಕಿಶೋರಣ್ಣ ನಮ್ಮ ಇನಿ ಒಟ್ಟು ಕಾರ್ಯಕ್ರಮ ಗಿರೀಶಣ್ಣೆ ಬರ್ತೀರಿ ನಮ್ಮ ಶೀನನ್ನೇ ಬರ್ತೀರಿ ಈ ಒಂಜಿ ಸಂದರ್ಭದಲ್ಲಿ ದಾದ ಪಡ್ತಾರೆ ದೈವದ ಮಿತ್ತಾವಡು ದೇವೀರ್ನ ಮಿತ್ತಾವಡು ಅಥವಾ ನಾಗಾರಾಧನೆ ಅವಡು ಪಿತ್ರ ಆರಾಧನೆ ಅವಡು ನೆತ್ತ ಮಿತ್ತ ನಂಬಿಕೆ ಬೋಡು ಮೂಢನಂಬಿಕೆ ಪರೆಬಲ್ಲಿ ಮೂಢನಂಬಿಕೆದ ಮಿತ್ತಿ ಜನಕುಲು ಪೋರೆಬಲ್ಲಿ ಈ ಕಷ್ಟ ಕಾಲುಡ್ಲ ಈ ಕೊರೋನದ ಪೊರ್ತುಡ್ಲ ಆ ಮಾಟ ಮಂತ್ರ ಕೀರ್ತಿಮೆ ಮರ್ದು ಪಾಡ್ನು ದೋಷೋಲು ನೆತ್ತ ಪೂರ ಪಿರವರ್ದು ಪೋಂದೆ ನಮ್ಮ ಇಲ್ಲಡಿತ್ತಂಚಿತ್ತನ ದೈವಲೆಗೆ ನಮ್ಮ ಬಾಕಿಲ್ದೆತ್ತದ್ದು ದೀಪ ಪೊತ್ತದ ಕೈ ಮುಗಿದು ಸರ್ವಲಯ್ಯೆ ಏನನ್ನು ಒರ್ಪು ಅಡಲಿಯೇ ದೀಪ ಅಡಲೆಯೇ ಎಡ್ಡೆ ಮಲ್ಪೊಡಲಿ ಯಾಲ್ ಮಲ್ಪೊಡಲಿಯೇ ನಿಕ್ಕಿಯನ್ನು ಶರಣಾತೆ ಇನ್ನಾರ್ದ ಮಿತ್ತ ಇಂಕ ದಾಲ ಇಜ್ಜಿಪ್ಪ ಅಂದ ಕೈ ಮುಗ್ಗಿಂಡ ಅವೇ ಆಗಿ ಮರ್ದಾದ ಪಲಿಪುಂಡು ಹೊರತು ಬೇತೆ ಕಡೆಗೆ ಪೋದು ಬೊಚ್ಚನೇನ ಪುರ ಮಲ್ತನ ಖಂಡಿತವಾದ್ಲ ಫಲತಿಕರ ಸಾಧ್ಯ ಇಜ್ಜಿ ಆಯನ ಇಲ್ಲಡಿತ್ತಿನ ದೈವ ದೇವರ ನಂಬುದ ಆರಾಧನೆ ಮಲ್ತೊಂದು ಬತ್ತಂದ ಅವು ಎಡ್ಡೆ ಪನ್ಪಟ್ಟಿತ್ತು ನನ್ನ ಸಂದೇಶ ವೀಕ್ಷಕ ಬಂಧುಗಳೇ ಬಾರಿ ವಿಶೇಷವಾದ ಮೂಜಿ ಜನ ಬಿನ್ನೆರು ನಮ್ಮ ಈ ಕಾರ್ಯಕ್ರಮ ಬರ್ತದೆ ಈ ಲೇಸನ್ನು ಪೊರ್ಲು ಕೂಟಾದ ಕೊರಿಯರೆ ಈ ಮೂಜಿ ಜನಕ್ಲ ನಮ್ಮ ಏರುಪುರ ಈ ಕಾರ್ಯಕ್ರಮ ತೂಂದುಲ್ಲರ ಮಾತ ನಮ್ಮ ಟಿವಿದ ವೀಕ್ಷಕ ಬಂಧುಗಳ ಮತ್ತಿರ್ದು ಅಂಚೆ ನೀನು ಸಾಮಾಜಿಕ ಜಾಲತಾಣಗಳ ತುಯ್ಯರ ಆಯ್ಜಿ ದಯಗಂಡ ಒಂಜಾತ್ ಅತಿಥಿಲ್ ನಕಲ ಪಾತ್ರ ನಂಚೇತನ ಅವಶ್ಯಕತೆ ಇತ್ತು ಏರುಪುರ ಸಾಮಾಜಿಕ ಜಾಲತಾಣ ಪುರ ಲೆಪ್ಪು ಕೊಡ್ತಾರೆ ನಿಕ್ಲೆ ಮಾತೆರಿಗಳ ಈ ಪೊರ್ತುಡು ನಿಕಲ ಮಾತೆರ್ನ ಪರವಾದ ಮಕ್ಕಳಿಗೆ ಸೊಲ್ಮೆ ಸಂದೈತೆ ಮಾಡ್ತೊಂದಲ್ಲ ವೀಕ್ಷಕ ಬಂಧುಗಳೇ ನಿರಂತರವಾದ ದೈವದ ಕಲಾ ಕಾರ್ಯಕ್ರಮ ತೂಂದಿಪ್ಪುಲೆ ಇನಿತ ದಿನ ದೈವದ ಕಲಾ ಕಾರ್ಯಕ್ರಮ ನಂಕೊಂಜಾತ್ ಮಲಯಾಳಂ ಮಂಜಾತ್ ಒಂದು ಕಷ್ಟ ಏನಿಡ್ದವರ ಆರು ನಮ್ಮ ಕನ್ನಡ ಪಾತ್ರ ಅರಿಗ ತುಳು ಗೊತ್ತಾಂತ ನಡೆದವರ ನಮಕ್ ಒಂಜಾತ್ ವಿಚಾರಗಳು ಆರು ಒಂಜಿ ಸೂಚ್ಯವಾದ ಕೊಡ್ತೇರೆ ಉದೇ ನಮ್ಮ ಅರ್ಥ ಮಲ್ತೋನುಗ ಬೊಕ್ಕ ಏರ್ನಲ ಮನಸ್ಸಿಗೆ ಬೇನೆ ಮಲ್ಪುನಂಚಿತ್ತನ ಕಾರ್ಯಕ್ರಮತ್ತು ಅತ್ತಂಡ ಏರ್ನಲ ಉಪಾಸನೆ ಏರ್ನ ಆರಾಧನೆಲ್ಲ ಒಂದು ಖಂಡಿಸವನಂಚಿತ್ತನ ವಿಚಾರತ್ತು ವಾಸ್ತವತೆನ ಮಂಡಿಸವನಂಚಿತ್ತನ ವಿಚಾರ ಅಂಚಾದ ನಿಕಲು ಮಾತೆರ್ಲ ಪ್ರೀತಿಡಿ ಈ ಕಾರ್ಯಕ್ರಮ ದೆತ್ತೊನ್ಲೆ ಪಣಪನ ಪಾತ್ರದೊಟ್ಟಿಗೆ ನಿರಂತರವಾದಿ ಕಾರ್ಯಕ್ರಮ ತುವಡು ಎಲ್ಲದ ದಿನ ನಮಕ್ ಕಡಲಾಯೆ ಮಡಲಾಯೆ ಒಕ್ಕೆಲಾಯೆ ಎಲ್ಲ ದಿನ ಕಡಲಾಯರ್ನ ಬಗೆಟೆ ಪುನಿದಾಂತಿನ ಕಂಡುಡು ಬೆನ್ನಿ ಬೇಲೆ ಬೆನ್ಪುನಂಚಿತ್ತನ ಮೊಗವೀರ ಸಮುದಾಯದ ಕ್ಲೀನ್ ಈ ಮತ್ತರ್ಮಿಡ ಕುಲ್ಲವ ಅಕಲ್ಡ ನಮ್ಮ ಒಂಜಾತ ದೈವದ ಕಲದ ಬಗ್ಗೆ ಪಾತಿರ್ಗ ಮಾತಿರ ಲೆಪ್ಪು ಕೊರಡು ಅಂಚನೆ ಎಲ್ಲಂಜದ ದಿನಲ ನಮ್ಮ ನಿರಂತರ ಈ ಕಾರ್ಯಕ್ರಮ ನಿಕಲ ಮಾತಿರ್ಲಿ ಕಾರ್ಯಕ್ರಮ ತೂವಡು ಬಣದ ಪಂಡೊಂದು ನಿಕಲ ಮಾತಿರ್ಲ ಅನುಕೇನೊಂದು ಈ ಪೊರ್ಲ ಕಂಠದ ದೈವದ ಕಲ ಕಾರ್ಯಕ್ರಮಗೂ ಮುಗಿತಲ ಚುಕ್ಕಿದೆ ಒಂದುಳ್ಳೆ ಮಾತಿರಗಳ ಸೊಲ್ಮೆ ಓರಿಗಂತ